ವೀಕ್ಷಕರ ನಮಸ್ಕಾರ. ಸುದ್ದಿ ಶಿಕ್ಷಣ ಸಾರಥಿ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಮುಖರೊಂದಿಗಿನ ವಿಶೇಷ ಸಂವಾದದ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸುದ್ದಿಯ ಮೂಲಕ ನಡೆದುಕೊಂಡು ಬರ್ತಾ ಇರುವಂತಹ ಈ ಒಂದು ವಿಭಿನ್ನವಾದ ಪ್ರಯತ್ನ ಈಗಾಗಲೇ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುತ್ತಾ ಅವರ ಒಂದು ಬಾಳನ್ನ ಬೆಳಗಿಸುವಂತ ನಿಟ್ಟಿನಲ್ಲಿ ಸಹಕಾರಿಯಾಗಿರುವಂತಹ ಶಿಕ್ಷಣ ಸಂಸ್ಥೆಗಳ ಅಥವಾ ವಿದ್ಯಾಸಂಸ್ಥೆಗಳ ಪ್ರಮುಖರನ್ನ ಕರೆಸಿ ಆ ಸಂಸ್ಥೆಯ ಬಗೆಗಿನ ಮಾಹಿತಿಯನ್ನ ಹಂಚಿಕೊಳ್ಳುವ ಜೊತೆಗೆ ವಿದ್ಯಾರ್ಥಿಗಳ ಸಾಧನೆಯ ಬಗ್ಗೆ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ಆಗ್ತಾ ಇದೆ. ಸುದ್ದಿ ಮಾಧ್ಯಮ ಕಳೆದ 3.5 ದಶಕದಿಂದ ಡಾಕ್ಟರ್ UP ಶಿವಾನಂದರ ಅವರ ಸಾರಥ್ಯದಲ್ಲಿ, ಅವರ ಒಂದು ನೇತೃತ್ವದಲ್ಲಿ ಮುನ್ನಡೆದುಕೊಂಡು ಬಂದು ಇಂತಹ ಅನೇಕ ಕಾರ್ಯಕ್ರಮಗಳನ್ನ, ಅಭಿಯಾನಗಳನ್ನ, ಆಂದೋಲನಗಳನ್ನ ಜನತೆಗೋಸ್ಕರ ಮಾಡಿಕೊಂಡು ಬಂದಿದೆ. ಇದೀಗ ವಿಶೇಷವಾಗಿ ಸ್ಥಳೀಯ ವಿಚಾರಗಳಿಗೆ ಆದ್ಯತೆಯನ್ನ ಕೊಡಬೇಕು ಅನ್ನುವಂಥ ನೆಲೆಯಲ್ಲಿ ಸ್ಥಳೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ದಾರಿದೀಪವಾಗಿ ಅವರನ್ನ ಸಮಾಜದ ವಿವಿಧ ಸ್ತರಗಳ ಸ್ಥಾನಗಳನ್ನು ಅಲಂಕರಿಸುವ ಮಟ್ಟಿಗೆ ಅವರನ್ನ ಪ್ರೋತ್ಸಾಹಿಸಿ ಬೆಳೆಸ್ತಾ ಇರುವಂತಹ ಸಂಘ ಸಂಸ್ಥೆಗಳು ಜೊತೆಗೆ ವಿದ್ಯಾಸಂಸ್ಥೆಗಳ ಪರಿಚಯ ಈ ಸರಣಿಯ ಮೂಲಕ ಮೂಡಿ ಬರ್ತಾ ಇದೆ. ಸೊ ಇವತ್ತು ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಪ್ರಗತಿ ಸ್ಟಡಿ ಸೆಂಟರ್ ಅನ್ನುವಂಥದ್ದು ಬಹುಶಃ ಕಲಿಕೆಯಲ್ಲಿ ಒಂದು ಹಂತದಲ್ಲಿ ಹಿಂದುಳಿದು ಇನ್ನೇನು ನಮ್ಮ ಶೈಕ್ಷಣಿಕ ಜೀವನ ಕಮರಿಯೇ ಹೋಯಿತು ಅನ್ನುವಂಥ ಒಂದು ಆತಂಕದಲ್ಲಿ ಅಥವಾ ಆ ಒಂದು ನಿರಾಶಾವಾದದಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಪಾಲಿಗೆ ಆಶಾದಾಯಕವಾಗಿ ಗುರುತಿಸಿಕೊಂಡು ಬಂದಿದೆ. 2008ರಲ್ಲಿ ಗೋಕುಲ್ನಾಥ್ PV ಅವರ ಮೂಲಕ ಅವರ ಒಂದು ನೇತೃತ್ವದಲ್ಲಿ ಚಾಲನೆಯನ್ನು ಪಡೆದುಕೊಂಡಂತಹ ಪ್ರಗತಿ ಸ್ಟಡಿ ಸೆಂಟರ್ ಇವತ್ತಿಗೆ 15 ವರ್ಷಗಳನ್ನು ಅಂದರೆ 1.5 ದಶಕದ ಪಯಣವನ್ನ ಪೂರೈಸಿದೆ. ಮಾತ್ರವಲ್ಲ, ಸರಿಸುಮಾರು 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಒಂದು ತರಬೇತಿಯನ್ನ ನೀಡಿ ಅಥವಾ ಒಂದು ಬೋಧನೆಯನ್ನ ಮಾಡಿ ಅವರನ್ನ ಒಂದು ಸದೃಢ ವಿದ್ಯಾರ್ಥಿಗಳನ್ನಾಗಿ ರೂಪಿಸುವಲ್ಲಿ ಒಂದು ಮಹತ್ತರವಾದ ಪಾತ್ರವನ್ನ ವಹಿಸಿದೆ ಅನ್ನುವಂಥದ್ದು ನೀವೆಲ್ಲರೂ ಕೂಡ ನೋಡಿಕೊಂಡು ಬಂದಿರುವಂತಹ ವಿಚಾರ. ಹಾಗಿದ್ರೆ ಪ್ರಗತಿ ಸ್ಟಡಿ ಸೆಂಟರ್ನ ವಿಶೇಷತೆಗಳೇನು, ವಿದ್ಯಾರ್ಥಿಗಳು ಮಾಡಿರುವಂತಹ ಸಾಧನೆಗಳೇನು, ವಿದ್ಯಾರ್ಥಿಗಳು ಪೋಷಕರು ಆ ಸಂಸ್ಥೆಯ ಬಗ್ಗೆ ಏನು ಹೇಳ್ತಾರೆ, ಎಷ್ಟು ಅಕ್ಕರೆ ಇದೆ, ಜೊತೆಗೆ ಏನೆಲ್ಲ ವಿಶೇಷತೆಗಳಿದೆ, ಯಾರೆಲ್ಲ ಈ ರೀತಿ ಈ ಒಂದು ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ಒಂದು ತರಬೇತಿಯನ್ನು ಪಡೆಯಬಹುದು, ಎಲ್ಲ ವಿಚಾರಗಳ ಬಗ್ಗೆ ಬೆಳಕು ಚೆಲ್ಲುವಂಥ ಪ್ರಯತ್ನ ಈ ಒಂದು ಕಾರ್ಯಕ್ರಮದ ಮೂಲಕ ಆಗ್ತಾ ಇದೆ. ಸೊ ಇವತ್ತು ಸಮಗ್ರವಾದ ಮಾಹಿತಿಯನ್ನು ಹಂಚಿಕೊಳ್ಳುವ ನೆಲೆಯಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಮುಖರಾದಂತಹ, ಅದರಲ್ಲೂ ಮುಖ್ಯವಾಗಿ ಚೇರ್ಮನ್ ಹಾಗೇನೆ ಸಂಚಾಲಕರಾಗಿರುವಂತಹ ಗೋಕುಲ್ನಾಥ್ PV ಅವರು ಅತಿಥಿಗಳಾಗಿ ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ವೈಸ್ ಚೇರ್ಮನ್ ಹಾಗೇನೆ ಪ್ರಿನ್ಸಿಪಲ್ ಆಗಿ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂತಹ ಹೇಮಲತಾ ಮೇಡಮ್ ಅವರಿದ್ದಾರೆ. ಅದೇ ರೀತಿ ಮುಖ್ಯ ಶಿಕ್ಷಕರಾದಂತಹ ಪ್ರಮೀಳಾ ND ಅವರು ಅತಿಥಿಗಳಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅತಿಥಿಗಳಿಗೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ಕಾರಗಳು ಸರ್. ಇನ್ನು ಬಹುಶಃ ಪ್ರಗತಿ ಸ್ಟಡಿ ಸೆಂಟರ್ನ ಸಂಚಾಲಕರು ಮತ್ತು ವೈಸ್ ಚೇರ್ಮನ್ ಯಾರಿದ್ದಾರೆ ದಂಪತಿಗಳು, ಅವರ ಪರಿಚಯವನ್ನು ನಾವು ಹೆಚ್ಚು ಹೇಳಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿ ವಿದ್ಯಾರ್ಥಿ ಜೊತೆಗೆ ಪೋಷಕರಿಗೆ ಅವರ ಪರಿಚಯ ಇದೆ. ಆದರೂ ಅವರ ಒಂದು ಸಣ್ಣ ಪರಿಚಯವನ್ನ ಮಾಡೋದಿದ್ರೆ, ಗೋಕುಲ್ನಾಥ್ PV ಅವರು ಮೂಲತಃ ಕೇರಳದವರು, ಆದರೆ ಹುಟ್ಟಿ ಬೆಳೆದಿರುವಂಥದ್ದೆಲ್ಲವೂ ಕೂಡ ನಮ್ಮ ಪುತ್ತೂರಿನಲ್ಲಿ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ನಲ್ಲಿ ಒಂದು ವಿಶೇಷವಾದ ಪರಿಣತಿಯನ್ನು ಹೊಂದಿರುವಂತಹ ಇವರು ಚೆನ್ನೈನಲ್ಲಿ ತಮ್ಮ ಒಂದು ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿದ್ರು. PUC ಬಳಿಕದ ಉನ್ನತ ವಿದ್ಯಾಭ್ಯಾಸವನ್ನ ಚೆನ್ನೈನಲ್ಲಿ ಮಾಡಿದ್ರು. ಆ ಬಳಿಕ ಹೈದರಾಬಾದ್ನಲ್ಲಿ ಒಂದು ರಿಲಯನ್ಸ್ ಕೆಮಿಕಲ್ಸ್ ಎನ್ನುವಂತಹ ಒಂದು ಸಂಸ್ಥೆಯಲ್ಲಿ ಸೇವೆಯನ್ನ ಮಾಡಿ, ಮಾರ್ಕೆಟಿಂಗ್ ವಿಭಾಗದಲ್ಲಿ ಸೇವೆಯನ್ನ ಮಾಡಿ ಅಪಾರವಾದ ಅನುಭವವನ್ನು ಹೊಂದಿರುವಂಥವ್ರು. ಆ ಬಳಿಕ ಮನೆಯ ಕಾರಣಗಳಿಗಾಗಿ ಊರಿನಲ್ಲೇ ನಿಂತು 18 ವರ್ಷ ಅಲ್ಲಿ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಊರಿಗೆ ಬಂದು ತನ್ನ ತಂದೆ ಮಾಡ್ತಾ ಇದ್ದಂತಹ ಉದ್ಯಮವನ್ನ ಮುನ್ನಡೆಸುವಂತ ನೆಲೆಯಲ್ಲಿ ಊರನ್ನೇ ಉಳಿದುಕೊಂಡು ಆ ಬಳಿಕ ಸಾಕಷ್ಟು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು 2008ರಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಅನ್ನ ಸ್ಥಾಪನೆ ಮಾಡಿರುವಂತವರು. ಇನ್ನು ಅವರ ಪತ್ನಿ ಜೊತೆಗೆ ಪ್ರಗತಿ ಸ್ಟಡಿ ಸೆಂಟರ್ನ ವೈಸ್ ಚೇರ್ಮನ್ ಹಾಗೂ ಪ್ರಿನ್ಸಿಪಲ್ ಆಗಿರುವಂತಹ ಹೇಮಲತಾ ಮೇಡಮ್ ಅವರು ಮೂಲತಃ ಕೇರಳದವರು, ಆದರೆ ಅವರು ಹುಟ್ಟಿ ಬೆಳೆದದ್ದು, ವಿದ್ಯಾಭ್ಯಾಸವನ್ನ ಮಾಡಿದ್ದೆಲ್ಲವೂ ಕೂಡ ಹೈದರಾಬಾದ್ನಲ್ಲಿ. ಸೊ ಇಲ್ಲಿ ಬಂದು ಕನ್ನಡವನ್ನ ಕಲಿತು ಎಲ್ಲರೊಂದಿಗೆ ಬೆರೆತುಕೊಂಡು ಸಂಸ್ಥೆಯ ಒಂದು ಉನ್ನತಿಗೆ ಶ್ರಮಿಸುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿಕೊಂಡು ಬಂದಿದ್ದಾರೆ. ಅದೇ ರೀತಿ ಸಂಸ್ಥೆಯ HM ಆಗಿರುವಂತಹ ಪ್ರಮೀಳಾ ND ಅವರು 10 ವರ್ಷಗಳ ಒಂದು ಬೋಧನಾ ಕ್ಷೇತ್ರದ ಅನುಭವವನ್ನು ಹೊಂದಿದ್ದಾರೆ. ಈ ಮೊದಲು ಮುರದ MPM ವಿದ್ಯಾಲಯದಲ್ಲಿ 10 ವರ್ಷ ಮುಖ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದ್ದು, ಇದೀಗ 2 ವರ್ಷದಿಂದ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ HM ಆಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಸಂಸ್ಥೆ ಈ ಬಾರಿ ಮತ್ತಷ್ಟು ಸಾಧನೆಯನ್ನ ಮಾಡಿದೆ. ಈ ಬಾರಿಯ SSLC ಫಲಿತಾಂಶ ಏನಿದೆ ಅದರಲ್ಲಿ ಸಂಸ್ಥೆಯಲ್ಲಿ ಒಂದು ತರಬೇತಿಯನ್ನು ಪಡೆದುಕೊಂಡಂತಹ ವಿದ್ಯಾರ್ಥಿನಿ
586 ಅಂಕಗಳನ್ನು ಈ ಬಾರಿ SSLCಯಲ್ಲಿ ಪಡೆದುಕೊಂಡಿದ್ದಾರೆ. ಇದು ಸಂಸ್ಥೆಯಲ್ಲಿ ತರಬೇತಿ ಪಡೆದು ವಿದ್ಯಾರ್ಥಿಗಳು ಗಳಿಸಿದಂತಹ ಅಂಕಗಳಲ್ಲಿ ಮೊದಲನೆಯದ್ದು. ಅಂದರೆ ಇಷ್ಟೊಂದು ಹೈಯೆಸ್ಟ್ ಅಂಕ ಬಂದಿರುವಂಥದ್ದು ಇದೇ ಫಸ್ಟ್ ಟೈಮ್ ಅನ್ನುವಂಥದ್ದು. ಸೊ ಎಲ್ಲ ಖುಷಿಯನ್ನ ಹಂಚಿಕೊಳ್ಳುವ ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮ ಆಗುತ್ತೆ. ವೀಕ್ಷಕರೇ, ತಾವು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ತಾವು ಮುಂದೆ ಕಾರ್ಯಕ್ರಮದಲ್ಲಿ ತಾವು ಮಾತನಾಡುವ ಮೂಲಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕಾಲ್ ಮಾಡಬೇಕಾಗಿರುವಂತಹ ಸಂಖ್ಯೆ ಈಗಾಗಲೇ ತಮ್ಮ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕರೆ ಮಾಡಿ ಮಾತನಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಸಂಸ್ಥೆಯ ಬಗ್ಗೆ ಒಂದಷ್ಟು ಪರಿಚಯವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಸೊ ಮೊದಲನೇದಾಗಿ ನಾನು ಕೇಳಬೇಕು, ಈ ಬಾರಿ ಅತ್ಯುತ್ತಮವಾದ ಫಲಿತಾಂಶ ಬಂದಿದೆ. ಮೊದಲನೆಯದಾಗಿ ಚೇರ್ಮನ್ರನ್ನೇ ಕೇಳ್ತೇನೆ, ಸರ್ ಹೇಗನಿಸ್ತಾ ಇದೆ ಈ ಬಾರಿಯ ಫಲಿತಾಂಶ? ವಿದ್ಯಾರ್ಥಿಗಳನ್ನು ಅಭಿನಂದಿಸುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡಿದ್ದೀರಿ. ಹೇಗನಿಸ್ತಾ ಇದೆ ಇಷ್ಟು ವರ್ಷದ ಒಂದು ಪಯಣ ಮತ್ತೆ ಈ ಬಾರಿ ಬಂದಿರುವ ಫಲಿತಾಂಶದ ಬಗ್ಗೆ? ಮೊದಲಾಗಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಈ ವರ್ಷ SSLC ಫಲಿತಾಂಶದ ಖುಷಿ ಬೇರೆ ಇದೆ. ಈ ಖುಷಿಯನ್ನು ಹಂಚಿಕೊಳ್ಳುವ ಮೊದಲಾಗಿ ನಾನು ನನ್ನ ಹಳೆಯ ಶಿಕ್ಷಕ ವೃಂದದವರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಅಲ್ಲದೆ ಪ್ರಸ್ತುತ ಕಳೆದ ವರ್ಷ ರಿಸಲ್ಟ್ ನೀಡಿದಂಥ ವಿದ್ಯಾರ್ಥಿಗಳನ್ನು ಪ್ರಪ್ರಥಮವಾಗಿ ಸ್ಮರಿಸಲೇಬೇಕಾದದ್ದು ನನ್ನ ಕರ್ತವ್ಯ ಕೂಡ. ಯಾಕಂತ ಹೇಳಿದರೆ ಈ ಪ್ರಗತಿ 2008ರಲ್ಲಿ ಹುಟ್ಟಿ ಅಂದು ಬರೀ ಒಂದು 18 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡು ಸಾವಿರಾರು ವಿದ್ಯಾರ್ಥಿಗಳು ನಮ್ಮ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ತೇರ್ಗಡೆಗೊಂಡದ್ದು ಅಲ್ಲದೆ ವಿಶಿಷ್ಟ ಅಂಕಗಳಲ್ಲಿ ಶ್ರೇಣಿಗಳಲ್ಲಿ ಅಲ್ಲದೆ ಖಾಸಗಿ ಅಭ್ಯರ್ಥಿಗಳ ರಾಜ್ಯಕ್ಕೆ ಪ್ರಥಮ. ಅದೇ ರೀತಿ ಟ್ಯೂಷನ್ನಿಗೆ ಬರುವ ಮಕ್ಕಳು ನಮ್ಮಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ಇರುವ ಮಕ್ಕಳು ನಮ್ಮಲ್ಲಿ ಬರೋದಿಲ್ಲ. ನಮ್ಮಲ್ಲಿ ಬರುವ ಮಕ್ಕಳು ಎಲ್ಲರೂ ಕಲಿಕೆಯಲ್ಲಿ ಹಿಂದುಳಿದವರು. ಅಂದ್ರೆ ನಾನಾ ಕಾರಣಗಳಿಂದ ಕಲಿಕೆಯಲ್ಲಿ ಅವರು 3 ಸಬ್ಜೆಕ್ಟ್ ಇರ್ಬೋದು, 4 ಸಬ್ಜೆಕ್ಟ್ ಅಥವಾ 1 ಸಬ್ಜೆಕ್ಟ್ ಅಲ್ಲಿ ಹಿಂದೆ ಇರುವ ಮಕ್ಕಳೇ ಬರೋದು. ಯಾಕಂತ ಇಲ್ಲಿ ವೀಕ್ಷಕರು ಒಂದು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಎಲ್ಲ ವೀಕ್ಷಕರು ಪತ್ರಿಕೆಗಳನ್ನು ಓದುವಾಗ 625ರಲ್ಲಿ 625, 624 ಈ ತರಹದ ಮಾರ್ಕುಗಳನ್ನು ನೋಡಿ ಇದೇನಪ್ಪ 586 ಮಾರ್ಕು ಬಂದ ಒಂದು ಸಂಸ್ಥೆಯನ್ನ ಇವತ್ತು ಸುದ್ದಿ ಚಾನೆಲ್ ಅವರು ಇಂಟರ್ವ್ಯೂ ಮಾಡ್ತಾರೆ ಅಂತ ಹೇಳಿದರೆ, ಇಲ್ಲಿ ಗಮನಿಸಬೇಕಾದ ಅಂಶ ಪ್ರೇಕ್ಷಕರೇ, ನಮ್ಮಲ್ಲಿ ಬರುವಂತಹವರು ಎಲ್ಲರೂ ಕಲಿಕೆಯಲ್ಲಿ ಹಿಂದುಳಿದವರು, ಟಾಪರ್ಸ್ ಯಾರೂ ಇಲ್ಲ. ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ತೆಗೆದುಕೊಂಡು ನಾವು ಈ ಮಾರ್ಕ್ ಅನ್ನ ಕೊಡ್ತಾ ಇರುವುದು ಅತ್ಯಂತ ಗೌರವವನ್ನಿಸ್ತಾ ಇದೆ, ಅಲ್ಲದೆ ಹೆಮ್ಮೆ ಅನಿಸ್ತಾ ಇದೆ. ಓಕೆ, ಇನ್ನು ಪ್ರಿನ್ಸಿಪಾಲ್ ಮೇಡಮ್ ನಿಮ್ಮನ್ನ ಕೇಳೋದಿದ್ರೆ ಹೇಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನ ನೋಡಿ? ತುಂಬ ಖುಷಿ ಆಗ್ತಾ ಇದೆ. ಮೊದಲನೇಯಾಗಿ ನಾನು ಇಲ್ಲಿ ಬಂದು ಕನ್ನಡ ಕಲ್ತಿದ್ದೇನೆ. ಸೊ ನಾನು ಮಾತಾಡೋದರಲ್ಲಿ ಏನಾದರೂ ಮಿಸ್ಟೇಕ್ಸ್ ತಪ್ಪುಗಳಾದರೆ ದಯವಿಟ್ಟು ಕ್ಷಮಿಸಿ. ನಮ್ಮಲ್ಲಿ ಬರುವ ಮಕ್ಕಳು ಸ್ಟಾರ್ಟಿಂಗ್ ಬರುವಾಗ ಈಗ 586 ತೆಗೆದವರು ಇರ್ಬೋದು, 571 ತೆಗೆದವರು ಇರ್ಬೋದು. ಇವರೆಲ್ಲ ಒಂದು 350, 400 ಆ ರೇಂಜಲ್ಲಿ ಇದ್ದವರು. ಕೆಲವರು ಎರಡೆರಡು ಸಬ್ಜೆಕ್ಟು ಸಹ ಫೇಲ್ ಆಗ್ತಾ ಇದ್ದವರು. ಇಂಥವರನ್ನು ನಾವು ಪ್ರೋತ್ಸಾಹ ಕೊಟ್ಟು ಮತ್ತೆ ಕ್ಲಾಸಸ್ ಮಾಡಿ ಅವರ ಬೆನ್ನು ಹಿಂದೆ ಬಿದ್ದು ಈ ರಿಸಲ್ಟು ಅವ್ರು ತೆಗೆದಾರೆ. ಅಂದರೆ ಅಲ್ಲಿ ಒಂದು ವಾತಾವರಣ ಹೇಗೆ ಸೃಷ್ಟಿಯಾಗಿದೆ ಅಂತ ಹೇಳಿದರೆ, ಎಲ್ಲ ಮಕ್ಕಳಲ್ಲಿ ಒಂದು ಜ್ಞಾನ ಅನ್ನೋದು ಇದೆ, ಅದನ್ನು ಹೊರಗೆ ತರುವ ಕೆಲಸ ನಾವು ಶಿಕ್ಷಕರು ಮಾಡಬೇಕಾದದ್ದು. ಸೊ ಅದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಯನ್ನು ಮಾಡಿ ಆ ಮಕ್ಕಳು ನಮ್ಮಲ್ಲಿ ಬರುವಾಗ ಅವರು ಯಾವ ಟೈಮಿಗೆ ಬಂದರು, ಈಗ ಸ್ಕೂಲಲ್ಲಿ ಸ್ಪೆಷಲ್ ಕ್ಲಾಸ್ ಮುಗಿಸಿ ನಮ್ಮಲ್ಲಿ ಬಂದರು, ಕ್ಲಾಸ್ ಮುಗೀತು, ಟೈಮ್ ಮುಗೀತು, ನೀವು ಹೋಗಿ ಅಂತ ನಾವು ಹೇಳ್ತಾ ಇಲ್ಲ ಇತ್ತು. 6:30 ತನಕ ಸಹ ಕ್ಲಾಸ್ ಮಾಡಿದ್ದು ಉಂಟು ನಾವು. ಸೊ ಅವರು ಏನು ಡೌಟ್ಸ್ ಎಲ್ಲ ಕೇಳುವಾಗ ಅದನ್ನು ಕ್ಲಿಯರ್ ಮಾಡಿ ಅವರ ಒಂದು ಈ ರಿಸಲ್ಟ್ ತರಲಿಕ್ಕೆ ನಾವು ಸಹ ನಮ್ಮ ಪ್ರಯತ್ನ ಮಾಡಿದ್ದೇವೆ. ಓಕೆ, ಇನ್ನು ಮುಖ್ಯ ಶಿಕ್ಷಕರನ್ನ HM ಅನ್ನ ಕೇಳೋದಿದ್ರೆ ಮೇಡಮ್ ನಿಮಗೆ ಹೇಗೆ ಅನಿಸ್ತಾ ಇದೆ, ನಿಮ್ಮ ಒಂದು ಅನಿಸಿಕೆ? ಮೊದಲನೇದಾಗಿ ಬಹಳ ಖುಷಿ ಅನಿಸ್ತಾ ಇದೆ. ನಾನು ವೃತ್ತಿ ಜೀವನದಲ್ಲಿ ನನ್ನದು 12ನೇ ವರ್ಷದ ಅವಧಿಯಲ್ಲಿ, ಇಷ್ಟು ದೀರ್ಘ ಅವಧಿಯಲ್ಲಿ ನನ್ನ ಒಂದು SSLC ಬ್ಯಾಚ್ಗಳಲ್ಲಿ ನಾನು ಇಲ್ಲಿ ಬಂದ ಮೇಲೆ, ಈ ಕೋಚಿಂಗ್ ಪ್ರಗತಿ ಸ್ಟಡಿ ಸೆಂಟರ್ಗೆ ಬಂದ ಮೇಲೆ ನನ್ನ ಸಬ್ಜೆಕ್ಟ್, ನಾನು 2 ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೇನೆ. ಒಂದು ಕನ್ನಡ ಮಾಡ್ತಾ ಇದ್ದೇನೆ, ಇನ್ನೊಂದು ಸೋಷಿಯಲ್ ಸಬ್ಜೆಕ್ಟ್ ಅನ್ನ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಸೋಷಿಯಲ್ ಅಲ್ಲಿ ಕೂಡ 180ಗೆ 80 ಅಂದ್ರೆ 100ಗೆ 100 ತೆಗೆದಿದ್ದಾರೆ. ಮತ್ತೆ ಕನ್ನಡದಲ್ಲಿ 125ಗೆ 125 ಸ್ಕೋರ್ ಮಾಡಿದ್ದು ನನ್ನ ಒಂದು ಸಬ್ಜೆಕ್ಟಿನಲ್ಲಿ ನನಗೆ ಒಂದು ಸಿಕ್ಕಿದಂತಹ ದೊಡ್ಡ ಒಂದು ಅಚೀವ್ಮೆಂಟ್, ನನ್ನ ಒಂದು ವೃತ್ತಿ ಜೀವನದ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ
ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳ ಮಟ್ಟ ಬಹಳ ಕಮ್ಮಿ ಅವಧಿಯಲ್ಲಿ, ಯಾಕಂದ್ರೆ ಅವರು ಸಬ್ಜೆಕ್ಟ್ ಅಲ್ಲಿ ಹಿಂದೆ ಇದ್ದು ಬರುವಂತವರು, ಅಂತವರಿಗೆ ನಾವು ಹೇಳಿಕೊಡುವಾಗ ತುಂಬಾ ಅವರ ಕಡೆಗೆ ಗಮನವನ್ನ ಕೊಡಬೇಕಾಗ್ತದೆ. ಅಂತಹ ಆ ಸಮಯದಲ್ಲಿಯೂ ಕೂಡ ಅವರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಅನ್ನ ತಂದು ಹೊರಗೆ ತಂದು ನಾವು ಇಂತಹ ಸಾಧನೆಯನ್ನ ಮಾಡಬಹುದು ಅನ್ನುವುದಕ್ಕೆ ಎಲ್ಲರಿಗೂ ಒಂದು ಅದು ರೀಸನ್ ಆಗ್ತದೆ. ಎಲ್ಲರೂ ನೋಡ್ಕೊಳ್ಬಹುದು ಅದನ್ನ. ಮತ್ತೆ ಇದು ಒಂದು ನಮಗೆ ಕೂಡ ಒಂದು ಕ್ರೆಡಿಟ್ ಕೂಡ. ನಾವು ಒಂದು ಕ್ಲಾಸ್ ಮಾಡುವಾಗ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದ್ದು ತಲುಪಿದೆಯೋ ಇಲ್ವೋ ಅನ್ನೋದು ನಮಗೆ ಕೂಡ ಭಯ ಇರ್ತದೆ. ಆ ಒಂದು ರಿಸಲ್ಟ್ ಬಂದಾಗ ನಮಗೆ ಅದು ಇದು ಈ ಪ್ಯಾಟರ್ನ್ ಅಲ್ಲಿ ಹೋದ್ರೆ ಯಾವುದೇ ತಪ್ಪುಗಳಿಲ್ಲ. ಮಕ್ಕಳಲ್ಲಿ ಒಂದು ಗೊಂದಲ ಇರ್ತದೆ, ಯಾಕಂತ ಹೇಳಿದ್ರೆ ಶಾಲೆಗಳಲ್ಲಿ ಒಂದು ಬೋಧನೆಯನ್ನ ಮಾಡಿರ್ತೇವೆ, ಇಲ್ಲಿ ಬಂದಾಗ ನಮ್ಮದೇ ಒಂದು ಬೋಧನೆ ಇರ್ತದೆ. ಆಗ ಎರಡು ರೀತಿಯ ಬೋಧನೆಗಳಾದಾಗ ಮಕ್ಕಳು ಗೊಂದಲದಲ್ಲಿ ಸಿಲುಕಿಕೊಳ್ತಾರೆ. ಇಂತಹ ಗೊಂದಲಗಳು ನಿವಾರಣೆಯಾಗುವುದಕ್ಕೆ ಈ ಒಂದು ರಿಸಲ್ಟ್ ತುಂಬಾನೇ ಹೆಲ್ಪ್ ಆಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಬಹಳ ಖುಷಿ ಅನಿಸ್ತಾ ಇದೆ ನಂಗೆ ಇಲ್ಲಿ ಕೆಲಸ ಮಾಡಿದ್ದು. ಓಕೆ, ಬಹುಶಃ ಅದು ಮುಂದಕ್ಕೂ ಕೂಡ ಬರುವಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆ ಅನ್ನುವಂಥದ್ದನ್ನ ಹೇಳ್ತಾ, ಸರ್ ನಾನು ನಿಮ್ಮನ್ನ ಕೇಳೋದಿದ್ರೆ, ಪ್ರಗತಿ ಅನ್ನುವಂತ ಒಂದು ಹೆಸರು ಬಹುಶಃ ಅದು ಉನ್ನತಿ, ಅಭಿವೃದ್ಧಿ ಅನ್ನುವಂತ ಒಂದು ಅರ್ಥವನ್ನ ಸೂಚಿಸುತ್ತೆ. ಪ್ರಗತಿ ಅನ್ನುವಂತ ಒಂದು ಹೆಸರನ್ನ ಇಡೋದಕ್ಕೆ ಕಾರಣ ಏನು? ಸಾಮಾನ್ಯವಾಗಿ ಒಂದು ಸಂಸ್ಥೆಯನ್ನ ಆರಂಭ ಮಾಡುವಂತವರು ತಮ್ಮ ಹೆಸರನ್ನು, ತಮ್ಮ ಮಕ್ಕಳ ಹೆಸರನ್ನು ಅಥವಾ ತಮ್ಮ ಆಪ್ತರ ಒಂದು ಹೆಸರನ್ನ ಏನಾದ್ರೂ ಇಟ್ಟುಕೊಂಡು ಆರಂಭ ಮಾಡುವಂಥದ್ದು. ಆದ್ರೆ ಇಲ್ಲಿ ಗಮನಿಸಿದ್ರೆ ಹೆಸರಿನ ಒಂದು ಸಾಮ್ಯತೆ ನಮಗೆ ಕಂಡು ಬರ್ತಾ ಇಲ್ಲ. ಸೊ ಆ ಹೆಸರಿನ ಹಿನ್ನೆಲೆ ಮತ್ತು ಹುಟ್ಟಿದ್ದು ಹೇಗೆ, ಮತ್ತೆ ಇಂಥ ಒಂದು ಸ್ಟಡಿ ಸೆಂಟರ್ ಅನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಹೇಗೆ ಮೊಳೆಯಿತು ಅನ್ನುವಂಥದ್ದು? ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ. ಈ ಒಂದು ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳುವ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ನಾನು ಅಲ್ಲ. ಎಲ್ಲರೂ ತಿಳ್ಕೊಳ್ತಾ ಇದ್ದಾರೆ ನಾನು ಸ್ಥಳೀಯನಾದ ಕಾರಣ ಗೋಕುಲ್ನಾಥರು ಹುಟ್ಟು ಹಾಕಿದ್ರು ಅಂತ. ಆದರೆ ಆ್ಯಕ್ಚುಲಿ ಇದರ ರೂವಾರಿ ನನ್ನ ಧರ್ಮಪತ್ನಿ ಪ್ರಾಂಶುಪಾಲರು ಹೇಮಲತಾ ಮೇಡಮ್ ಅವರು. ಯಾಕಂತ ಹೇಳಿದ್ರೆ ನಾನು ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೇನೆ ಈ ವಿಚಾರವನ್ನ. ಇಲ್ಲಿ ಮನೆಯಲ್ಲಿ ಯಾವಾಗ ನೋಡುವಾಗ ನಾನು ಬರಬೇಕಾದ್ರೆ ಮನೆಯಲ್ಲಿ ಮಕ್ಕಳೇ ಕಾಣ್ತಾ ಇದ್ರು. ಯಾವಾಗ ನಮ್ಮ ಮದುವೆ ಆಯ್ತು ಹೈದರಾಬಾದಲ್ಲಿರುವಾಗ ಅಲ್ಲಿ ಕೂಡ ಹಾಗೆ ಮಕ್ಕಳ ಸಂದಣಿಯೇ ಇರ್ತಾ ಇತ್ತು. ಸಂಜೆ ಹೊತ್ತು ಟ್ಯೂಷನ್, ಅದು ಸಣ್ಣ ಪುಟಾಣಿ ಮಕ್ಕಳಿಂದ 10ನೇ ಕ್ಲಾಸ್ ವರೆಗೆ ಮಕ್ಕಳು ಇರ್ತಾ ಇದ್ರು. ಅದೇ ರೀತಿ ಪುತ್ತೂರಿಗೆ ಬಂದ ನಂತರ ಪುತ್ತೂರಲ್ಲಿ ಮನೆಯಲ್ಲಿ ಲಾಸ್ಟಿಗೆ ಸ್ಥಳವೇ ಸಾಕಾಗ್ತಾ ಇರ್ಲಿಲ್ಲ. ಆಗ ಒಂದಿನ ನನ್ನ ಹತ್ರ ಇವರು ಹೇಳ್ತಾರೆ, ನನಗೊಂದು ಪುಟ್ಟ ಕೊಠಡಿಯ ಅವಶ್ಯಕತೆ ಇದೆ ಟ್ಯೂಷನ್ ಮಾಡ್ಲಿಕ್ಕೆ. ಹಾಗೆ ಹುಟ್ಟಿದ್ದು ಪ್ರಗತಿ. ಅದು ಆ ಸಮಯದಲ್ಲಿ ದಿವಂಗತ ಪಾಯಸ್ ಇದ್ರು ಅವಾಗ, ಮೈಕಲ್ ಪಾಯಸ್ ಅಂತ ಏಳ್ಮುಡಿಯಲ್ಲಿ ಪಾಯಸ್ ಬಿಲ್ಡಿಂಗ್, ಅಲ್ಲಿ ಒಂದು ಸಣ್ಣ ಕೊಠಡಿಯನ್ನ ಪಾಯಸರು ಯಾವುದೇ ಡಿಪಾಸಿಟ್ ಇಲ್ಲದೆ ಕೊಟ್ಟರು ಅವತ್ತು. ಇವಾಗ್ಲೂ ಸ್ಮರಿಸ್ತೇವೆ ಅವರು ದಂಪತಿಗಳನ್ನ, ಇಬ್ರು ಇಲ್ಲ ಇವಾಗ. ಅಲ್ಲಿ ಹುಟ್ಟಿದ ಆ ಒಂದು ಕೊಠಡಿಯಲ್ಲಿ ನಮ್ಮ ಗೋಪಾಲಕೃಷ್ಣ ಹೇರೇಳಿಯವರು ಹಾಗೂ ರಾಜೇಶ್ ಬಣ್ಣವರವರು ಇದರ ಉದ್ಘಾಟಕರು. ಅಲ್ಲಿ ಪ್ರಾರಂಭವಾದ ಸಂಸ್ಥೆ ಅಂದು ನಾವು ಯಾರೂ ತಿಳ್ಕೊಂಡಿರ್ಲಿಕ್ಕಿಲ್ಲ ಪ್ರಾಯಶಃ ಇದು ಈ ತರ ಬೆಳೆದು ಒಂದು ದೊಡ್ಡ ಆಲದ ಮರದ ತರ ಬೆಳೆಯುತ್ತೆ ಅಂತ ಯಾರು ತಿಳ್ಕೊಂಡಿರ್ಲಿಕ್ಕಿಲ್ಲ. ಆವತ್ತು ಉದ್ಘಾಟನೆಗೆ ಒಂದು ವಾರ ಮೊದಲು ಮೇಡಮ್ ಕೇಳ್ತಾರೆ ನನ್ನ ಹತ್ರ ಏನು ಹೆಸರಿಡೋದು ಅಂತ. ಆವಾಗ ನಾನು ಒಂದು ಮಾತು ಹೇಳಿದೆ, ನೋಡಿ ಮೇಡಮ್, ನೀವು ನಿಮ್ಮ ವಿದ್ಯಾಭ್ಯಾಸವನ್ನ ಮಾಡಿದ್ದು ಎಲ್ಲವೂ ಒಂದು ಸಂಸ್ಥೆಯಲ್ಲಿ ಹೈದರಾಬಾದಲ್ಲಿ. ಆ ಸಂಸ್ಥೆಯ ಹೆಸರೇ ಪ್ರಗತಿ. ಆ ಸಂಸ್ಥೆಯು ಇಂದ ನೀವು ಪ್ರಗತಿ ಹೊಂದಿದ್ದೀರಾ, ಇಲ್ಲಿವರೆಗೆ ಮುಟ್ಟಿದ್ದೀರಾ. ಈಗ ಒಂದು ಶಾಲೆ ಒಂದು ಟ್ಯೂಷನ್ ಸೆಂಟರ್ ಓಪನ್ ಮಾಡೋವರೆಗೆ ಮುಟ್ಟಿದ್ದೀರಾ. ಆ ಸಂಸ್ಥೆಯನ್ನ ಮರಿಬೇಡಿ. ಅಲ್ಲದೆ ಪ್ರಗತಿ ಅಂತ ಹೇಳೋದು ಅಭಿವೃದ್ಧಿಯ ಸಂಕೇತ. ಹೌದು. ಸೊ ಅದೊಂದು ಒಳ್ಳೆಯ ಆಯ್ಕೆ ಅಂತ ನಾನು ಹೇಳಿದ ಕೂಡಲೇ ಅವರು ಒಪ್ಪಿ ಅದನ್ನ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಇಟ್ಟು ಪ್ರಾರಂಭ ಮಾಡಿ ಆ ಸಂಸ್ಥೆ ಬೆಳೆಯುತ್ತಾ ಇಲ್ಲಿವರೆಗೆ ಬಂದಿದೆ ಸರ್. ಓಕೆ, ಇನ್ನು ಆ ಬೆಳೆದು ಬಂದ ಹಾದಿಯನ್ನ ಹೇಳೋದಿದ್ರೆ ಬಹುಶಃ ಅದಕ್ಕೆ ಸ್ಥಾಪನೆಗೆ ಪ್ರೇರಣೆ ಮೇಡಮ್ ಅವರು. ಸೊ ಮೇಡಮ್ ಅನ್ನ ಕೇಳೋದಿದ್ರೆ ಯಾವ ತರ ಬೆಳೆದುಕೊಂಡು ಬಂತು, ಆರಂಭದಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ರು, ಯಾವೆಲ್ಲ ತರಬೇತಿಯನ್ನ ಕೊಡ್ತಾ ಇದ್ರಿ, ಹೇಗೆ ಮುಂದುವರೆದುಕೊಂಡು ಈ 15 ವರ್ಷಗಳ ಪಯಣವನ್ನ ಪೂರೈಸಿದೆ ಅನ್ನುವಂಥದ್ದು? ಮೊಟ್ಟ ಮೊದಲನಾಗಿ ನಾವೊಂದು ಟ್ಯೂಷನ್ ಕ್ಲಾಸಸ್ ಅನ್ನು ಸ್ಟಾರ್ಟ್ ಮಾಡಿದಾಗ ಸಂಜೆ ಕೆಲವರು 1 ತಿಂಗಳು ಬರ್ತಾ ಇದ್ರು ಟ್ಯೂಷನ್ ಬಂದು. 1 ತಿಂಗಳಾದ ನಂತರ ಸ್ಟಾಪ್ ಆಗ್ತಿದ್ರು. ಮತ್ತೆ ನಾನೇನಂದ್ರೆ ಬೆಳಗಿಂದವೇ ಅಲ್ಲೇ ಕೂತ್ಕೊಂಡು ಎಷ್ಟೋ ಸಮಯ ಕಣ್ಣು ತೂಗಾಡಿಸಿದುಂಟು. ಅಂದ್ರೆ ಒಬ್ಬರು ಇಬ್ಬರು ಮಕ್ಕಳು ಬರ್ತಾ ಇದ್ದದ್ದು. ಸೊ ಅದಾದ ನಂತರ ನಾವೇನ್ ಮಾಡಿದೆವು, ಇದು ಈ ರೀತಿ ಆದ್ರೆ ನಮಗೆ ಬಿಲ್ಡಿಂಗ್ ನದು ಬಾಡಿಗೆ ಕಟ್ಟಬೇಕು. ಸೊ ಇದೆಲ್ಲ ಖರ್ಚು ವೆಚ್ಚಗಳು ಇದೆ. ಹಾಗೆ ನಾವೊಂದು ಟ್ಯುಟೋರಿಯಲ್ ತರ ಸ್ಟಾರ್ಟ್ ಮಾಡುವ ಅಂತ ಹೇಳಿ ನಾನು ನಮ್ಮ ಯಜಮಾನ್ರ ಹತ್ರ ಕೇಳಿದೆ, ಡಿಸ್ಕಷನ್ ಮಾಡಿದೆ. ಆವಾಗ ಫಸ್ಟ್ ಅವರು ಹೇಳಿದ್ರು,
ಟ್ಯುಟೋರಿಯಲ್ ಇಲ್ಲಿ ಎಲ್ಲ ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಹೇಗೆ ಹಾಗೆ ಅಂತೇಳಿ ಮತ್ತೆ ನಾವೊಂದು ಡಿಸ್ಕಷನ್ ಎಲ್ಲ ಮಾಡಿ ಇಲ್ಲ ನಾವು ಮಾಡುವ ಅಂತೇಳಿ ಫಸ್ಟ್ ಅದಕ್ಕಿಂತ ಮೊದಲು ನವೋದಯ ಕ್ಲಾಸನ್ನು ಸ್ಟಾರ್ಟ್ ಮಾಡಿದೆವು. ಆವಾಗ ನಮ್ಮ ನವೋದಯ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಬೇರೆಯವರು ಇಲ್ಲಿ ಬಂದು ಕೊಡ್ತಾ ಇದ್ರು. ಸೊ ನಾವು ಸ್ಟಾರ್ಟ್ ಮಾಡಿದ ವರ್ಷ ನಮಗೆ ಒಳ್ಳೆ ರಿಸಲ್ಟ್. ಅದಕ್ಕೆ ಸಹ ನಮಗೆ ಸಹಕಾರ ಕೊಟ್ಟದ್ದು ಸುದ್ದಿ ಸಂಸ್ಥೆಯವರೇ. ಯಾಕೆಂದ್ರೆ ಆವಾಗ ಸುದ್ದಿ ಸಂಸ್ಥೆಯಲ್ಲಿ ನವೋದಯಕ್ಕೆ ಕೋಚಿಂಗ್ ಕೊಡ್ತಾ ಇದ್ರು. ಆ ವರ್ಷ ಇಲ್ಲಿ 20 ಮಕ್ಕಳು ನೋಂದಾವಣೆ ಮಾಡಿದ್ರು ಕೋಚಿಂಗಿಗೆ. ಆದ್ರೆ ಇಲ್ಲಿ ಸರಿಯಾದ ಸ್ಟಾಫ್ ಇಲ್ಲ ಅಂತೇಳಿ ಅವರು ಶಿವಾನಂದರವರು ಸರ್ ನಮ್ಮ ಸರ್ಗೆ ಹೇಳಿದ್ರು, ಸರ್ ನೀವು ಸ್ಟಾರ್ಟ್ ಮಾಡಿದ್ರೆ ನಮ್ಮ ಈ ಮಕ್ಕಳನ್ನೆಲ್ಲ ನಿಮ್ಮಲ್ಲಿಗೆ ಡೈವರ್ಟ್ ಮಾಡ್ತೀವಿ ಅಂತೇಳಿ. ಸೊ ಹಾಗೆ ಆ ಮಕ್ಕಳು ನಮ್ಮ ಮಕ್ಕಳೆಲ್ಲ ಸೇರಿ ಒಂದು 50 ಮಕ್ಕಳಿಗೆ ನಾವು ಅವತ್ತು ಆ ವರ್ಷದಲ್ಲಿ ಕೋಚಿಂಗ್ ಕೊಟ್ಟು ಪುತ್ತೂರು ತಾಲೂಕಿಗೆ 18 ಸೀಟು ಬಂದ್ರೆ ಅದರಲ್ಲಿ 16 ಸೀಟು ನಮಗೆ ಬಂದಿದೆ. ಸೊ ಅಲ್ಲಿಂದ ನಾವು ನವೋದಯ ಅಂತ ಹೇಳಿದ್ರೆ ಪ್ರಗತಿ ಅಂದ್ರೆ ನವೋದಯ ಅಂತ ಆಯ್ತು. ಈಗಿನವರೆಗೆ ನಮ್ಮಲ್ಲಿಂದ ಸೆಲೆಕ್ಟ್ ಆಗಿ ಹೋದ ಮಕ್ಕಳು ಒಟ್ಟು 142 ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಸೊ ಅದಾದ ನಂತರ ನಾವೇನ್ ಮಾಡಿದೆ ಅಂದ್ರೆ ಟ್ಯೂಟೋರಿಯಲ್ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೆವು. ಫಸ್ಟ್ 14 ಮಕ್ಕಳು ಇದ್ದದ್ದು. 14 ಮಕ್ಕಳೊಟ್ಟಿಗೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಸಹ ತುಂಬಾ ದುಡ್ಡು ಇರ್ಬೋದು ಮತ್ತೆ ಎಲ್ಲವೂ ಕಳ್ಕೊಂಡೆವು ರಿಸಲ್ಟ್ ಸಹ. ಆದ ನಂತರ ನಾನು ಹೇಳಿದೆ ಸರ್ ಹತ್ರ, ಸರ್ ನೋಡಿ ಇವಾಗ ಇದು ಕೋಚಿಂಗ್ ಸೆಂಟರ್ ಈ ತರ ಟ್ಯುಟೋರಿಯಲ್ ಸ್ಟಾರ್ಟ್ ಮಾಡಿದಾಗ ಒಂದು ಡಿಸಿಪ್ಲಿನ್ ಬೇಕು, ಒಂದು ಆಡಳಿತ ಮ್ಯಾನೇಜ್ಮೆಂಟ್ ಬೇಕು ನೋಡಿ. ಆವಾಗ ಇವರು ಸರ್ ಬೇರೆ ಬೇರೆ ಕಡೆ ಕಾಲೇಜು ಶಾಲೆಗಳೆಲ್ಲ ಹೋಗಿ ಅಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಮಾಡ್ತಾ ಇದ್ರು. ಸೊ ಅದನ್ನೆಲ್ಲ ಬಿಟ್ಟು ನೀವು ಸಹ ಇಲ್ಲೇ ನಮ್ಮೊಟ್ಟಿಗೆ ಇದ್ದಿರೆ ನಾವು ಇದರಲ್ಲಿ ಒಂದು ಸಾಧನೆ ಮಾಡ್ಬೋದು ಅಂತೇಳಿ ಆ ವರ್ಷ ನಮ್ಮ ಆರ್ಥಿಕ ಗಣಪತಿ ಭಟ್ ಅವರು ಸಹ ನಮ್ಮೊಟ್ಟಿಗೆ ಸೇರಿಕೊಂಡ್ರು. ಅವರು ಫಸ್ಟ್ ಸ್ಟಾರ್ಟ್ ನಮ್ಮೊಟ್ಟಿಗೆ ಇದ್ದಾಗ ಈ ಮಕ್ಕಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಇತ್ತು. ಅವರು ಸಹ ಸರ್ ಹತ್ರ ಅದನ್ನೇ ಹೇಳಿದ್ರು, ಸರ್ ನೀವು ನಮ್ಮೊಟ್ಟಿಗೆ ಇದ್ರೆ ನಾವು ಮುಂದುವರಿಸ್ತೇವೆ, ಇಲ್ಲದಿದ್ರೆ ಈ ಮಕ್ಕಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಆಚೆ ತಿರುಗಿ ಬೋರ್ಡ್ ಅಲ್ಲಿ ಬರೆಯುವಾಗ ಮಕ್ಕಳು ಹಿಂದಿನಿಂದ ಚಾಕು ಬಿಸಾಡ್ತಾರೆ, ಚೇರ್ ಕಟ್ ಮಾಡ್ತಾರೆ ಅಂತೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ಇಯರ್ ಸರ್ ಎಲ್ಲವನ್ನು ಬಿಟ್ಟು ನಮ್ಮೊಟ್ಟಿಗೆ ಇದ್ರು. ಮತ್ತೆ ನಾವು ಯೂನಿಫಾರ್ಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಯಾವಾಗ ಯೂನಿಫಾರ್ಮ್ ID ಕಾರ್ಡ್ ಒಂದು ಟೈಮ್ ಮೇಂಟೆನೆನ್ಸ್ ಮಾಡ್ತೇವೋ ಸಿಸ್ಟಮ್ಯಾಟಿಕ್ ಮಾಡ್ತೇವೋ ಆಗ ವಿದ್ಯಾರ್ಥಿಗಳಲ್ಲಿ ಸಹ ಒಂದು ನಾವು ಕಾಲೇಜಿಗೆ ಹೋಗ್ತಿದ್ದೇವೆ, ನಾವು ಫೇಲ್ ಸ್ಟೂಡೆಂಟ್ ಅಲ್ಲ ಅನ್ನೋ ಒಂದು ಭಾವನೆ ಬಂದು ಅಲ್ಲಿಂದ ಮತ್ತೆ ನಮಗೆ ಆ ಇಯರ್ ಫಸ್ಟ್ 14 ಇದ್ದದ್ದು 64 ಆಯ್ತು. 64 ನೆಕ್ಸ್ಟ್ ಇಯರ್ಗೆ 3 ಆಯ್ತು. ಸೊ ಅದ ನಂತರ ನಾವು ಇನ್ನು ತಿರುಗಿ ನೋಡ್ಲಿಲ್ಲ. ಓಕೆ, ಸೊ ಆ ರೀತಿ ಬೆಳೆದು ಬಂದಿದ್ದೇವೆ. ಓಕೆ, ಮಾತಾಡೋಣ. ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಕಾಲರ್ಸ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಒಂದು ಕಾಲ್ ಬಂದಿದೆ, ಅದನ್ನು ಅಟೆಂಡ್ ಮಾಡಿಕೊಂಡು ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ಮೊದಲ ಕಾಲರ್. ನಮಸ್ತೆ. ನಮಸ್ತೆ. ಶುಹೇಬ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ರೇಂಜ್ ವಿಟ್ಟಂಪಾಡಿ. ಓಕೆ, ಹೇಳಿ, ಮಾತಾಡಿ. ಪ್ರಗತಿ ಸ್ಟಡಿ ಸೆಂಟರ್ನ ಪ್ರಮುಖರಿದ್ದಾರೆ, ಗೋಕುಲ್ನಾಥ್ ಸರ್ ಇದ್ದಾರೆ, ಜೊತೆಗೆ ಹೇಮಲತಾ ಮ್ಯಾಮ್ ಇದ್ದಾರೆ, ಜೊತೆಗೆ HM ಇದ್ದಾರೆ, ಪ್ರಮೀಳಾ ಆಂಟಿ ಮೇಡಮ್. ಮಾತಾಡಿ. ಓಕೆ, ನನ್ನ ಕ್ವಶನ್ ಸರ್, ಈಗ ಒಂದು ಸ್ಟೂಡೆಂಟ್ ಸೆಕೆಂಡ್ PU ಅಲ್ಲಿ PCMB ಅಥವಾ PCMC PCMS ಕಂಪ್ಲೀಟ್ ಮಾಡಿಸ್ತಾರೆ. ಈಗ ಅವರಿಗೆ CET ಎಕ್ಸಾಮ್ ಬರಿಬೇಕು. ಓಕೆ, CET ಎಕ್ಸಾಮ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲದೆ ಬೇರೆ ಯಾವ್ದೆಲ್ಲ ಕೋರ್ಸಿಗೆ ಅನುಕೂಲವಾಗ್ತದೆ? ಬೇರೆ ಯಾವುದಕ್ಕೆಲ್ಲ CET ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ತಮ್ಮ ಪ್ರಶ್ನೆ. ಹೌದು. ಓಕೆ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ ಶುಹೇಬ್ ಅವರೇ. ಓಕೆ ಸರ್. ನೋಡಿ, ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಿ. ನಿಮ್ಮ ಹೆಸರು ಹೇಳ್ಬೋದು ಒಮ್ಮೆ? ಸುಹೇಬ ಅವರೇ, CET ಅಂದ್ರೆ ಬರೀ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ನಿಮಗೆ ಫಾರೆಸ್ಟ್ರಿ ಲೈನಿಗೂ ಹೋಗ್ಬೋದು, ಅಗ್ರಿಕಲ್ಚರ್ ಲೈನಿಗೂ ಹೋಗ್ಬೋದು, ಅಲ್ಲದೆ ಇನ್ನು ಅನೇಕ ಇದೆ. ನೀವು ಬೇಕಾದ್ರೆ ಒಮ್ಮೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದ್ರೆ ಅದರ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ. ಎಲ್ಲರ ಕೈಯಲ್ಲಿ ಏನಿದೆ ಅಂದ್ರೆ ನೀಟ್ ಅಂತ ಹೇಳಿದ್ರೆ ಹೇಗೆ ಮೆಡಿಕಲ್ ಇದೆಯೋ, ಮೇ ಬಿ MBBS ಮತ್ತು BDS ಇದೆಯೋ, ಅದೇ ರೀತಿ CET ಅಂದ್ರೆ ಇಂಜಿನಿಯರಿಂಗ್ ಮಾತ್ರ ಅಂತೇಳಿ ದಯವಿಟ್ಟು ಅಲ್ಲ. ಈವನ್ ನಿಮಗೆ ನರ್ಸಿಂಗ್ ಲೈನಿಗೆ ಹೋಗ್ಲಿಕ್ಕೆ ಕೂಡ CET ಪೂರಕವಾಗಿರ್ತದೆ. ಅದೇ ರೀತಿ CET ಇಂದ ಎಷ್ಟೋ ಅದರ್ ಕೋರ್ಸಸ್ ಸೇಮ್ ಇನ್ ಟು ದ ಮೆಡಿಕಲ್ ಫೀಲ್ಡೇ ಇದೆ. ಮೆಡಿಕಲ್ ಅಂದ್ರೆ ಬರೀ MBBS ಅಲ್ಲದೆ ಅನೇಕ ಮೆಡಿಕಲ್ ಅಲ್ಲಿ ಅನೇಕ ಇತರ ಕೋರ್ಸುಗಳು ಇದೆ, ಅದಕ್ಕೂ ಕೂಡ ನೀವು ಹೋಗ್ಬೋದು. ಓಕೆ ಸರ್. ಎಸ್, ಧನ್ಯವಾದಗಳು ಶುಹೇಬ್ ಅವರೇ ಕರೆ ಮಾಡಿದ್ದಕ್ಕಾಗಿ. ತಮ್ಮ ಪ್ರಶ್ನೆಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ಓಕೆ, ಇನ್ನು
ಸಂಸ್ಥೆ ಬೆಳೆದು ಯಾವ ರೀತಿ ಬಂತು ಅನ್ನುವಂಥದ್ದನ್ನ ಹೇಮಲತಾ ಮ್ಯಾಮ್ ಹೇಳಿದ್ರು. ಇನ್ನು ಸಂಸ್ಥೆಯ ವೈಶಿಷ್ಟ್ಯತೆಗಳ ಬಗ್ಗೆ ಹೇಳೋದಿದ್ರೆ ಏನೆಲ್ಲ ಈಗ ತರಬೇತಿಗಳಿದೆ, ಯಾವುದಕ್ಕೆಲ್ಲ ಕೋಚಿಂಗ್ ಕೊಡ್ತಾ ಇದ್ದೀರಿ, ಯಾವುದೆಲ್ಲ ರೆಗ್ಯುಲರ್ ಇದೆ, ಯಾವುದಕ್ಕೆಲ್ಲ ಟ್ಯೂಷನ್ ಅನ್ನುವಂಥದ್ದನ್ನ ಮ್ಯಾಮ್ ಹೇಳ್ಬೋದಾ? ನಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ ಈಗ SSLC ವಿದ್ಯಾರ್ಥಿಗಳು ಪ್ರೈವೇಟ್ ಮಕ್ಕಳಿದ್ದಾರೆ, ಜೊತೆಗೆ SSLC ಟ್ಯೂಷನ್ ಮಕ್ಕಳು ಬರ್ತಾರೆ, ಸೆಕೆಂಡ್ PUC ಪ್ರೈವೇಟ್ ಕೂತ್ಕೊಳ್ಳುವ ಮಕ್ಕಳು ಜಾಯಿನ್ ಆಗ್ತಾರೆ, ಸೆಕೆಂಡ್ PUCಗೆ ಮತ್ತೆ ಈವ್ನಿಂಗ್ ಕೋಚಿಂಗಿಗೆ ಬರ್ತಾರೆ, ಎಲ್ಲ ಕಾಂಬಿನೇಷನ್ ಬರ್ತಾರೆ, PCMB ಬರ್ತಾರೆ, ಆಮೇಲೆ ಕಾಮರ್ಸ್ ವಿಭಾಗ ಬರ್ತಾರೆ, ಆರ್ಟ್ಸಿನವರು ಕೂಡ ಬರ್ತಾರೆ. ಅದರ ಜೊತೆಗೆ NIOS ಅದರ ಒಂದು ಏನು ಆ ಮೂಲಕ ಕೂಡ ಸೈನ್ಸ್ ಸೆಕ್ಷನ್ಗೆ ಕೂಡ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ CET NEET ಇದಕ್ಕೂ ಕೂಡ ವಿಶೇಷವಾದ ಒಂದು ಕೋಚಿಂಗ್ ಅನ್ನ ಕೊಡ್ತಾ ಇದ್ದಾರೆ. ತುಂಬಾ ಅದರಲ್ಲೂ ಕೂಡ ಉನ್ನತವಾದ ಅಂಕಗಳನ್ನ ಬೇರೆ ಬೇರೆ ಶಾಲೆಗಳಿಂದ ಬಂದಂತ ಮಕ್ಕಳಿರ್ಬೋದು ಎಲ್ಲ ಜಾಯಿನ್ ಆಗಿ ಸ್ಟಡೀಸ್ ಅನ್ನ ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ಬೇಕಾಗುವಂತಹ ಎಲ್ಲ ರೀತಿಯ, ಜೊತೆಗೆ ನವೋದಯ ಎಕ್ಸಾಮ್ ಇರ್ಬೋದು, ಸೈನಿಕ ಶಾಲೆಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಬರುವಂತಹ ಎಕ್ಸಾಮ್ ಇರ್ಬೋದು, ಮತ್ತೆ ಯಾವ್ದಾದ್ರೂ ಉನ್ನತವಾದ ಈಗ ಪೋಸ್ಟಿಂಗ್ಗಳೆಲ್ಲ ಬಂದಾಗ ಅದಕ್ಕೆ ಕೂಡ ಒಂದೊಂದ್ಸಲ ನಾವು ಗೈಡ್ ಮಾಡೋದುಂಟು. ಮತ್ತೆ ಮಕ್ಕಳು ನಮ್ಮ ಶಾಲೆಯಿಂದ ಆಫ್ಟರ್ ದ ಸೆಕೆಂಡ್ PUC ಅವರಿಗೆ ಹೋಗುವಾಗ ಅವರಿಗೆ ಯಾವ ವಿಭಾಗವನ್ನ ತೆಗೆದುಕೊಳ್ಬೇಕು, ಯಾವ ರೀತಿಯ ಹಂತದಲ್ಲಿ ಹೋದ್ರೆ ಹೇಗೆಲ್ಲ ಹೋಗ್ಬಹುದು, ಅದರನ್ನು ಕೂಡ ಒಂದು ಗೈಡೆನ್ಸ್ ಕೂಡ ಮಕ್ಕಳಿಗೆ ನಾವು ಶಾಲೆಗಳಲ್ಲಿ ಕೊಟ್ಟಿದ್ದೇವೆ ಕೂಡ, ನಮ್ಮಲ್ಲಿ ಕೊಟ್ಟಿದ್ದೇವೆ ಕೂಡ ಪ್ರೋಗ್ರಾಮ್ನ ಮೂಲಕ. ಜೊತೆಗೆ ಸ್ಪೆಷಲ್ ಆಗಿ ಆ ವಿದ್ಯಾರ್ಥಿಗಳಿಗೆ ತಿಳಿಸಿ ಕೂಡ ನಾವು ಕೊಡ್ತಾ ಇದ್ದೇವೆ. ಇಷ್ಟು ವ್ಯವಸ್ಥೆಗಳು ನಮ್ಮಲ್ಲಿ. ಓಕೆ, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ 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 ಸರ್. ನಮಸ್ತೆ, ಕೃಷಿಕಾ ಅವರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರ್ ನಾವು ಕೊಡಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನನ್ನ ಪ್ರಶ್ನೆ ಗೋಕರ್ಣನಾಥ್ ಸರ್ಗೆ. ಹೇಳಿ. ಸರ್ ಅದು ಈಗ ಕಡಿಮೆ ಸಮಯದಲ್ಲಿ CET ಎಕ್ಸಾಮ್ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ನ ಹೇಗೆ ಕ್ರ್ಯಾಕ್ ಮಾಡ್ಬೋದು ಅಂತ ಕೇಳಬೇಕಿತ್ತು. ಒಳ್ಳೆಯ ಪ್ರಶ್ನೆ. ಕೊಡಗಿಂದ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಅಂತ ಕೇಳಬಹುದಾ? ಸರ್ ನಾವು ಗೋಣಿಗೊಪ್ಪಲ್. ಗೋಣಿಗೊಪ್ಪಲಿಂದ. ಯಾವ ಶಾಲೆಯ ಸ್ಟೂಡೆಂಟು? ಗೋಣಿಗೊಪ್ಪಲು ವಿದ್ಯಾನಿಕೇತನ ಸ್ಟೂಡೆಂಟ್. ವಿದ್ಯಾನಿಕೇತನ. ನನ್ನ ಫ್ರೆಂಡ್ ಕೀರ್ತನ ಅಂತ ಹೆಸರು, ಅವಳು ವಿದ್ಯಾನಿಕೇತನ. ಸರಿ. ನಾನು ಮೈಸೂರು ವಿವೇಕಪುರಿ ಯೂನಿವರ್ಸಿಟಿ ಕಾಲೇಜ್. ಓಕೆ ಓಕೆ. ಈಗ ಕಡಿಮೆ ಸಮಯದಲ್ಲಿ CET ಅಥವಾ NEET ಅನ್ನ ಯಾವ ರೀತಿ ಓದಬೇಕು, ಯಾವ ಮೋಡಸ್ ಆಪರೆಂಡಿ ಮಾಡ್ಬೋದು ಅಂತ. ಹೌದು. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತ ಹೇಳಿದರೆ, ಕೊಡಗು ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ಈ ಕ್ಷೇತ್ರಗಳನ್ನು ನಾನು ಗಣನೆಗೆ ತಗೊಂಡು ಮಾತಾಡೋದಾದರೆ, ಈ ಕಡಿಮೆ ಸಮಯದಲ್ಲಿ NEET ಅನ್ನು ಯಾವ ರೀತಿ ಕ್ರ್ಯಾಕ್ ಮಾಡೋದು ಅಂತ ಹೇಳಿದರೆ ಅದು ಬಹಳ ಕಷ್ಟ. ಅದಕ್ಕೆ ಉದಾಹರಣೆ ನಾನು ಈ ಕ್ಷೇತ್ರಗಳನ್ನ, ಈ ಏರಿಯಾವನ್ನ ತಗೊಂಡಿದ್ದು. ನೀವು ಪ್ರತಿ ವರ್ಷ ಬರುವ ರಿಸಲ್ಟ್ ಅನ್ನು ಗಮನಿಸುವಾಗ ಮೂಡಬಿದ್ರೆಯಲ್ಲಿ ಇರುವಂತ ಶಿಕ್ಷಣ ಸಂಸ್ಥೆಗಳು ಅಥವಾ ಮಂಗಳೂರಲ್ಲಿರುವಂತ ಕೆಲವು ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಶಿಕ್ಷಣ ಸಂಸ್ಥೆಗಳು ಅಂತ ಹೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಕಡಿಮೆ ಸಮಯದಲ್ಲಿ ನೀಟನ್ನ ಕ್ರ್ಯಾಕ್ ಮಾಡೋದು ಅಥವಾ JEE ಅದು ಬಹಳ ಕಷ್ಟದ ಕೆಲಸ. ಯಾಕೆಂತ ಹೇಳಿದ್ರೆ ಇಲ್ಲಿ ನಮ್ಮಲ್ಲಿ ಪುತ್ತೂರಲ್ಲಿ ಈ ಆಸುಪಾಸಿನ ತಾಲೂಕುಗಳಲ್ಲಿ ಎಲ್ಲ ಮಕ್ಕಳು, ಅದೇ ರೀತಿ ಕೊಡಗಿನ ಮಕ್ಕಳು ಬೆಳಿಗ್ಗೆ ಶಾಲೆಯ ಸಮಯಕ್ಕೆ ಒಂದು ಅರ್ಧ ಗಂಟೆ ಅಥವಾ 1 hour ಮುಂಚಿತವಾಗಿ ಹೋಗ್ತಾರೆ. ಅದೇ ರೀತಿ ಸಂಜೆ ನೀವು ಮನೆಗೆ ವಾಪಸ್ ಬರ್ತೀರಾ ಅಲ್ವಾ? ಸರಿ ತಾನೆ? ಹೌದು. ಆದರೆ ನಿಮ್ಮ ಇದೇ ಕೊಡಗಿನ ಮಕ್ಕಳು ಇತರ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಹೋಗಿ ಸೇರಿಸ್ತಾರೆ. ಅಲ್ಲಿಯ ಶಿಕ್ಷಣ ಪದ್ಧತಿ ಬೆಳಿಗ್ಗೆ 5 ಗಂಟೆಗೆ ಎಬ್ಬಿಸಿದ್ರೆ 5:30 ಬೆಳಿಗ್ಗೆ 8:30 ಕ್ಲಾಸು. ಅದು NEET-ನವರಿಗೆ NEET, JEE-ಗೆ JEE, CET ಬ್ಯಾಚು CET. ಅದೇ ರೀತಿ 8:30 1 hour ಬ್ರೇಕ್ಫಾಸ್ಟಿಗೆ ಒಂದು ಬ್ರೇಕು, ನಂತರ 9:30 to 1:30 ತಿರ್ಗಾ 1 hour ಬ್ರೇಕು, ತಿರ್ಗಾ ಈವ್ನಿಂಗ್ 5:30 ತಿರ್ಗಾ 1 hour ಬ್ರೇಕು ಫಾರ್ ಸ್ನ್ಯಾಕ್ಸ್, ತಿರ್ಗಾ 8:30 ಆವಾಗ ಟೋಟಲ್ ಅವರ್ಸ್ ಲೆಕ್ಕ ಮಾಡಿಕೊಳ್ಳಿ ಮಕ್ಕಳೇ, 14 ಗಂಟೆ ಬಂತು
14 ಅವರ್ಸ್. ಅದರ ನಂತರ ಡಿನ್ನರ್ ಆದ ನಂತರ ಆ ಮಕ್ಕಳು ತಿರ್ಗಾ 2 ಅವರ್ಸ್ ಸ್ಟಡಿ ಅವರ್ಸ್. ಎಷ್ಟು ಗಂಟೆ ವರ್ಕ್ ಮಾಡಿದ್ರು ಮಕ್ಕಳೇ? 16 hours. Isn't it? 16 hours. If you are able to work hard, minimum 16 hours per day, then only you can crack NEET with government seat. Otherwise, impossible. Okay, sir. ಅಲ್ಲದಿದ್ರೆ ದುಡ್ಡಿದ್ದವರು ಓದಬಹುದು, ದುಡ್ಡಿಲ್ಲದವರಿಗೆ ಗೌರ್ಮೆಂಟ್ ಸೀಟ್ ಸಿಗುವುದಿಲ್ಲ ಅಂತ ಹೇಳೋದು ನನ್ನ ಮಾತಿನ ಮರ್ಮ. Okay, sir. ಓಕೆ, ನಿಮ್ಮ ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ ಕೃಷಿಕಾ ಅವರೇ? ಇಲ್ಲ ಸರ್, ಇದೆ ಏನು ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಓಕೆ, ಯು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ 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 ರೋಷನ್ ಅವರು, ಹಲೋ. ಓಕೆ, ಕರೆ ಕಡಿತಗೊಂಡಿದೆ. ದಯವಿಟ್ಟು ರೋಷನ್ ಅವರೇ ಮತ್ತೊಮ್ಮೆ ಸಂಪರ್ಕಿಸಿ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್, ಯಾವೆಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದೀರಿ, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ಹೇಳಿದರು ಮೇಡಮ್. ಇನ್ನು 15 ವರ್ಷದ ಈ ಒಂದು ಪಯಣದಲ್ಲಿ ವಿದ್ಯಾರ್ಥಿಗಳ ಸಾಧನೆ ಬಹಳಷ್ಟಿದೆ. ಬಹುಶಃ ಈ ವರ್ಷ ಕೂಡ ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆಯನ್ನು ಮಾಡಿದ್ದಾರೆ. ಹೈಯೆಸ್ಟ್ ಮಾರ್ಕ್ ಈಗ SSLCಯಲ್ಲಿ ಕೂಡ ಬಂದಿದೆ. ಸೊ ಆ ಒಂದು ವಿದ್ಯಾರ್ಥಿಗಳ ಸಾಧನೆಯನ್ನು ಒಂದು ನೆನಪಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋದಿದ್ರೆ ಸರ್, ನಿಮಗೆ ನೆನಪಿರುವಂಥ ಅಥವಾ ಒಂದು ಸಂಸ್ಥೆಯ ಹೆಸರನ್ನು ಒಂದು ಬೆಳಗಿಸುವಂತಹ ಸಾಧನೆ ವಿದ್ಯಾರ್ಥಿಗಳ ಮೂಲಕ ಆಗಿರುವಂಥದ್ದು? ಪ್ರಪ್ರಥಮವಾಗಿ 2014-15ನೇ ಸಾಲಲ್ಲಿ ಚೈತ್ರ ಅಂತ ಹೇಳುವ, ಕುಮಾರಿ ಚೈತ್ರ ಅಂತ ಹೇಳುವ ಹುಡುಗಿ, ಇವಳ ಬಗ್ಗೆ ನಾನು ಹೇಳದ ಯಾವುದೇ ಕಾರ್ಯಕ್ರಮಗಳಿಲ್ಲ. ಪ್ರಗತಿಗೆ ಫಸ್ಟ್ ಒಂದು ಬೂಸ್ಟರ್ ಡೋಸ್ ಅಂತ ನಾವು ಕರಿತೀವಿ, ಅದು ಚೈತ್ರ ಅಂತ ಹೇಳುವ ಸ್ಟೂಡೆಂಟ್ ಮುಖಾಂತರ ದೊರಕಿತು. ಪುತ್ತೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಿಂದ 2 ಸಬ್ಜೆಕ್ಟ್ ಏನೋ ಅನುತ್ತೀರ್ಣಗೊಂಡು ಬಂದಿದ್ಲು ನಮ್ಮ ಹತ್ರ. ಬಂದಾಗ ಹೆತ್ತವರು ಮತ್ತು ಅವಳು ಅಳ್ತಾ ಬಂದಿದ್ರು. ಆವಾಗ ನಾವು ಸಾಂತ್ವನ ಹೇಳಿದ್ವಿ, ಅವಳನ್ನ ಕ್ಲಾಸಲ್ಲಿ ಕೂರಿಸಿದ್ವಿ. ಅದೇ ಆ ವಿದ್ಯಾರ್ಥಿ ಖಾಸಗಿ ಅಭ್ಯರ್ಥಿಗಳಲ್ಲಿ 565 ಅಂಕ ಪಡೆದು ಅವಳು ರಾಜ್ಯಕ್ಕೆ ಖಾಸಗಿ ಅಭ್ಯರ್ಥಿಗಳಲ್ಲಿ ಟಾಪರ್. ಈ ವಿಷಯ ನಮಗೂ ಗೊತ್ತಿರಲಿಲ್ಲ, ಖಾಸಗಿ ಅಭ್ಯರ್ಥಿಗಳಲ್ಲಿ ಟಾಪರ್ಸ್ ಈ ತರ ಒಂದು ಇದೆ ಅಂತೇಳಿ. ಆವಾಗ GS ಶಶಿಧರ್ ಅವರು ನಮ್ಮ BO ಆಗಿದ್ರು. ಅವರು ನನಗೆ ಕರೆ ಮಾಡಿ ಹೇಳ್ತಾರೆ, ಗೋಕುಲ್ನಾಥ್ರೆ, ನಿಮ್ಮ ವಿದ್ಯಾರ್ಥಿ ಖಾಸಗಿ ಅಭ್ಯರ್ಥಿಗಳಲ್ಲಿ ರಾಜ್ಯಕ್ಕೆ ಪ್ರಥಮ ಇದ್ದಾರೆ, ಇದು ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿ. ಗೊತ್ತಿಲ್ಲ ಅಂತ ಹೇಳಿದ್, ಯಾಕಂದ್ರೆ ರಿಸಲ್ಟ್ ಬಂದು 1 ವಾರ ಆಗಿತ್ತು. ಆವಾಗ ಗೊತ್ತಾಗಿ ಅದರ ನಂತರ ಎಲ್ಲ ಮೀಡಿಯಾದಲ್ಲೂ ಅದು ಬಂದ್ಬಿಟ್ಟು ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು. ಅದೇ ವಿದ್ಯಾರ್ಥಿ ಗ್ರಾಜುಯೇಷನ್ ಮಾಡಿದ ನಂತರ ಅವಳಿಗೆ PUCಯ ಆ ಅಂಕದ ಮೇಲೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ವಿಲೇಜ್ ಅಕೌಂಟೆಂಟ್ ಆಗಿ ಪಿರಿಯಾಪಟ್ನದಲ್ಲಿ ಅವಳು ಈಗ ಕೆಲಸ ಮಾಡ್ತಾ ಇದ್ದಾಳೆ. ಅಲ್ಲಿಂದ ನನಗೆ 2 years ಬ್ಯಾಕ್ ಕರೆ ಬರ್ತಾ ಇದೆ, ಸರ್ ನನಗೆ PUC ಮಾರ್ಕಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನಾನೀಗ ಬೆಟ್ಟದಪುರ ಅಂದ್ರೆ ಪಿರಿಯಾಪಟ್ನ ತಾಲೂಕು ಆಫೀಸ್ ಅಂಡ್ರಿಗೆ ಬರುತ್ತೆ, ಬೆಟ್ಟದಪುರ, ಅಲ್ಲಿ ವರ್ಕ್ ಮಾಡ್ತಾ ಇದೆ. ಎಷ್ಟು ಸಂತೋಷದ ವಿಷಯ ಸರ್, ಇದಕ್ಕಿಂತ ದೊಡ್ಡ ಸಂತೋಷದ ವಿಷಯ ಏನು ಹೇಳಿ. ಅದೇ ರೀತಿ ಬೇರೆ ನಮ್ಮಲ್ಲಿ ಕಲಿತ ಮಕ್ಕಳು ಏರ್ಪೋರ್ಟ್ ಅಲ್ಲಿ ಇದ್ದಾರೆ, ಯಾಕಂದ್ರೆ ಏವಿಯೇಷನ್ ಅಂತ ಹೇಳಿ ಈಗ ಪ್ರಚಲಿತದಲ್ಲಿದೆ. ಆದ್ರೆ 2010 ನಲ್ಲಿ ವಿ ಆರ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ಸೆಂಡ್ ಟು ಏವಿಯೇಷನ್ ಟು ಬ್ಯಾಂಗ್ಳೂರ್ ಫ್ರಮ್ ಪ್ರಗತಿ. ಆವಾಗ ನಾವು ಏವಿಯೇಷನ್ ನ ಬಗ್ಗೆ ಬಾಂಬೆಯಿಂದ, ಆವಾಗ ನಮ್ಮ ಆಪ್ಟೆಕ್ ಅಂತ ಹೇಳುವ ಒಂದು ಹಳೆಯ ಕಂಪ್ಯೂಟರ್ ಸಂಸ್ಥೆ ಇತ್ತು, ಕಂಪ್ಯೂಟರ್ ಶಿಕ್ಷಣ, ಅವರು ಬಾಂಬೆಯಲ್ಲಿ ಪ್ರಾರಂಭ ಮಾಡಿ ಅದರ ಬ್ರಾಂಚ್ ಬ್ಯಾಂಗ್ಳೂರಲ್ಲಿ ಮಾಡಿದ್ರು. ಅವರನ್ನ ನಾವು ಪುತ್ತೂರಿಗೆ ಕರೆಸಿ ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟು ನಮ್ಮ ಮಕ್ಕಳನ್ನ ನಾವು ಬೆಂಗಳೂರಿಗೆ ಕಲೀಲಿಕ್ಕೆ PUC ಆದ ನಂತರ ಅವರ ಹೆತ್ತವರ ಮನವೊಲಿಸಿ ಕಲಿಸಿ ಇವಾಗ ಬ್ಯಾಂಗ್ಳೂರ್ ಏರ್ಪೋರ್ಟು, ಚೆನ್ನೈ ಏರ್ಪೋರ್ಟು, ಮಂಗಳೂರು ಏರ್ಪೋರ್ಟ್ ಅಲ್ಲಿ ಸೆಕ್ಯೂರಿಟಿ ಡಿವಿಷನ್ ಅಲ್ಲಿ ಮೇನ್ ಆಫೀಸರ್ ಇರೋದು ಅಭಿಲಾಷ್ ಹುಡುಗ, ಅವನು ನಮ್ಮ ಸ್ಟೂಡೆಂಟು, 2010 ಬ್ಯಾಚ್ ಪ್ರಗತಿ ಸ್ಟೂಡೆಂಟು. ಇವರೆಲ್ಲ ಏವಿಯೇಷನ್ ಸ್ಟೂಡೆಂಟ್ ಅಂತ ಹೇಳೋಕೆ ಹೆಮ್ಮೆ ಆಗ್ತಾ ಇದೆ ನಮಗೆ. ಓಕೆ ಸರ್, ಮುಂದುವರಿಸೋಣ. ಕಾಲರ್ ಇನ್ನೊಬ್ರು ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ ಹಲೋ, ರೋಷನ್ ಅವರು ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬ್ಯಾಂಗ್ಳೂರಿಂದ. ಓಕೆ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್, ನನ್ನೊಂದು ಕ್ವಶನ್ ಏನಂದ್ರೆ,
ನನ್ನ ಕಸಿನ್ ಒಬ್ಬ 5 ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದ್ದಾನೆ SSLC. ಎನಿ ಸಜೆಷನ್ ಟು ಇಂಪ್ರೂವಿಂಗ್? ಯಾವ ಸ್ಟ್ರೀಮ್ ಅಲ್ಲಿ ಫೇಲ್ ಆಗಿದ್ದಾರೆ? ಅದು ಸುಶಾಂತ್ ಅಂತ ಒಬ್ಬ ಹೇಳಿ. ಅಲ್ಲ, ಅಂದ್ರೆ ಕಾಮರ್ಸ್, ಸೈನ್ಸ್, ಆರ್ಟ್ಸ್? ಸೈನ್ಸ್. ಸೈನ್ಸ್ ಅಲ್ಲಿ PCMB ಕಾಂಬಿನೇಷನ್ ಅಲ್ಲಿ ಇದ್ದಾರಾ? PCMC ಯಾವ್ದು ಕಾಂಬಿನೇಷನ್? PCMB. ಹುಡುಗ ಅಲ್ವಾ? ಹೌದೌದು ಸರ್. ಹೌದು. ಇವಾಗ PCMB ಅಲ್ಲಿ ಅವನು ಫಸ್ಟ್ PU ಫೇಲ್ ಆಗಿದ್ದಾನೆ. ಅವನನ್ನು PCMB ಯಲ್ಲಿ ಫೇಲ್ ಆದ ಕಾರಣಗಳು ಏನು ಅಂತ ಹೇಳ್ಬೋದಾ? ಅದು ಟೀಚ್ ಮಾಡುದು ಅರ್ಥ ಆಗಲಿಲ್ಲ. ಟೀಚಿಂಗ್ ಮಾಡೋದು ಅರ್ಥ ಆಗಿಲ್ಲ ಅಂತ ಹೇಳ್ತೀರಾ? ಅದು ಯೂಶುವಲಿ ಆಗಿ ಸ್ಟೂಡೆಂಟ್ಸ್ ಹೇಳುವಂತ ಸಾಮಾನ್ಯ ಫಸ್ಟ್ ಆಫ್ ಆಲ್ PCMB ಗೆ ಸೇರಿಸುವಾಗ ಅವನಿಗೆ ಇಂಟ್ರೆಸ್ಟ್ PCMB ಅಲ್ಲಿ ಇತ್ತ ಅಂತ ಹೇಳಿ ಒಂದು ಕೇಳ್ಕೊಳ್ಳಿ. ಆದ್ರೆ ಇಲ್ಲ, ಅವನಿಗೆ PCMB ಅಲ್ಲೇ ಕಂಟಿನ್ಯೂ ಆಗ್ಲೇಬೇಕು, ಸಾಧನೆ ಮಾಡಲೇಬೇಕು ಅಂತ ಅವನು ಒಂದು ಹಠದಲ್ಲಿ ನಮ್ಮ ಹತ್ರ ಬಂದ್ರೆ ಖಂಡಿತ ಅವನಿಗೆ ಸೆಕೆಂಡ್ PUC ಅಂತ ನಾವು ಕರ್ನಾಟಕದಲ್ಲಿ ಬೋರ್ಡಲ್ಲಿ ಕರಿತೇವೆ. ಆದ್ರೆ ಈ ಕರ್ನಾಟಕ ಬೋರ್ಡಲ್ಲಿ PCMBಗೆ ಸೆಕೆಂಡ್ ಇಯರಿಗೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸೆಕೆಂಡ್ PUCಗೆ ಅವನಿಗೆ NIOS ಅಂತ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಅಂತ ಇದೆ. ಅದು MHRD ಅಂದ್ರೆ ಮಾನವ ಸಂಪನ್ಮೂಲ ಪ್ರಾಧಿಕಾರದ ಅಂಡರ್ಗೆ ಬರುತ್ತೆ. ಅಲ್ಲಿ ನಮಗೆ ಅವನಿಗೆ 12th ಸ್ಟ್ಯಾಂಡರ್ಡ್ ಮಾಡ್ಬೋದು. ಅದು ಈಕ್ವಲ್ ಸೇಮ್ ನಮ್ಮ ಸೆಕೆಂಡ್ PUC ಅಂತಾರೆ. ಅಲ್ಲಿ 12th ಸ್ಟ್ಯಾಂಡರ್ಡ್ ಸೀನಿಯರ್ ಸೆಕೆಂಡರಿ ಅಂತ ಕರಿತೀವಿ. ಅದು ಆ ವ್ಯವಸ್ಥೆ ನಮ್ಮಲ್ಲಿ ಇದೆ. ಹೌದು. ಮತ್ತೆ ಹಾಸ್ಟೆಲ್ ಫೆಸಿಲಿಟಿ ಫಾರ್ ಸ್ಟೂಡೆಂಟ್ ಎಲ್ಲ ನಮ್ಮಲ್ಲಿ ರೆಸಿಡೆನ್ಷಿಯಲ್, ನಮ್ಮದು ಪ್ರಗತಿಯಲ್ಲಿ ಡೇ ಸ್ಕಾಲರ್ಸ್ ಸಪರೇಟ್ ಸೆಕ್ಷನ್, ರೆಸಿಡೆನ್ಷಿಯಲ್ ಸಪರೇಟ್ ಸೆಕ್ಷನ್ ಇರುತ್ತೆ ನಮ್ಮಲ್ಲಿ. ಸರ್, ಮತ್ತೊಂದು, is there any direct admission for second PUC? Student fails in the first PUC. What about class schedule for them? No, I didn't get you, madam. Actually, I didn't get you. Will you speak little bit louder? Is there any direct admission for second PUC? Student fails in first PUC. 100%. The students who is failing in first PU, they are eligible for second PU on age basis. Okay, sir. ಗೊತ್ತಾಯ್ತಲ್ವಾ? ಯಾವ ವಿದ್ಯಾರ್ಥಿ ಇವಾಗ ಕರ್ನಾಟಕ PUC ಬೋರ್ಡ್ ಎಕ್ಸಾಮ್ ಬರಿಬೇಕಾದ್ರೆ ಫಸ್ಟ್ PUC ಅನುತ್ತೀರ್ಣಗೊಂಡ ವಿದ್ಯಾರ್ಥಿ ಪರೀಕ್ಷೆ ಬರೆಯುವ ಶೈಕ್ಷಣಿಕ ವರ್ಷ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ ಬರೋದು 2023 ಮಾರ್ಚ್ 31 ಒಳಗೆ ಅವನಿಗೆ 17 ವರ್ಷ ತುಂಬಿರಬೇಕು. ಅಂತ ವಿದ್ಯಾರ್ಥಿ ಫಸ್ಟ್ PU ಫೇಲ್ ಆದ್ರೂ ಅವನು ಸೆಕೆಂಡ್ PU ಸ್ಟೇಟ್ ಬೋರ್ಡ್ ಅಲ್ಲಿ ಬರಿಬಹುದು. ಆದ್ರೆ ಸೆಂಟ್ರಲ್ ಬೋರ್ಡಿಗೆ ಬರುವಾಗ 15 ವರ್ಷ ತುಂಬಿದ್ರೆ ಸಾಕು, ಅವನು 12th ಸ್ಟ್ಯಾಂಡರ್ಡ್ ಅಂದ್ರೆ ಸೀನಿಯರ್ ಸೆಕೆಂಡರಿ ಅಂದ್ರೆ ಇಲ್ಲಿಯ ಸೆಕೆಂಡ್ PUC ಬರಿಬಹುದು. ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆಲ್ಕಮ್. ಥ್ಯಾಂಕ್ ಯು ರೋಷನ್ ಅವರೇ. ತಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ದೊರಕಿತು ಅಂತ ಭಾವಿಸ್ತೇವೆ. ನೆಕ್ಸ್ಟ್ ಕಾಲರ್. ಹಲೋ 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 ಹಲೋ. ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಆನ್ಯಾ. ಆನ್ಯಾ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೂರದಿಂದ. ಓಕೆ, ಕೇಳಿ, ತಮ್ಮ ಪ್ರಶ್ನೆ ಕೇಳಿ, ಮಾತಾಡಿ. ಮೆರಿಟ್ ಸೀಟ್ ಆಗಿ ಸಿಗ್ಬೇಕಾದ್ರೆ CET ನೀಟಲ್ಲಿ ಎಷ್ಟನೇ ರ್ಯಾಂಕ್ ಎಷ್ಟರ ಒಳಗೆ ರ್ಯಾಂಕ್ ಬರಬೇಕು? ಎಷ್ಟರೊಳಗೆ ರ್ಯಾಂಕ್ ಬರಬೇಕು ಅನ್ನುವಂಥದ್ದು. ಎಸ್ ಮೇಡಮ್ ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಆನ್ಯಾ, CET ನೀಟಾ? ಎರಡಲ್ಲೂ. CET ನೀಟಲ್ಲಿ. ನೀಟಲ್ಲಿ ಮೆರಿಟ್ ಸೀಟಲ್ಲಿ ಬರಬೇಕಾದ್ರೆ ಒಂದೊಂದು ಯೂನಿವರ್ಸಿಟಿದು ಒಂದೊಂದು ಕಟ್ ಆಫ್ ಗೈಡ್ಲೈನ್ಸ್ ಇದೆ. ಫಸ್ಟ್ 520, ಕೆಲವು ಕಾಲೇಜಸ್ ಅಲ್ಲಿ ಕೆಲವು ಯೂನಿವರ್ಸಿಟಿ 520. ನೆಕ್ಸ್ಟ್ ಧಾರವಾಡ, ದಾವಣಗೆರೆ ಅಲ್ಲಿ ಆಚೆ ಸೈಡು 487, 482 ಈ ಥರ ಎಲ್ಲ ಇದೆ. CET ಅನ್ನೋದು ಇವಾಗ ಮೇಯ್ನ್ ಆಗಿ ನಾನು ಹೇಳ್ತೇನೆ, ಈಗ ಗೌರ್ಮೆಂಟ್ ಸೀಟ್ಗೆ ಒಂದು 10,000 ಒಳಗೆ ಸಿಕ್ಕಿದ್ರು ಇಟ್ಸ್ ಓಕೆ. 5,000 ಒಳಗೆ ಸಿಕ್ಕಿದ್ರಂತೂ ಒಂದು ನಾಮಿನಲ್ ಫೀಸ್ ಮಾತ್ರ ಪೇ ಮಾಡಲಿಕ್ಕೆ. ಇವಾಗ ಕೆಲವು ಕಾಲೇಜಸಲ್ಲಿ ಎಲ್ಲ ಕಡೆ ಇಂಜಿನಿಯರಿಂಗ್ ಕಾಮನ್ ಆಗಿ ಎಲ್ಲರೂ ಇಂಜಿನಿಯರಿಂಗ್ಗೆ ಹೋಗುವ ಕಾರಣ ಕೆಲವು ಕೋರ್ಸಸ್ಗೆ ಕಂಪಲ್ಸರಿ ಗೌರ್ಮೆಂಟ್ದು ಸಹ ನೀವು ಸೀಟ್ ಬಂದರು ಅದರಲ್ಲಿ ಮಿನಿಮಮ್ 50,000, ಕೆಲವು ಕೋರ್ಸಿಗೆ 80,000 ಗೌರ್ಮೆಂಟ್ಗೆ ಕಟ್ಟಬೇಕಾದದ್ದು ಇದೆ.
ನೋಡಮ್ಮ, ಫಾರ್ ದ ಸೇಫರ್ ಸೈಡ್ ವಾಟ್ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್, ಫಾರ್ ದ ಫ್ರೀ ಸೀಟ್ ಆಫ್ ಗೌರ್ಮೆಂಟ್ ಸೀಟ್ ಬೆಟರ್ ಟು ಬಿ ಎ ಸೇಫರ್ ಸೈಡ್ 540. ಮಾರ್ಕ್ಸ್ That is safer side for the government seat, amma. 100%, 540. Okay, thank For you. NEET I am talking, for NEET. Okay, sir. Okay. ಎಸ್, ಥ್ಯಾಂಕ್ ಯು ಆನ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ 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 ಹಲೋ, ಮುಜಾಮಿಲ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಸೌದಿ ಅರೇಬಿಯಾದಿಂದ ಕರೆ ಮಾಡ್ತಿದ್ದೀನಿ. ಸೌದಿ ಅರೇಬಿಯಾದಿಂದ. ಓಕೆ, ಹೇಳಿ, ನೀವು ಸ್ಟೂಡೆಂಟ್? ಇಲ್ಲ ಇಲ್ಲ ಇಲ್ಲ, ನಾನು ಓಲ್ಡ್ ಸ್ಟೂಡೆಂಟ್. ಓಕೆ, Old student. ಓಲ್ಡ್ ಸ್ಟೂಡೆಂಟ್. ಓಕೆ, ಹೇಳಿ ತಮ್ಮ ಮಾತಾಡಿ. ನಾನು ಹೇಮಲತಾ ಮೇಡಮ್ ಅವರು ಓಲ್ಡ್ ಸ್ಟೂಡೆಂಟ್. ಅವರ ಟೀಚಿಂಗ್ ಅಲ್ಲೆಲ್ಲ ಇವಾಗ ಸೌದಿ ಅರೇಬಿಯಾದಲ್ಲಿ ಇರೋದು. ಓಕೆ, ಹಾಗಾಗಿ ಅವ್ರ ಜೊತೆ ಒಂದು ಲೈವ್ ಮಾತಾಡ್ಬೇಕಂದ್ರೆ ನಂಗೆ ಅವ್ರ ಜೊತೆ ಒಂದು ಮಾತಾಡ್ಬೇಕಂತ ಹಾಗೆ ಕಾಲ್ ಮಾಡಿದ್ವಿ ನಿಮಗೆ. ಓಕೆ, ಇದ್ದಾರೆ, ಮಾತಾಡಿ. ಹೇಗೆ ಕಲಿಸ್ತಾ ಇದ್ರು? ಹೇಗಿತ್ತು ಅವರು ಕಲಿಸುವ ವಿಧಾನಗಳೆಲ್ಲ ಅಂತ? ಅವ್ರು ಕಲಿಸುವ ವಿಧಾನ ಅಂತ ಹೇಳಿದ್ರೆ, ಅವ್ರು ಮನೆಯಲ್ಲಿ ಅಮ್ಮ ಹೇಗೆ ಕೈಯಲ್ಲಿ ನಿಮ್ಗೆ ಪೆನ್ ಇಟ್ಕೊಂಡು ಬರೀತಾರೆ ಆ ತರ ಕಲಿಸ್ತಿದ್ರು ಹೇಮಲತಾ ಮೇಡಮ್. ಓಕೆ, ಏನ್ ಹೇಳ್ತೀರಿ ಮೇಡಮ್? ನಮ್ ಹೇಳು. ಅದೇ ನನಗೆ ಸಹ ತುಂಬ ಖುಷಿ ಇದೆ. ಈಗ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಜೀವನದಲ್ಲಿ ನಾವು ದುಡ್ಡು ಅನ್ನೋದು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಬಟ್ ಈ ಥರ ಸ್ಟೂಡೆಂಟ್ಸ್ ಎಲ್ಲಿಯೋ ಈಗ ನಮ್ಮಲ್ಲಿ ಕಲಿತು ತುಂಬ ಮಕ್ಕಳು ದುಬೈ, ಸೌದಿ ಎಲ್ಲೆಲ್ಲಿಯೋ ಇದ್ದಾರೆ. ಅಲ್ಲಿಂದೆಲ್ಲ ಮೆಸೇಜ್ ಮಾಡ್ತಾರೆ, ಮತ್ತು ಕಾಲ್ ಮಾಡೋದು. ಇವತ್ತು ಈ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಇರುವಾಗ ಒಂದು ಕಾಲ್ ಈ ಥರ ಬರೆದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ಸೊ ತುಂಬ ಖುಷಿ ಸಹ ಕೊಡ್ತಾ ಇದೆ. ಸೊ ನಮ್ಮಲ್ಲಿ ಮಕ್ಕಳು ಬಂದಾಗ ಅವ್ರಿಗೆ ಏನಂತ ಹೇಳಿದರೆ, ನಾನೊಂದು ಪ್ರಿನ್ಸಿಪಲ್ ಅಂತೇಳಿ ಒಂದು ಆ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ, ಮಕ್ಕಳು ನಮ್ಮಲ್ಲಿ ಏನೋ ಬರ್ತಾರೆ ಪ್ರೀತಿಯಲ್ಲಿ ಬಂದಾಗ ಅವರನ್ನು ಪ್ರೀತಿಯಲ್ಲಿ ಮಾತಾಡಿಸಿ ಒಂದು ತಾಯಿಯಾಗೆ ಅವರನ್ನು ತಿದ್ದಿ, ಮತ್ತೆ ಬೈಯುವಾಗ ಬೈಯುವುದು, ಮತ್ತೆ ಓದಿಸುವಾಗ ಓದಿಸುವುದು, ಅವರಿಗೆ ಅರ್ಥ ಆಗುವ ರೀತಿಯಲ್ಲಿ ಅವರ ಲೆವೆಲ್ಗೆ ಇಳಿದು ಪಾಠ ಮಾಡಿದ ಕಾರಣ ನಾವು ಇವತ್ತು ಈ ಪೊಸಿಷನ್ ಅಲ್ಲಿ ಇದ್ದೇವೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ. ಮುಜಾಮಿಲ್, ಏನ್ ಮಾಡ್ತಾ ಇದೀಯಾ ಇವಾಗ? ನಾನು ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ವೆರಿ ಗುಡ್, ವೆರಿ ಗುಡ್. ಮೇ ಗಾಡ್ ಬ್ಲೆಸ್ ಯು ಮುಜಾಮಿಲ್. ಸುದ್ದಿಯಲ್ಲಿ ಸುರೇಶ್ ಜೊತೆ ಶೆಟ್ಟಿ ಅವ್ರ ಜೊತೆ ನಾನು ವರ್ಕ್ ಮಾಡ್ತಿದ್ದೆ ಸುದ್ದಿ ಮೀಡಿಯಾದಲ್ಲಿ. ಓಕೆ, ಅದು ಸುದ್ದಿ ಕೂಡ ನನಗೆ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಕೊಟ್ಟಿದೆ. ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಕೆಲಸ ವಿಚಾರದಲ್ಲಿ ಸುದ್ದಿ ನನಗೆ ಇದು ಕೊಟ್ಟಿದ್ರೆ, ನನ್ನ ಕಲಿಯುವ ವಿಚಾರದಲ್ಲಿ ಖಂಡಿತವಾಗಿ ನಾನು ಹೇಳ್ತೇನೆ, ಪ್ರಗತಿ ಇನ್ಸ್ಟಿಟ್ಯೂಷನ್ ನನಗೆ ಹೇಮಲತಾ ಮ್ಯಾಮ್ ಕಲಿಸಿದಂತ ಪ್ರತಿ ಒಂದು ಪಾಠವು ಕೂಡ ನನಗೆ ಇವಾಗಲೂ ನೆನಪಿದೆ. ಥ್ಯಾಂಕ್ ಯು ಮುಜಾಮಿಲ್, ಥ್ಯಾಂಕ್ ಯು. ಕರೆಯನ್ನು ಸ್ವೀಕರಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಮುಜಾಮಿಲ್. ಸೌದಿ ಅರೇಬಿಯಾದಿಂದ ಕರೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅನ್ನುವಂಥ ನೆಲೆಯಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಮುಜಾಮಿಲ್ ಅವರೇ. ಬಹುಶಃ ಒಂದು ಕಾಲರ್ ಒಂದು ಪ್ರಶ್ನೆಯನ್ನ ಕೇಳಿದ್ರು, ವ್ಯವಸ್ಥೆಗಳೇನೆಲ್ಲ ಇದೆ, ಅಥವಾ ದೂರದಿಂದ ಬಂದು ಇಲ್ಲಿ ತರಬೇತಿ ಪಡಿಬೇಕು ಅಂತಿರುವಂತವರಿಗೆ ಏನೆಲ್ಲ ವ್ಯವಸ್ಥೆಗಳಿದೆ, ಹಾಸ್ಟೆಲ್ ಇದೆಯಾ ಅನ್ನುವಂಥ. ಸೊ ಆ ಒಂದು ವಿಚಾರವನ್ನ ಹೇಳಿಕೊಳ್ಳುತ್ತಿದ್ರೆ ಒಟ್ಟು ವ್ಯವಸ್ಥೆಗಳು, ಸೌಕರ್ಯಗಳು. ಯಾಕಂತ ಹೇಳಿದರೆ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು, ಇಡೀ ದೇಶದಲ್ಲಿ ಒಂದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗೆ ಒಂದು ಕ್ಯಾಂಪಸ್ ಅಂತ ಹೇಳೋದು ಎಲ್ಲೂ ಇಲ್ಲ. ಎಲ್ಲವೂ ಒಂದು ಕಟ್ಟಡದಲ್ಲಿ ತರಗತಿಗಳು ಮಾತ್ರ ಇದೆ. ಆದ್ರೆ ನಮ್ಮಲ್ಲಿ ಪ್ರಪ್ರಥಮವಾಗಿ ಒಂದು ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳಿಗಾಗಿಯೇ ಎ ಕ್ಯಾಂಪಸ್ ಫಾರ್ ಓನ್ಲಿ ಫಾರ್ ದ ಫೇಲ್ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ಎಲ್ಲರೂ ಆಶ್ಚರ್ಯವಾಗಿ ನೋಡ್ತಾರೆ. ಯಾಕೆಂತ ಹೇಳಿದ್ರೆ ಈ ಫೇಲ್ ಆದ ಮಕ್ಕಳಿಗೆ ಕ್ಯಾಂಪಸ್ ಬಿಡಿ ಯಾವ ಮೂಲ ಸೌಕರ್ಯಗಳೇ ಇಲ್ಲ ಸರ್ಕಾರದಿಂದ. ಯಾಕೆಂದ್ರೆ ಒಂದು ಬಸ್ ಪಾಸು ಆಗೋದಿಲ್ಲ, ಯಾರಿಗೂ ಬೇಡ, ಮನೆಯಲ್ಲಿ ಬೈಗಳು. ಆದ್ರೆ ಪ್ರಗತಿಯ ಬಾಗಿಲು ಯಾವತ್ತು ಅವರಿಗಾಗೆ ತೆಗೆದಿದೆ. ಯಾಕೆಂತ ಹೇಳಿದ್ರೆ ಕಲಿಯುವವರ ಜೊತೆ ಶಿಕ್ಷಕರಿದ್ದಾರೆ. ಆದ್ರೆ ಕಲಿಯಲು ಹಿಂದೆ ಇರುವ ಮಕ್ಕಳೊಟ್ಟಿಗೆ ಶಿಕ್ಷಕರು ಇರಬೇಕಾದದ್ದು ಆಕ್ಚುಲಿ ಅವರೊಟ್ಟಿಗೆ. ಯಾರು ಕಲಿಕೆಯಲ್ಲಿ ಹಿಂದಿದ್ದಾರೋ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಂತ ಕೆಲಸವನ್ನು ನಾವು ಮಾಡಲೇಬೇಕು. ಇಲ್ಲಿ ಈ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಒಂದು ಕ್ಯಾಂಪಸ್, ಆ ಕ್ಯಾಂಪಸ್ನಲ್ಲೇ ತರಗತಿಗಳು, ಆ ಕ್ಯಾಂಪಸ್ನಲ್ಲೇ ಅವರಿಗೆ ಉಳ್ಕೊಳ್ಳುವ ವ್ಯವಸ್ಥೆ,
ಅವರಿಗೆ ಒಂದು ಕ್ಯಾಂಟೀನ್ ವ್ಯವಸ್ಥೆ, ಅವರಿಗೊಂದು ಜನರಲ್ ಸ್ಟೋರು, ಅವರಿಗೊಂದು ಆಟವಾಡ್ಲಿಕ್ಕೆ ಗ್ರೌಂಡು, ಎಲ್ಲವನ್ನು ಕಲ್ಪಿಸಿಕೊಟ್ಟ ಏಕೈಕ ಸಂಸ್ಥೆ ಈ ಭಾರತದಲ್ಲಿ ಪ್ರಗತಿ ಸ್ಟಡಿ ಸೆಂಟರ್ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ ಸರ್. ಓಕೆ, ಸೊ ಈ ಒಂದು ಪರಿಕಲ್ಪನೆ ವಿಭಿನ್ನ ಅನ್ನುವಂಥದ್ದನ್ನ ಹೇಳಬಹುದು. ಬಹುಶಃ ಯಾರಿಗೆ ಅವಶ್ಯಕತೆ ಇದು ಅವರನ್ನ ಒಂದು ಸಮಗ್ರವಾಗಿ ರೂಪಿಸುವಲ್ಲಿ ಅಥವಾ ಅವರು ಒಂದು ಸಾಧನೆ ಮಾಡುವಲ್ಲಿ ಪ್ರೇರಣೆಯಾಗುವ ನೆಲೆಯಲ್ಲಿ ತಮ್ಮ ಒಂದು ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು. ಸೊ ಇನ್ನಷ್ಟು ಮಾತನಾಡೋಣ. ಅದರ ನಡುವೆ ಈಗಾಗಲೇ ಒಂದಿಬ್ರು ವಿದ್ಯಾರ್ಥಿಗಳು ಕರೆ ಮಾಡಿ ಮಾತನಾಡಿದ್ರು, ತಮ್ಮ ಓಲ್ಡ್ ಸ್ಟೂಡೆಂಟ್ ಅಂದ್ರೆ ಹಿರಿಯ ವಿದ್ಯಾರ್ಥಿಗಳು. ಇನ್ನಷ್ಟು ವಿದ್ಯಾರ್ಥಿಗಳು ಈ ಬಾರಿ ಸಾಧನೆಯನ್ನ ಮಾಡಿದಂಥವ್ರು ಇರ್ಬೋದು ಅಥವಾ ಈ ಹಿಂದೆ ತಮ್ಮಲ್ಲಿ ಕಲಿತು ಹೋದಂಥವರು ಕೆಲವೊಂದು ಅಭಿಪ್ರಾಯಗಳನ್ನ ಕೊಟ್ಟಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ನನ್ನ ಹೆಸರು ತನ್ವಿತಾ ಅಂತ. ನಾನು ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರಲ್ಲಿ ಕಲಿತಿದ್ದೇನೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನ್ನ ಮಾರ್ಕ್ಸ್ ಎಲ್ಲ ಕಮ್ಮಿ ಇತ್ತು ಪ್ರಿಪ್ರೇಟ್ರಿಯಲ್ಲೆಲ್ಲ. ಆದಮೇಲೆ ಇಲ್ಲಿ ಬಂದು ಟೀಚರ್ಸ್ ಸಪೋರ್ಟಿಂದ ಫ್ರೆಂಡ್ಲಿಯಾಗಿ ನಮಗೆಲ್ಲ ತಲೆಗೆ ಹತ್ತುವ ಹಾಗೆ ಹೇಳಿಕೊಡ್ತಿದ್ರು. ತುಂಬ ಆಸಕ್ತಿಯಿಂದ ನಾವಿಲ್ಲಿ ಕಲಿತಿದ್ವಿ. ಮತ್ತು ಈಗ ಅವರ ಸಪೋರ್ಟಿಂದ ನಾನು ಡಿಸ್ಟಿಂಕ್ಷನ್ ಪಡೆದಿದ್ದೇನೆ. ಪ್ರಗತಿಯಲ್ಲಿ ತುಂಬ ನಮಗೆ ಇಂಪ್ರೂವ್ಮೆಂಟ್ ಆಯಿತು ಬಂದು. ಅದಕ್ಕೆ ಮ್ಯಾಮಿಗೆ ಎಲ್ಲರಿಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೀಚರ್ಸ್ ಎಲ್ಲ ತುಂಬ ನಮಗೆ ಖುಷಿ ಆಗ್ತದೆ. ಅವರು ಎಷ್ಟೇ ಬ್ಯುಸಿ ಇದ್ದರೂ ನಮಗೆ ಕಳಿಸಿಕೊಡ್ತಿದ್ದಾರೆ. ಮತ್ತು ಅವರವರ ಸಬ್ಜೆಕ್ಟ್ ಕೂಡ ನಮಗೆ ತಂದ ಹತ್ತದ ತಲೆಗೆ. ನನಗೆ ನನ್ನ ಮಗಳು 3 ತಿಂಗಳಿನಿಂದ ಇಲ್ಲಿಗೆ ಪ್ರಗತಿ ಇದಕ್ಕೆ ಸೆಂಟರ್ಗೆ ಬರ್ತಿದ್ಲು. ನನಗೆ ಅಂದರೆ ಏನಂದರೆ ನನ್ನ ವೈಯಕ್ತಿಕ ಕಾರಣದಿಂದ ತುಂಬ ಕಷ್ಟ ಆಗ್ತಿತ್ತು ಮಕ್ಕಳಿಗೆ ಟ್ಯೂಷನಿಗೆಲ್ಲ ಕಳಿಸಲಿಕ್ಕೆ. ಆದರೆ ನನಗೆ ಪ್ರಗತಿಯಲ್ಲಿ ಬಂದ ನಂತರ ನನ್ನ ಮಗಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ನಾನು ಹೆಚ್ಚಾಗಿ ಹೇಳೋದಂದರೆ ಇಲ್ಲಿಯ ಟೀಚರ್ಸ್ನವರು ಒಮ್ಮೆ ಇವಳಿಗೆ ಫ್ರೆಂಡ್ಲಿ ಆಗಿದ್ದರು. ಇವಳ ಒಂದೊಂದು ಸಬ್ಜೆಕ್ಟಿಗೆ ಕೂಡ ಅವರು ಹಿಂದೆ ಭಾಗಿಯಾಗಿದ್ದರು. ಹಾಗೆಯೇ ಇವಳದು ಸಹ ಪರಿಶ್ರಮ ಅದರಲ್ಲಿ ಉಂಟು. ಅದಕ್ಕೆ ನಾನು ಅವರಿಗೆಲ್ಲರಿಗೂ ಸಹ ಈ ಪ್ರಗತಿ ಪರ ನಾನೆಲ್ಲರಿಗೆ ಸಹ ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೇನೆ. ನಾನು 8th ಸ್ಟ್ಯಾಂಡರ್ಡಲ್ಲಿ ನನಗೆ ಕಡಿಮೆ ಪರ್ಸೆಂಟೇಜ್ ಇತ್ತು, ಒಂದು 60% ಅಷ್ಟೇ ಬರಲಿಕ್ಕೆ. ಮತ್ತು ಪ್ರಗತಿಗೆ ಮತ್ತು ಅವರು ತುಂಬ ಕೋಆಪ್ರೇಟ್ ಮಾಡಿದರು. ಟೀಚರ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟರು ಕಲಿಯೋದಕ್ಕೆ. ಮ್ಯಾಥ್ಸಲ್ಲಿ ಈಸಿ ಟ್ರಿಕ್ಸ್ ಎಲ್ಲ ಹೇಳಿಕೊಟ್ರು ಕಲಿಯೋದಕ್ಕೆ. ಮತ್ತು ಈಗ ನಾನು ಡಿಸ್ಟಿಂಕ್ಷನ್ ಕೋಡ್ ಮಾಡಿದೆ, ಖುಷಿ ಇದೆ. ಯದುವಂಶಿ ಮಗ ಇಲ್ಲಿ ಬೆತ್ತನೆ ಶಾಲೆಗೆ ಹೋಗ್ತಾ ಇದ್ದ. ಬೆತ್ತನೆ ಶಾಲೆಯಲ್ಲಿ 8th 9th 55ಇಂದ 60% ಮಾತ್ರ ಇದ್ದದ್ದು. ಮತ್ತು ಲೋಕಲಲ್ಲಿ ಹೀಗೆ ಒಳ್ಳೆ ಟ್ಯೂಷನ್ ಕೂಡ ಸೆಂಟ್ರ್ ಯಾವುದಿದೆ ಅಂತ ಕೇಳುವಾಗ ಪ್ರಗತಿ ಇದೆ ಅಂತ ಗೊತ್ತಾಯಿತು. ಹಾಗೆ ಇಲ್ಲಿಯ HM ಹೇಮಲತಾ ಮೇಡಮ್ ಅವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಅವ್ರ ಹತ್ರ ಡಿಸ್ಕಷನ್ ಮಾಡುವಾಗ ಸರ್ ಕಳಿಸಿ ಸರ್, ನಾವು SSLC ಒಳ್ಳೆ ಸ್ಕೋರ್ ಮಾಡ್ಬೋದು ಅಂತ ನಮ್ಗೆ ಒಳ್ಳೆ ಅಭಿಪ್ರಾಯ ಕೊಟ್ಟರು. ಅದೇ ರೀತಿ ನಾನು ಇಲ್ಲಿ ತಂದು ಸೇರಿಸಿದ ಮೇಲೆ ಅವನಿಗೆ 554 ಒಳ್ಳೆ ಮಾರ್ಕ್ಸ್, ಒಳ್ಳೆ ಡಿಸ್ಟಿಂಕ್ಷನ್ ತೊಗೊಂಡಿದ್ದಾನೆ. ತುಂಬ ಖುಷಿ ಇದೆ ಈ ಇನ್ಸ್ಟಿಟ್ಯೂಟ್ ಮೇಲೆ. ನಾನು ಅಮೀರ್ ಸೋಯಲ್, ನಾನು ಪ್ರಗತಿಯಲ್ಲಿ ಕೋಚಿಂಗ್ ಕ್ಲಾಸ್ ಬರ್ತಿದ್ದೆ. ನನಗೆ ಫಸ್ಟ್ ಸೈನ್ಸ್ ಮ್ಯಾಥ್ಸ್ ಎಲ್ಲ ಕಷ್ಟ ಆಗ್ತಾ ಇತ್ತು. ಮತ್ತು ಇಲ್ಲಿ ಬಂದ ಮತ್ತೆ ಎಲ್ಲ ಮ್ಯಾಮ್ನವರು ಎಷ್ಟು ಕೇಳಿದರೆ ಹೇಳಿಕೊಡ್ತಾರೆ, ಡೀಟೇಲ್ ಆಗಿ ಹೇಳಿಕೊಡ್ತಾರೆ. ಮತ್ತು ಇಲ್ಲಿ ಬಂದೆಲ್ಲ ಒಳ್ಳೆ ಕಲಿಸ್ತಾರೆ. ಮತ್ತು ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ಅವರು ಹೇಳಿಕೊಡ್ತಾರೆ. ನನಗೆ 561 ಖುಷಿ ಇದೆ. ಮುಂಚೆ ಆದರೆ ಒಂದು ಕಮ್ಮಿ ಬರ್ಬೋದಿತ್ತು. ಈಗ ಪ್ರಯತ್ನ ಎಲ್ಲ ಪಟ್ಟು ಮ್ಯಾಮ್ನವರೆಲ್ಲ ಹೇಳಿಕೊಟ್ಟು ಒಳ್ಳೆ ಮಾರ್ಕ್ ಬಂತು. ನನ್ನ ಹೆಸರು ಅಬ್ದುಲ್ ರಜಾಕ್. ನನ್ನ ಮಗ ಮೊಹಮ್ಮದ್ ಅನೀಸಿಂದ ಮೌಂಟೇನ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾ ಇದ್ದ. ಬಟ್ ಅಲ್ಲಿ ಕಲಿಸುವುದಿಲ್ಲ ಅಂತ ಹೇಳಿದ್ರೆ ಒಂದು 2 ವರ್ಷ ಗ್ಯಾಪ್ ಆಯಿತು. ಕೊರೋನಾದು 8th 9th ಎಲ್ಲ ಅವ್ರಿಗೆ ಮಿಸ್ ಆಯಿತು. ಆದರೂ ಈ ಸಲದ SSLC ನಮಗೆ ಭಾಳ ಒಂದು ಹೆದರಿಕೆ ಇತ್ತು, ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತೇಳಿ. ಬಟ್ ನಮ್ಮೆಲ್ಲ ನಿರೀಕ್ಷೆಗಳನ್ನು ಮೀರಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದರೆ ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ. ಯಾಕಂದರೆ ಪ್ರಗತಿ ಸ್ಟಡಿ ಸೆಂಟರ್ ಇವರು ಒಳ್ಳೆ ಕೋಚಿಂಗ್ ಕೊಟ್ಟಿದ್ದಾರೆ, ಒಳ್ಳೆ ಒಂದು ಇದು ಮಾಡಿದ್ದಾರೆ. ಸ್ಟ್ರಿಕ್ಟ್ನೆಸ್ಸಲ್ಲಿ ಮೇಡಮ್ ಅಂತೂ ತುಂಬ ಸ್ಟ್ರಿಕ್ಟ್. ಆ ಥರ ಸ್ಟ್ರಿಕ್ಟ್ ಮಾಡಿ ಬೆಳೆಸಿ ನಮ್ಮ ಒಂದು ಕನಸಿಗೆ ಅವರೊಂದು ಆಕಾರ ಕೊಟ್ಟಿದ್ದಾರೆ. ಬಹಳ ಒಂದು ಸಂತೋಷ ಆಗ್ತಾಯಿದೆ. ಇನ್ನು ಮುಂದೆ ಸಹ ಇನ್ಶಾಲ್ಲ ಇಲ್ಲೇ ನಾವು ನನ್ನ ಮಗನನ್ನು ನೀಟಿಗೆ ಒಂದು ಕೋಚಿಂಗ್ ಸೇರಿಸಬೇಕು ಅಂತ ಇದ್ದೇನೆ. ನೀಟಲ್ಲಿ ಮಾಡಿ ಅವನೊಂದು ಡಾಕ್ಟ್ರು ಮಾಡಿಸ್ಬೇಕು ಅಂತ ನಮ್ಮದೊಂದು ಆಶೆ. ಗೌರ್ಮೆಂಟ್ ಸೀಟಲ್ಲಿ ತೆಗೆದು ಇನ್ಶಾಲ್ಲ ದೇವ್ರ ದಯಿಂದ ಅದಕ್ಕೊಂದು ಮೂಡಿ ಬರಲಿ, ಅವಕಾಶ ಮೂಡಿ ಬರಲಿ ಅಂತ ನಾನು ಆಶಿಸ್ತೇನೆ. ನಾನು 10ನೇ ಕ್ಲಾಸ್
ಸೃಷ್ಟಿಸುವ ಕಾರ್ಖಾನೆಯಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಸಂಪೂರ್ಣ ವ್ಯಕ್ತಿತ್ವ ವಿಕಸನದ ಪ್ರಯತ್ನ ನಡೆಯುತ್ತದೆ. ವಿದ್ಯಾರ್ಥಿಗಳ ವಿದ್ಯಾದಾಹವನ್ನು ಹೆಚ್ಚಿಸುವ ಮೂಲಕ ಶಿಕ್ಷಣದ ವಿಶಾಲ ದೃಷ್ಟಿಕೋನ ಪ್ರಗತಿಯ ತಳಪಾಯ. ಇದಕ್ಕೆಂದು ಇಲ್ಲಿ ಸಿಇಟಿ, ನೀಟ್, ಜೆಇಇ, ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಕ್ಲಾಸ್ಗಳನ್ನು ವಾರಾಂತ್ಯದಲ್ಲಿ ನಡೆಸಲಾಗುತ್ತದೆ. ಅನುತ್ತೀರ್ಣಾದ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ. ಕೆಲವರು ಆಲ್ರೆಡಿ ಒಂದೊಂದು ತಿಂಗಳು ಇನ್ನು ಎಕ್ಸಾಮಿಗಿರುವ ಕಾರಣ 1 ತಿಂಗಳಿರುವ ಸಂದರ್ಭದಲ್ಲಿ ಆ ಮಕ್ಕಳ ಪ್ರತ್ಯೇಕವಾಗಿ ಅವರನ್ನು ಕೂರಿಸಿ ಅವರಿಗೆ ವಿಶೇಷವಾಗಿ ಎಕ್ಸಾಮಿಗೆ ಬೇಕಾದಂತಹ ಕ್ವಶನ್ ಪೇಪರ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ನಾವು ವೈಯಕ್ತಿಕವಾಗಿ ಒಬ್ಬ ಇಂಡಿವಿಜುವಲ್ ಆಗಿ ಅವರನ್ನು ಅಟೆನ್ಷನ್ ತಗೊಂಡು ಮುಂದೆ ತರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಪ್ರಸ್ತುತ ಉಜಿರೆಯ ಎಸ್ಡಿಎಂ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನ ಹಳೆಯ ವಿದ್ಯಾರ್ಥಿ. ಪ್ರಥಮ ಪಿಯುಸಿಯಲ್ಲಿ ಎಡವಿದ ಸಂದರ್ಭದಲ್ಲಿ ಪ್ರಗತಿ ಸಂಸ್ಥೆಯನ್ನು ಸೇರಿ 2016-17ನೇ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ ಅಂಕಗಳೊಂದಿಗೆ ನಾನು ತೇರ್ಗಡೆಯನ್ನು ಹೊಂದಿದ್ದೆ. ಈ ನನ್ನ ಸಣ್ಣ ಸಾಧನೆಯಲ್ಲಿ ನನ್ನ ಪರಿಶ್ರಮದ ಪಾಲು ಎಷ್ಟರ ಮಟ್ಟಿಗಿತ್ತೋ ಅಷ್ಟೇ ಪಾಲು ಪ್ರಗತಿ ಸಂಸ್ಥೆಯದ್ದು ಕೂಡ ಇತ್ತು. ಬಹುಶಃ ನನ್ನ ವಿದ್ಯಾರ್ಥಿ ಜೀವನದ ಬಹಳ ದೊಡ್ಡ ಟರ್ನಿಂಗ್ ಪಾಯಿಂಟ್ ಪ್ರಗತಿ ಸಂಸ್ಥೆ. ನನ್ನ ವಿದ್ಯಾರ್ಥಿ ಜೀವನಕ್ಕೆ ಮತ್ತೆ ಹೊಸ ಚೈತನ್ಯವನ್ನು ತುಂಬಿದಂತಹ ಸಂಸ್ಥೆ ಪ್ರಗತಿ ಸಂಸ್ಥೆ ನನ್ನಂತಹ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಭರವಸೆಯನ್ನ ಕಳ್ಕೊಂಡ ಸಂದರ್ಭದಲ್ಲಿ, ಎಡವಿದ ಸಂದರ್ಭದಲ್ಲಿ ಅವರನ್ನ ಕೈ ಹಿಡಿದು ಅವರಿಗೆ ಮಾರ್ಗದರ್ಶನವನ್ನ ನೀಡಿ ಅವರಲ್ಲಿ ಆತ್ಮವಿಶ್ವಾಸವನ್ನ ತುಂಬಿಸಿ ಅವರ ಭವಿಷ್ಯವನ್ನ ರೂಪಿಸುವಲ್ಲಿ, ಮರಳಿ ಕಟ್ಟುವಲ್ಲಿ ಪ್ರಗತಿಯ ಸಂಸ್ಥೆಯ ಗಮನಾರ್ಹ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಪ್ರಗತಿ ಸಂಸ್ಥೆ ಹಲವು ಕಾರಣಗಳಿಗಾಗಿ ವಿಶೇಷ. ಇಲ್ಲಿನ ಆಧುನಿಕ ಶಿಕ್ಷಣ ವ್ಯವಸ್ಥೆಗೆ ಪೂರಕವಾದಂತಹ ಕಲಿಕಾ ವಾತಾವರಣ, ಸೌಕರ್ಯ, ಸೌಲಭ್ಯಗಳು, ಅದೇ ರೀತಿ ಬೋಧಕ ವೃಂದ, ನುರಿತ ಬೋಧಕ ವೃಂದ, ಬೋಧಕೇತರ ಸಿಬ್ಬಂದಿ, ಹಾಗೆ ಇಲ್ಲಿ ಬಹಳ ದೊಡ್ಡ ಹೈಲೈಟ್ ಅಂತ ಹೇಳಿದ್ರೆ ಇಲ್ಲಿನ ಮ್ಯಾನೇಜ್ಮೆಂಟ್, ಸಮರ್ಥವಾದ ನಾಯಕತ್ವ ಇರುವಂತಹ ಒಂದು ಮ್ಯಾನೇಜ್ಮೆಂಟ್ ಇಲ್ಲಿರುವಂತಹದ್ದು. ಸೊ ಹಾಗಾಗಿ ಕಲಿಕೆಯ ಹಂಬಲವಿರುವಂತಹವರಿಗೆ ಪ್ರಗತಿ ಸಂಸ್ಥೆ ಯಾವತ್ತಿಗೂ ಕೂಡ ಒಂದೊಳ್ಳೆಯ ಆಯ್ಕೆ ಅಂತಾನೆ ಹೇಳಬಹುದು. ಹೀಗಾಗಿ ಪ್ರಗತಿಯ ಪಥದಲ್ಲಿರುವಂತಹ ಪ್ರಗತಿ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ನಾನು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಪಡ್ತೇನೆ. ನಾನು 10ನೇ ಕ್ಲಾಸ್ ಶ್ರೀರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರಲ್ಲಿ ಕಲಿತಾ ಇದ್ದೆ. ನನಗೆ ಗಣಿತ ವಿಷಯದಲ್ಲಿ ಮತ್ತು ವಿಜ್ಞಾನ ವಿಷಯದಲ್ಲಿ ನನಗೆ ಸ್ವಲ್ಪ ಅರ್ಥ ಆಗ್ತಿರಲಿಲ್ಲ ವಿಷಯಗಳು, ಹಾಗೆ ಕಷ್ಟ ಆಗ್ತಿತ್ತು. ನಾನಿಲ್ಲಿ ಪ್ರಗತಿಗೆ ಸೇರ್ತೀಯ ಅಂತ ಅಪ್ಪ ಕೇಳಿದರು. ನನ್ನ ಅಕ್ಕ ಕೂಡ ಮೊದಲು ಇಲ್ಲಿಗೆ ಬಂದು ಒಳ್ಳೆಯ ಸ್ಕೋರ್ ಮಾಡಿದರು. ಹಾಗೆ ನನ್ನನ್ನು ಕೂಡ ಇಲ್ಲಿಗೆ ಬರ್ತೀಯಾ ಅಂತ ಕೇಳಿದರು. ನಾನು ಕೂಡ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದೆ. ಹೇಗೆ ಕಲಿಸ್ತಾರಂತೆಲ್ಲ ಭಯ ಆಗಿತ್ತು ಸ್ವಲ್ಪ, ಆದರೂ ಕೂಡ ಬಂದು ಜಾಯ್ನ್ ಆದೆ. ಇಲ್ಲಿ ಎಲ್ಲರೂ ಫುಲ್ ಇಂಗ್ಲೀಷ್ ಮೀಡಿಯಮಲ್ಲೇ ಇದ್ದರು. ನಾನೊಬ್ಬಳೇ ಕನ್ನಡ ಮೀಡಿಯಮ್ ಆಗಿ ನನಗೆ ತುಂಬ ಭಯ ಆಗ್ತಿತ್ತು. ಆದರೂ ಕೂಡ ಮ್ಯಾಮ್ನವರು ಎಲ್ಲರೂ 2 ವಿಷಯದಲ್ಲಿ ಕೂಡ ಚೆನ್ನಾಗಿ ಹೇಳಿಕೊಡ್ತಿದ್ರು. ನನಗೆ 586 ಮಾರ್ಕ್ ಬಂದಿದೆ. ಖುಷಿ ಆಯಿತು ತುಂಬ. ನನ್ನ ಮಗಳು SLC ಕಲಿಯುವಾಗ ಒಳ್ಳೆ ಮಾರ್ಕ್ ತೆಗಿಲಿ ಅಂತೇಳಿ ನಾನು ಆಸೆ ಇತ್ತು ನನಗೆ. ಹಾಗೆ ಮಗಳಲ್ಲಿ ಕೇಳಿದೆ, ನೀನು ಟ್ಯೂಷನ್ ಕ್ಲಾಸಿಗೆ ಹೋಗ್ತೀಯಾ ಅಂಥೇಳಿ. ಅವಳು ರಾಮಕೃಷ್ಣ ಪ್ರೌಢಶಾಲೆಯಲ್ಲಿ ಕಲಿತಾ ಇದ್ಳು. ಟ್ಯೂಷನ್ ಕ್ಲಾಸಿಗೆ ಹೋಗ್ತೇನಪ್ಪ ಅಂತ ಹೇಳಿದೆ. ಹಾಗೆ ಟ್ಯೂಷನ್ ಕ್ಲಾಸಿಗೆ ಸೇರಿಸಿ ಒಳ್ಳೆ ಸ್ಕೋರ್ ತೆಗೆದಿದ್ದಾಳೆ. ನನಗೆ ಭಾರಿ ಖುಷಿಯಾಗಿದೆ. ಹಾಗೆ ಸಿಬ್ಬಂದಿ ವರ್ಗದವರು ಸಹ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ ಅಂತ ಅವಳು ಹೇಳಿದ್ಲು. ಟೀಚಿಂಗ್ ಮಾಡಿ ಈಗ ಒಳ್ಳೆ ಮಾರ್ಕ್ ಸಿಕ್ಕಿದೆ. ಇನ್ನು ಮುಂದೆ ಒಳ್ಳೆ ವಿದ್ಯೆ ಕಲಿತು ಉತ್ತಮ ಪ್ರಜೆಯಾಗಿ ಜೀವಿಸಲಿ ಅಂತ ಹೇಳಿಕೊಡು. ನನ್ನ ಹೆಸರು ತನ್ವಿತಾ ಅಂತ. ನಾನು ಸಂತ ವಿಕ್ಟರ್ ಬಾಲಿಕಾ ಪ್ರೌಢಶಾಲೆ ಪುತ್ತೂರಲ್ಲಿ ಕಲಿತಿದ್ದೇನೆ. ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನನ್ನ ಮಾರ್ಕ್ಸ್ ಎಲ್ಲ ಕಮ್ಮಿ ಇತ್ತು ಪ್ರಿಪ್ರೇಟ್ರಿಯಲ್ಲೆಲ್ಲ. ಆದಮೇಲೆ ಇಲ್ಲಿ ಬಂದು ಟೀಚರ್ಸ್ ಸಪೋರ್ಟಿಂದ ಫ್ರೆಂಡ್ಲಿಯಾಗಿ ನಮಗೆಲ್ಲ ತಲೆಗೆ ಹತ್ತುವ ಹಾಗೆ ಹೇಳಿಕೊಡ್ತಿದ್ರು. ತುಂಬ ಆಸಕ್ತಿಯಿಂದ ನಾವಿಲ್ಲಿ ಕಲಿತಿದ್ವಿ. ಮತ್ತು ಈಗ ಅವರ ಸಪೋರ್ಟಿಂದ ನಾನು ಡಿಸ್ಟಿಂಕ್ಷನ್ ಪಡೆದಿದ್ದೇನೆ. ಪ್ರಗತಿಯಲ್ಲಿ ತುಂಬ ನಮಗೆ ಇಂಪ್ರೂವ್ಮೆಂಟ್ ಆಯಿತು ಬಂದು. ಅದಕ್ಕೆ ಮ್ಯಾಮಿಗೆ ಎಲ್ಲರಿಗೆ ನಾನು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಟೀಚರ್ಸ್ ಎಲ್ಲ ತುಂಬ ನಮಗೆ ಖುಷಿ ಆಗ್ತದೆ. ಅವರು ಎಷ್ಟೇ ಬ್ಯುಸಿ ಇದ್ದರೂ ನಮಗೆ ಕಲಿಸಿಕೊಡ್ತಿದ್ದಾರೆ. ಮತ್ತು ಅವರವರ ಸಬ್ಜೆಕ್ಟ್ ಕೂಡ ನಮಗೆ ತಂದ ಹತ್ತದ ತಲೆಗೆ.
ನನಗೆ ನನ್ನ ಮಗಳು 3 ತಿಂಗಳಿನಿಂದ ಇಲ್ಲಿಗೆ ಪ್ರಗತಿ ಇದಕ್ಕೆ ಸೆಂಟರ್ಗೆ ಬರ್ತಿದ್ಲು. ನನಗೆ ಅಂದರೆ ಏನಂದರೆ ನನ್ನ ವೈಯಕ್ತಿಕ ಕಾರಣದಿಂದ ತುಂಬ ಕಷ್ಟ ಆಗ್ತಿತ್ತು ಮಕ್ಕಳಿಗೆ ಟ್ಯೂಷನಿಗೆಲ್ಲ ಕಳಿಸಲಿಕ್ಕೆ. ಆದರೆ ನನಗೆ ಪ್ರಗತಿಯಲ್ಲಿ ಬಂದ ನಂತರ ನನ್ನ ಮಗಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ನಾನು ಹೆಚ್ಚಾಗಿ ಹೇಳೋದಂದರೆ ಇಲ್ಲಿಯ ಟೀಚರ್ಸ್ನವರು ಒಮ್ಮೆ ಇವಳಿಗೆ ಫ್ರೆಂಡ್ಲಿ ಆಗಿದ್ದರು. ಇವಳ ಒಂದೊಂದು ಸಬ್ಜೆಕ್ಟಿಗೆ ಕೂಡ ಅವರು ಹಿಂದೆ ಭಾಗಿಯಾಗಿದ್ದರು. ಹಾಗೆಯೇ ಇವಳದು ಸಹ ಪರಿಶ್ರಮ ಅದರಲ್ಲಿ ಉಂಟು. ಅದಕ್ಕೆ ನಾನು ಅವರಿಗೆಲ್ಲರಿಗೂ ಸಹ ಈ ಪ್ರಗತಿ ಪರ ನಾನೆಲ್ಲರಿಗೂ ಸಹ ಅವರಿಗೆ ಧನ್ಯವಾದನ ಹೇಳ್ತಾ ಇದ್ದೇನೆ. ಎಸ್, ವಿದ್ಯಾರ್ಥಿಗಳ ಒಂದು ಅನಿಸಿಕೆಗಳು, ಅಭಿಪ್ರಾಯಗಳನ್ನು ನಾವೆಲ್ಲ ಕೂಡ ಗಮನಿಸಿದ್ವಿ. ಬಹುಶಃ ಎಲ್ಲರೂ ಕೂಡ ಹೇಳಿದ್ದು ಅತ್ಯುತ್ತಮವಾಗಿ ನಮಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವು ಕೂಡ ನೋಡಿದ್ರಿ. ಬಹುಶಃ ವಿದ್ಯಾರ್ಥಿಗಳ ಆ ಒಂದು ರಿಯಾಕ್ಷನ್ ಅನ್ನ ನೋಡಿದಾಗ ಏನ್ ಅನ್ಸುತ್ತೆ, ಅಥವಾ ಒಂದು ಮಕ್ಕಳ ಪೋಷಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಅಥವಾ ನಾವು ಇಷ್ಟೊಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಂಡಿದ್ದವರು ಒಂದು ಸಾಧನೆಯನ್ನ ಮಾಡಿ ತಮಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸುವಾಗ ಏನ್ ಅನ್ಸುತ್ತೆ ಅನ್ನುವಂಥದ್ದು, ಅದನ್ನು ಹೇಳಿಕೊಳ್ಳೋದಿದ್ರೆ. ಒಳ್ಳೆಯ ಒಂದು ವಿಚಾರವನ್ನು ನೀವು ಪ್ರಸ್ತುತಪಡಿಸಿದ್ದೀರಾ. ಇಲ್ಲಿ ಈ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಮಾತಾಡುವಾಗ ಅವರವರ ಅಭಿಪ್ರಾಯಗಳನ್ನು ಹೇಳುವಾಗ ಎಲ್ಲೂ ಸಾರ್ಥಕ ಭಾವನೆ ನಮ್ಮದು ಸರ್. ಯಾಕೆಂತ ಹೇಳಿದರೆ ಬೇರೆ ಎಲ್ಲೂ ಈ ಥರ ಸಾರ್ಥಕತೆ ಸಿಗುವುದಿಲ್ಲ, ಆ ಸ್ಯಾಟಿಸ್ಫ್ಯಾಕ್ಷನ್. ಈ ಸಂದರ್ಭದಲ್ಲಿ ನನಗೆ ನಮ್ಮ ಮಾಧವ್ ಭಟ್ ಸರ್ ನನ್ನ ಹತ್ರ ಒಂದು ಸಲ ಅವರು ಪ್ರಾಂಶುಪಾಲರಾಗಿದ್ದಾಗ ಅವರನ್ನು ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೀಲಿಕ್ಕೆ ನಾನು ಹೋಗಿದ್ದೆ. ಆವಾಗ ಅವರು ವಿವೇಕಾನಂದ ಕಾಲೇಜಿನ ಅವರ ಪ್ರಿನ್ಸಿಪಾಲ್ರ ಚೇಂಬರಲ್ಲಿ ಕೂತು ನನ್ನ ಹತ್ರ ಒಂದು ಮಾತು ಕೇಳ್ತಾರೆ, ಗೋಕುಲ್ನಾಥ್, ಆರ್ ಯು ಸ್ಯಾಟಿಸ್ಫೈಡ್ ಇನ್ ದಿಸ್ ಪ್ರೊಫೆಷನ್ ಅಂತ. ಅದು ಇವಾಗ ಐ ಆಮ್ ಸ್ಯಾಟಿಸ್ಫೈಡ್ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ಇವಾಗ ಆಫ್ಟರ್ 15 years ವಿ ಆರ್ ಗೆಟಿಂಗ್ ದಿಸ್. ಈ ತರ ಒಪಿನಿಯನ್ ಬರಬೇಕಾದ್ರೆ ನಾವು ಕಾಯಲೇಬೇಕು. ಯಾಕೆಂತ ಹೇಳಿದರೆ ಪ್ರಾರಂಭದಲ್ಲಿ ನಮ್ಮಲ್ಲಿ ಸೇರಿದ ಮಕ್ಕಳು ಈಗ ವಿವಿಧ ಕ್ಷೇತ್ರಗಳಲ್ಲಿ, ಸರ್ಕಾರಿ ಕ್ಷೇತ್ರ ಇರ್ಬೋದು, ಪ್ರೈವೇಟ್ ಕ್ಷೇತ್ರ ಇರ್ಬೋದು, ಎಲ್ಲ ತೊಡಗಿಸಿಕೊಂಡಿದ್ದಾರೆ, ಅಲ್ಲಿಂದ ಕರೆ ಮಾಡ್ತಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಹೆತ್ತವರು ಅವರ ಅಭಿಪ್ರಾಯಗಳನ್ನು ಕೊಡುವಾಗ ನಿಜವಾಗ್ಲೂ ಮಾಧವ್ ಭಟ್ ಸರ್, ಅವತ್ತು ನೀವು ಕೇಳಿದ ಪ್ರಶ್ನೆಗೆ ಇವತ್ತು ನನ್ನ ಉತ್ತರ ಎಸ್ ಸರ್, ಐ ಆಮ್ ಸ್ಯಾಟಿಸ್ಫೈಡ್. ಓಕೆ, ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಚೈತನ್ಯ ಅಂತ ಹೇಳಿ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರಿಂದ. ಓಕೆ, ಮಾತಾಡಿ ಚೈತನ್ಯ ಅವರೇ. ಸರ್, ನಿಮ್ಮಲ್ಲಿ ಪ್ರಗತಿಯಲ್ಲಿ ಒಂದು NIOS ಅಂತ ಹೇಳಿ ಒಂದು ಇದೆ ಅಂತ ಹೇಳಿ ಗೊತ್ತಾಯ್ತು. ಹಾಗೆ ಅದರ ಬಗ್ಗೆ ಒಂದು ಡೀಟೇಲ್ ಕೊಡ್ಬೋದಾ? ಖಂಡಿತವಾಗ್ಲು ನೋಡಿ, NIOS ಅಂತ ಹೇಳಿದರೆ ಇದು ಎಲ್ಲರೂ ನನ್ನಲ್ಲಿ ಕೆಲವರು ಕೇಳೋದು, ಸರ್ ಇದು ನಿಮ್ಮ ಪ್ರಗತಿದೇ ಒಂದು ಸಿಸ್ಟಮ್ NIOS ಅಂತ ಹೇಳಿ ನನ್ನಲ್ಲಿ ಕೇಳ್ತಾರೆ. ಇದರ ಸರ್ಟಿಫಿಕೇಟು, ಇದರ ಪರೀಕ್ಷೆ ಎಲ್ಲ ಪ್ರಗತಿಯಲ್ಲೇ ಆಗುವುದಾ ಅಂತ ಕೇಳ್ತಾರೆ. ಒಳ್ಳೆಯ ಒಂದು ಕ್ವಶನ್. NIOS ಅಂತ ಹೇಳಿದರೆ ಒಂದು ಅನೇಕ ವರ್ಷಗಳ ಹಿಂದೆ ಒಂದು ಕೇಂದ್ರ ಸರ್ಕಾರದ MHRD, ಮಿನಿಸ್ಟ್ರಿ ಫಾರ್ ಹ್ಯೂಮನ್ ರಿಸೋರ್ಸಸ್ ಅಂಡ್ ಡೆವಲಪ್ಮೆಂಟ್, ಅಂದ್ರೆ ಮಾನವ ಸಂಪನ್ಮೂಲ ಪ್ರಾಧಿಕಾರ, ಇದರ ಅಂಡರ್ಗೆ ಸೆಲೆಬ್ರಿಟೀಸ್ ಗಳಿಗೆ ಮತ್ತು ಕಲಿಕೆಯಲ್ಲಿ ಹಿಂದಿರುವವರಿಗೆ ಅಲ್ಲದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ ಮಾಡುತ್ತಾ ಕಲಿಯುವವರಿಗೆ ಒಂದು ಅವಕಾಶ, ಇವರಿಗೆ ಬೇಕಾಗಿಯೇ ಮಾಡಿದಂತ ಒಂದು ಎಜುಕೇಶನ್ ಸಿಸ್ಟಮ್, ಅದನ್ನ NIOS ಅಂತ ಕರಿತೇವೆ ನಾವು ಕರ್ನಾಟಕದಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್. ಆದರೆ ಇದರ ಶಾರ್ಟ್ ಫಾರ್ಮ್ ಅನ್ನ ಕೇರಳದವರು ನಿಯೋಸ್ ಅಂತಾರೆ, NIOS, ನಿಯೋಸ್. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಮಕ್ಕಳೇ, ಇಲ್ಲಿ 10ನೇ ತರಗತಿಗೆ ಪ್ರವೇಶ. ಒಂದು ವಿದ್ಯಾರ್ಥಿಗೆ 14 ವರ್ಷ ತುಂಬಿದ್ರೆ ಅಂತ ವಿದ್ಯಾರ್ಥಿ ನೇರವಾಗಿ NIOSಗೆ ಆನ್ಲೈನ್ ಅಲ್ಲಿ ರಿಜಿಸ್ಟರ್ ಮಾಡಬಹುದು. ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಫಸ್ಟ್ ನಿಮ್ಮ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ.
ಅದರ ನಂತರ ಯು ವಿಲ್ ಗೆಟ್ ದ ಕನ್ಫರ್ಮೇಶನ್ ಫ್ರಮ್ NIOS ಬೋರ್ಡ್ ಫ್ರಮ್ ನೋಯ್ಡಾ. ಅದರ ನಂತರ ಎಕ್ಸಾಮ್ ರಿಜಿಸ್ಟ್ರೇಷನ್ ಬೇರೆ 2 ರಿಜಿಸ್ಟ್ರೇಷನ್ಗಳು ಇರುತ್ತವೆ. ಕೆಲವರು ತಪ್ಪು ಮಾಡ್ತಾರೆ, ಅವರ ಆಧಾರ್ ಕಾರ್ಡ್ನ ಫೋನ್ ನಂಬರು, ಆ ಫೋನ್ ನಂಬರು ಆಧಾರ್ ಕಾರ್ಡಲ್ಲಿ ಇರುವಂಥದ್ದು ಈಗಲೂ ಮ್ಯಾಚ್ ಆಗಬೇಕು. ಅದಕ್ಕೆ ಎಲ್ಲ ಮೆಸೇಜ್ಗಳು ಬರೋದು. ಇಲ್ಲದಿದ್ದರೆ ನಿಮ್ಮ ಎಕ್ಸಾಮ್ ಫೀಸ್ ಕಟ್ಟಲಿಕ್ಕೆ ಮಾಹಿತಿ ಬರುವಾಗ ನಿಮಗೆ ಆ ಮಾಹಿತಿ ಸಿಗೋದಿಲ್ಲ, ಆ ಡೇಟ್ ಕ್ರಾಸ್ ಆಗಿರ್ತದೆ. ಆ ಥರ ಎಷ್ಟೋ ಕೇಸ್. ಒಂದು ಡೌಟ್ ಇದೆ, ಹೇಳಿ ಸರ್. ಈಗ 10th ಅಲ್ಲಿ ನಾವು NIOS ಪಾಸ್ ಆಗಿದ್ದೇವೆ. ನಾವು ಡೈರೆಕ್ಟ್ ಸೆಕೆಂಡ್ PUC ಅನ್ನು NIOS ಅಲ್ಲೇ ಮಾಡ್ಬೇಕಾ ಅಥವಾ ನಾವು ಸ್ಟೇಟ್ ಬೋರ್ಡ್ ಅಲ್ಲಿ ಕೂಡ ಮಾಡ್ಬೋದು? ನೀವು NIOS ಅಲ್ಲಿ 10th ಮಾಡಿದ್ರೆ ಸ್ಟೇಟ್ ಅಲ್ಲಿ ನೀವು PUC ಮಾಡಬಹುದು. ನಿಮ್ಮ ಗಮನಕ್ಕೆ ಹೇಳ್ತೇನೆ ಕೇಳಿ, NIOSನ ರೀಜನಲ್ ಆಫೀಸ್ ಅಂತ ಕರಿತೇವೆ. ನಮ್ಮ ರಾಜ್ಯಕ್ಕೆ ರೀಜನಲ್ ಆಫೀಸ್ ಇರುವುದೇ ನಮ್ಮ ಮಲ್ಲೇಶ್ವರಂನ PU ಬಿಲ್ಡಿಂಗ್ ನ 4th ಫ್ಲೋರ್ ಅಲ್ಲಿ. PUC ಆಫೀಸ್ ಇದೆ ಅಲ್ವಾ, ಅದರ 4ನೇ ಅಂತಸ್ತಿನಲ್ಲಿ NIOS ಆಫೀಸ್ ಇದೆ, ಗೊತ್ತಾಯ್ತಲ್ವಾ? ಸೊ NIOS ಮಾಡಿದವರು SLC ಮಾಡಿದವರು PUC ಅನ್ನ ಸ್ಟೇಟ್ ಸಿಲೆಬಸ್ ಅಲ್ಲಿ ಮಾಡಬಹುದು. ಅಲ್ಲದೆ NIOS ಅಲ್ಲಿ ಸೆಕೆಂಡ್ PUC NIOS ಅಲ್ಲಿ ಅಂದ್ರೆ ಸೀನಿಯರ್ ಸೆಕೆಂಡರಿ ಅಂತ ಕರಿತೇವೆ. NIOS ಅಲ್ಲಿ 12th ಸ್ಟ್ಯಾಂಡರ್ಡ್ ಅನ್ನ ಸೀನಿಯರ್ ಸೆಕೆಂಡರಿ ಅದು ಮಾಡಿದವರು ನೀಟ್ ಇರ್ಬೋದು, JEE ಇರ್ಬೋದು ಅಥವಾ CET ಇರ್ಬೋದು. ದೇ ಆರ್ ಎಲಿಜಿಬಲ್ ಫಾರ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಓಕೆ ಸರ್. ಎಸ್. ಓಕೆ, ಅದೊಂದು ಡೌಟ್ ಇತ್ತು. ಮತ್ತೆ ನನ್ನ ಬ್ರದರ್ ಒಬ್ರು ಕನಿಷ್ಕ ಅಂತ ಇದ್ದಾರೆ, ಅವರು ಮ್ಯಾಮ್ ಜೊತೆ ಇಲ್ಲಿ ಮಾತಾಡ್ಬೇಕಂತೆ. ಓಕೆ, ಕೊಡಿ ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ. ಹೇಳಿ. ಮಕ್ಕಳು ಮತ್ತೆ ಟೀಚರ್ಸ್ ನ ಜೊತೆ ರಿಲೇಶನ್ಶಿಪ್ ಹೇಗಿರ್ತದೆ ಅಂತ ಮೇಡಮಿಗೆ ಕ್ವಶನ್ ಕೊಡ್ಬೇಕಾ ಮೇಡಮ್? ಹಲೋ, ಉತ್ತರ ಯಾರಿಂದ ಉತ್ತರವನ್ನ ಬಯಸ್ತಾ ಇದ್ದೀರಿ? ಕನಿಷ್ಕ ಅಂದ್ರೆ 10th. ಹೌದು, ಉತ್ತರ ಯಾರು ಕೊಡ್ಬೇಕು? ಸರಾ ಮೇಡಮಾ? ಸರ್ ಮೇಡಮ್ ಇಬ್ಬರು ಕೂಡ. ಸರ್ ಮ್ಯಾಮ್ ಇಬ್ಬರು ಕೂಡ. ಇವಾಗ ಮೇಡಮ್ ಕೊಡ್ತೇನೆ ನೋಡಿ. ಇವಾಗ ಈ ಕನಿಷ್ಕ ಸ್ಟೂಡೆಂಟ್ ನಮ್ಮಲ್ಲಿ ಬರ್ತಾ ಇದ್ದಾರೆ. ಇವರ ಒಂದು 3 ವರ್ಷದ ಹಿಂದೆ ಇವರ ಅಣ್ಣ ನಮ್ಮಲ್ಲಿ ಸೆಕೆಂಡ್ PUC ಬಂದು ಒಳ್ಳೆ ಉತ್ತಮ ಮಾರ್ಕ್ ತಕೊಂಡು ಒಂದು ಪೊಸಿಷನ್ಗೆ ಹೋಗಿದ್ದಾನೆ. ಹಾಗೆ ಆವಾಗಲಿಂದ ಅವರ ತಾಯಿ ಎಲ್ಲಿ ನೋಡಿದ್ರು ನನಗೆ ಮಾರ್ಗದಲ್ಲಿ ಸಿಕ್ಕಿದಾಗ ಯಾವಾಗಲೂ ಹೇಳಿಕುಂಟು, ನನ್ನ ದೊಡ್ಡ ಮಗ ನಿಮ್ಮಲ್ಲಿ ಬಂದು ಒಂದು ಉತ್ತಮ ಸಾಧನೆ ಮಾಡಿದ್ದಾನೆ, ಒಂದು ಒಳ್ಳೆ ದಾರಿಗೆ ಹೋಗಿದ್ದಾನೆ ಅಂತೇಳಿ. ಸೊ ಅದೇ ರೀತಿ ಅಂದ್ರೆ ಆ ರಿಲೇಶನ್ಶಿಪ್ ಈಗ ಒಂದು ಸ್ಟೂಡೆಂಟ್ ಇರ್ಬೋದು, ಪೇರೆಂಟ್ ಕಲ್ತ ಆದ ನಂತರ ಎಷ್ಟೋ ಮಕ್ಕಳು ಇವತ್ತು ಆ ಸರ್ ಟೀಚರ್ ಸಿಕ್ಕಿದಾಗ ಅಲ್ಲಿ ಎದುರು ಅವ್ರು ಬರ್ತಾ ಇದ್ದಾರೆ ಅಂತ ಹೇಳಿ ಪಕ್ಕದಿಂದ ಹೋಗಿ ಬಿಡ್ತಾರೆ. ಬಟ್ ನಮ್ಮಲ್ಲಿ ಎಷ್ಟೋ ವರ್ಷದ ಹಿಂದೆ ಅವರು ಸಹ ನಮ್ಮನ್ನು ನೆನಪಿಟ್ಟುಕೊಂಡು, ಮ್ಯಾಮ್ ನಮ್ಮ ನೆನಪುಂಟ ನಿಮಗೆ ಅಂತ ಹೇಳ್ತಾರೆ. ಯಾಕಪ್ಪ ನೆನಪಿಲ್ಲ? ನೆನಪುಂಟು ಅಂತ ಹೇಳುವಾಗ ಅವ್ರಿಗೆ ಅಷ್ಟು ಖುಷಿ. ಅಂದ್ರೆ ಇನ್ನೂ ನಮ್ಮನ್ನು ನೆನಪಿಟ್ಟುಕೊಂಡು ನಮ್ಮನ್ನು ಮಾತಾಡಿಸ್ತಾರಲ್ಲ ಅಂತೇಳಿ. ಅದೇ ರೀತಿ ನಮಗೆ ಸಹ ಖುಷಿ ಆಗ್ತದೆ. ಯಾಕಂದ್ರೆ ಅವರು ನಮ್ಮನ್ನು ನೆನಪಿಟ್ಟುಕೊಂಡು ನಮಗೆ ಕಾಲ್ ಮಾಡದಿರ್ಬೋದು, ಮಾರ್ಗದಲ್ಲಿ ಸಿಕ್ಕಿದಾಗ ಬಂದು ಮಾತಾಡದಿರ್ಬೋದು, ಇದು ಎಲ್ಲವೂ ಯಾವಾಗ ಸಾಧ್ಯತೆ ಅಂತ ಹೇಳಿದ್ರೆ ಆ ಸ್ಟೂಡೆಂಟ್ ಟೀಚರ್ ರಿಲೇಶನ್ಶಿಪ್ ಅಲ್ಲಿ ಮಾತ್ರ ಇದು ಸಾಧ್ಯತೆ. ಯಾಕಂದ್ರೆ ಒಂದು ಟೀಚರ್ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಸರ್ ಇಲ್ಲಿ ನಮ್ಮಲ್ಲಿ? ಟೋಟಲ್ ಈ ವರ್ಷದ ಫ್ಯಾಕಲ್ಟಿ 28 ಜನ ಫ್ಯಾಕಲ್ಟಿ, ನಾನ್ ಟೀಚಿಂಗ್ ಫ್ಯಾಕಲ್ಟಿ ಬಂದು 3 ಜನ. ವೆಲ್ಕಮ್. ಧನ್ಯವಾದಗಳು ತಮ್ಮ ಕಾರ್ಯಕ್ಕಾಗಿ. ಇನ್ನೊಬ್ಬರು ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮನಾಲ್. ಓಕೆ, ಹೇಳಿ, ಮಾತಾಡಿ. ನನಗೆ ಗೋಕುಲ್ನಾಥ್ ಸರ್ ಹತ್ರ ಕ್ವಶನ್ ಇತ್ತು. ಕೇಳಿ, ಇದ್ದಾರೆ. ನಾವು ನೀಟ್ ಬರೆದು ಒಂದು ವೇಳೆ ನಮಗೆ ನೀಟ್ ಕ್ರಾಕ್ ಮಾಡ್ಲಿಕ್ಕೆ ಆಗ್ಲಿಲ್ಲದಿದ್ರೆ ನೆಕ್ಸ್ಟ್ ಎಂತ ಮಾಡ್ಬೋದು? ನೀಟ್ ಬಗ್ಗೆ ನನಗೆ ಇದು 2ನೇ ಕ್ವಶನ್ ಅಂತ ಕಾಣುತ್ತೆ. ಓಕೆ, ಈಗ ನೀಟಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ 2 ವರ್ಷದಿಂದ ಅಂತ ನಾನು ಭಾವಿಸಿದ್ದೇನೆ. ನೀಟು
ಖಂಡಿತವಾಗ್ಲೂ ನಿಮ್ಮ ಹಾರ್ಡ್ ವರ್ಕ್ ನಾನು ಆವಾಗ ಹೇಳಿದಾಗೆ ಆ ಒಂದು ಮಿನಿಮಮ್ 14 to 16 ಇಯರ್ಸ್ ಹಾರ್ಡ್ ವರ್ಕ್ ಎವ್ರಿ ಡೇ ಇದ್ರೆ ಖಂಡಿತವಾಗಿಯೂ ಕ್ರ್ಯಾಕ್ ಮಾಡಬಹುದು. ಆದರೆ ಒಂದು ವೇಳೆ ಕ್ರ್ಯಾಕ್ ಆಗದಿದ್ರು ನೀಟ್ ಮಾಡಿ ನಾನು ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ ದೃಢ ಸಂಕಲ್ಪ ಇದ್ದರೆ ಯು ಕ್ಯಾನ್ ಗೋ ಫಾರ್ ನೆಕ್ಸ್ಟ್ ಆಫ್ಟರ್ ದಿಸ್ ರಿಸಲ್ಟ್ ಫಾರ್ LTB, ಐ ಮೀನ್ ಲಾಂಗ್ ಟರ್ಮ್ ಬ್ಯಾಚ್ ಅಂತ ಇದೆ. in all the institutions, not in ಪುತ್ತೂರಲ್ಲಿ ಮೇ ಬಿ ಇನ್ ಅಂಬಿಕಾ ವಿವೇಕಾನಂದ ಫಿಲೋಮಿನಾದಲ್ಲಿ ಇದೆಯಾ ಅಂತ ಗೊತ್ತಿಲ್ಲ ನನಗೆ. ಬಟ್ ದರ್ ಈಸ್ ಇನ್ ಮೇಜರ್ ಕಾಲೇಜಸ್, ಆಳ್ವಾಸ್ ಇರ್ಬೋದು, ಎಕ್ಸಲೆಂಟ್ ಇರ್ಬೋದು, ಆರ್ ಎಕ್ಸ್ಪೋರ್ಟ್ ಇರ್ಬೋದು, ಅಥವಾ ಬ್ಯಾಂಗ್ಳೂರು ಏಲಿಯನ್ಸ್ ಇರ್ಬೋದು, ಎಲ್ಲ ಕಡೆ LTB ಬ್ಯಾಚ್ ಅಂತ ಇದೆ, ಲಾಂಗ್ ಟರ್ಮ್ ಬ್ಯಾಚ್ ಅಂತೇಳಿ. ಇಲ್ಲಿ ಲಾಂಗ್ ಟರ್ಮ್ ಬ್ಯಾಚ್ನ ಬಗ್ಗೆ ನಾನು ಹೇಳಬೇಕಾದ್ರೆ I am telling you the highest crackers are, I mean NEET crackers are LTB batch, long term batch. ಯಾಕಂತ ಹೇಳಿದ್ರೆ ಅವರು 2 ವರ್ಷ ಪೂರ್ತಿಯಾಗಿ ಅವರು ತರಬೇತಿ ಹೊಂದಿರ್ತಾರೆ. ಅವರಿಗೆ ಸರಿಯಾಗಿ ಓದಲಿಲ್ವಾ ಅಥವಾ ಬೇರೆ ಅನೇಕ ಕಾರಣಗಳಿಂದ ಅವರಿಗೆ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ಕೊಳ್ಳಿ, ಆ ವಿದ್ಯಾರ್ಥಿಗಳಿಗೆ ಅವರು ದೃಢ ಸಂಕಲ್ಪ ಹೊಂದಿ ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ ಅವರು ತಿರ್ಗಾ LTB ಬ್ಯಾಚಿಗೆ ಸೇರಿದಾಗ ಅವರಿಗೆ ಸಿಗುವ ಆ ಒಂದು ಎಕ್ಸ್ಟ್ರಾ ಕೋಚಿಂಗ್ನಿಂದ ಅವರು ವೆರಿ ಈಸಿಯಾಗಿ ಇಲ್ಲಿವರೆಗೆ ಬಂದ ಟ್ರ್ಯಾಕ್ ರೆಕಾರ್ಡ್ ನಾವು ನೋಡುವಾಗ ಅವರೇ ಜಾಸ್ತಿ ಕ್ರ್ಯಾಕ್ ಮಾಡಬೇಕು ಅಂತ ಹೇಳಲಿಕ್ಕೆ ನನಗೆ ಇಷ್ಟಪಡ್ತಾ ಇದ್ದೇನೆ. ಹಲೋ, ಎಸ್, ಉತ್ತರ ದೊರಕಿದೆ ತಮ್ಮ ಪ್ರಶ್ನೆಗೆ? ಹಾ, ಥ್ಯಾಂಕ್ ಯು ಸರ್. ವೆಲ್ಕಮ್. ಥ್ಯಾಂಕ್ ಯು ಮನಲ್ ಅವರೇ ತಮ್ಮ ಕರೆಗಾಗಿ. ಸರಿ, ಆಗ ಒಂದು ಪ್ರಶ್ನೆ ಉದ್ಭವ ಆಯಿತು. ಒಬ್ಬರು ಕಾಲರ್ ಕರೆ ಮಾಡಿ ಕೇಳಿದ್ರು, ಈ ಪ್ರಥಮ PUC ಸೈನ್ಸ್ ಅಲ್ಲಿ ಫೇಲ್ ಆಗಿರುವಂಥವರು ದ್ವಿತೀಯ PUCಯನ್ನ ಹೇಗೆ ಬರೀಬಹುದು ಎಕ್ಸಾಮ್ ಡೈರೆಕ್ಟ್ ಆಗಿ ಅನ್ನುವಂಥದ್ದು. ಸೊ ಅದನ್ನು ಸ್ವಲ್ಪ ವಿವರವಾಗಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಖಂಡಿತವಾಗ್ಲು ನೋಡಿ, ಪ್ರಗತಿ ಪ್ರಾರಂಭದಲ್ಲಿ ಎಲ್ಲ ಇತರ ಕೋಚಿಂಗ್ ಸೆಂಟರ್ಗಳ ರೀತಿಯಲ್ಲಿ ಬರೇ ಸೈನ್ಸಿನಿಂದ ಫೇಲ್ ಆದವರು ಕಾಮರ್ಸಿಗೆ ಜಂಪ್ ಆಗಬೇಕು ಅಥವಾ ಆರ್ಟ್ಸಿಗೆ ಜಂಪ್ ಆಗಬೇಕು. ಕಾಮರ್ಸ್ ಅಲ್ಲಿ ಫೇಲ್ ಆದವರು ಕಾಮರ್ಸ್ ಅಲ್ಲಿ ಸೆಕೆಂಡ್ PU ಕಂಟಿನ್ಯೂ ಆಗಬಹುದು ಅಥವಾ ಆರ್ಟ್ಸಿಗೆ ಜಂಪ್ ಆಗಬಹುದು. ಈ ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಅದೇ ರೀತಿ ಹೋಗ್ತಾ ಇತ್ತು. ನಾವು ಸಹ ಪ್ರಾರಂಭದಲ್ಲಿ ಅದೇ ರೀತಿಯ ಬ್ಯಾಚ್ ಅನ್ನ ತಕೊಂಡು ಮಾಡ್ತಾ ಇದ್ದೇವೆ. ಆದ್ರೆ ಹೇಮಲತಾ ಮೇಡಮ್ ಅವರು ನನ್ನ ಹತ್ರ ಹೇಳ್ತಾರೆ, ನೋಡಿ, ಒಂದು ಸೈನ್ಸಿನ ವಿದ್ಯಾರ್ಥಿಗಳು ಫಸ್ಟ್ PU ಅಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳು ಪ್ರತಿ ಬ್ಯಾಚ್ ಅಲ್ಲಿ ನಮ್ಮಲ್ಲಿ ಬಂದು ಅಳೋದು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಚೆನ್ನಾಗಿ ಓದಿಲ್ಲ, ಅಥವಾ ನನಗೆ ಹುಷಾರಿರ್ಲಿಲ್ಲ, ಫೇಲ್ ಆದೆ, ತಿರ್ಗಾ ರಿ ಎಕ್ಸಾಮಿಗೆ 4 ಸಬ್ಜೆಕ್ಟ್ ಪೆಂಡಿಂಗು ಅಥವಾ 2 ಸಬ್ಜೆಕ್ಟ್ ಪೆಂಡಿಂಗು, 1 ಸಬ್ಜೆಕ್ಟು ಇರಬಹುದು, ಅದು ಆಗದಿದ್ರೆ ಸೈನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಸ್ಟ್ರೀಮ್ ಚೇಂಜ್ ಮಾಡಲೇಬೇಕು, ಅವರು ಕಾಮರ್ಸ್ ಅಥವಾ ಆರ್ಟ್ಸಿಗೆ ಹೋಗಲೇಬೇಕು. ಸೊ ಅವರ ಆ ಒಂದು ಕನಸು ಇದೆಯಲ್ಲ, ಅದು ಅವರಿಗೆ ನನಸಾಗದೆ ಅಲ್ಲಿಗೆ ಕಮರಿ ಹೋಗ್ತಾ ಇದೆ ಅಂತ ಹೇಳಿ ನಮ್ಮಲ್ಲಿ ಬಂದು ಹೇಳ್ತಾ ಇದ್ರು. ಆ ಸಮಯದಲ್ಲಿ ನಮಗೆ ಹೇಮಲತಾ ಮೇಡಮ್ಗೆ ದೊರಕಿದ ಮಾಹಿತಿ ಈ ನಿಯೋಸ್ ಆರ್ NIOS ಅಂತ ಹೇಳೋದು. ಇಲ್ಲಿ ಸಿಸ್ಟಮ್ ಅಲ್ಲಿ ಯಾರು ಸೈನ್ಸ್ ಅಲ್ಲಿ ಫಸ್ಟ್ PUC ಯಾವುದೇ ಬೋರ್ಡ್ ಇರ್ಬೋದು, ಕರ್ನಾಟಕ ಬೋರ್ಡ್ ಇರ್ಬೋದು ಅಥವಾ ಬೇರೆ ರಾಜ್ಯದ ಯಾವುದೇ ಬೋರ್ಡ್ ಇರ್ಬೋದು, ಅಲ್ಲಿ ಫೇಲ್ ಆದ್ರೆ ನೇರವಾಗಿ ಸೆಕೆಂಡ್ PUC ಕರ್ನಾಟಕ, ಇತರ ಕಡೆ 12th ಸ್ಟ್ಯಾಂಡರ್ಡ್ ಆರ್ ಕೇರಳದಲ್ಲಿ +2 ಅಂತ ಕರಿತೇವೆ. ಈ ಒಂದು NIOS ಸಿಸ್ಟಮ್ ಅಲ್ಲಿ ಸೀನಿಯರ್ ಸೆಕೆಂಡರಿ ಅಂತ ಕರಿತೇವೆ. ಸೆಕೆಂಡರಿ ಅಂದ್ರೆ 10th ಸ್ಟ್ಯಾಂಡರ್ಡ್, ಸೀನಿಯರ್ ಸೆಕೆಂಡರಿ ಅಂತ ಹೇಳಿದ್ರೆ 12th ಸ್ಟ್ಯಾಂಡರ್ಡ್. ಸೊ ಇದಕ್ಕೆ ಅವರು ಅರ್ಹರು. ಇದಕ್ಕೆ ಎಲ್ಲಾ ಬೋರ್ಡ್ ನಮ್ಮ ದೇಶದಲ್ಲಿರುವ ಎಲ್ಲಾ ಬೋರ್ಡಿನ ವಿದ್ಯಾರ್ಥಿಗಳು ಈ NIOSಗೆ 12th ಸ್ಟ್ಯಾಂಡರ್ಡ್ಗೆ ಅಂದ್ರೆ PUC ಸೆಕೆಂಡ್ ಇಯರ್ಗೆ ಅರ್ಹರು. ಅಲ್ಲದೆ ಈ ವಿದ್ಯಾರ್ಥಿಗಳು ನಾಳೆ ಸೈನ್ಸ್ ಪಾಸ್ ಆಗಲಿ ಅಥವಾ ಅಲ್ಲಿ NIOS ಅಲ್ಲಿ ಕಾಮರ್ಸು ಇದೆ, NIOS ಅಲ್ಲಿ ಆರ್ಟ್ಸು ಇದೆ, ಯಾವುದಕ್ಕೆ ಬೇಕಾದ್ರೆ ಹೋಗ್ಬೋದು. ಈಗ ಇಷ್ಟೊತ್ತು ಮಾತಾಡುವಾಗ ಎಲ್ಲರೂ ತಿಳ್ಕೊಳ್ತಾರೆ NIOS ಅಂತ ಹೇಳಿದ್ರೆ ಬರೇ ಸೈನ್ಸ್. ಅಲ್ಲಲ್ಲ, NIOS ಅಲ್ಲಿ ಸೈನ್ಸು, ಕಾಮರ್ಸು, ಆರ್ಟ್ಸು 3 ವಿಭಾಗಗಳು ಇದೆ. ಇಲ್ಲಿ NIOS ಅಂತ ಹೇಳಿದ್ರೆ ಅವರ ಎಕ್ಸಾಮ್ ಸೆಂಟರ್ ಬಂದು ನಮ್ಮ ದಕ್ಷಿಣ ಕನ್ನಡಕ್ಕೆ ಅಂದ್ರೆ ಪ್ರಾಕ್ಟಿಕಲ್ಸ್ಗೆ, ಮತ್ತು ಒಂದು ಶಾಲೆಗೆ ಅದರ ಅಥೆಂಟಿಸಿಟಿ ಕೊಟ್ಟಿರ್ತಾರೆ. ದಕ್ಷಿಣ ಕನ್ನಡಕ್ಕೆ ಸೆಂಟ್ ಆನ್ಸ್ ಅಂತ ಹೇಳುವ ಒಂದು PU ಕಾಲೇಜು ಮಂಗಳೂರಲ್ಲಿ ಇದೆ. ಕಮಿಷನರ್ ಆಫೀಸ್ ನ ಬ್ಯಾಕ್ ಸೈಡ್ ಬರುತ್ತೆ. ಅದು ನಮಗೆ NIOS ಸೆಂಟರ್. ಆದರೆ ಎಕ್ಸಾಮ್ ಸೆಂಟರ್ ಅಂತ ಇದೆ NIOSಗೆ. ನಮ್ಮ
ಕರಾವಳಿ ಜಿಲ್ಲೆ ಅಂದ್ರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಅವಳಿ ಜಿಲ್ಲೆಗಳಿಗೆ ಎಕ್ಸಾಮ್ ಸೆಂಟರ್ ಬಂದು SSLCಗೆ ಕೇಂದ್ರೀಯ ವಿದ್ಯಾಲಯ ಫಿಶರೀಸ್ ಕಾಲೇಜಿನ ಹತ್ರ ಬರುತ್ತೆ. ಅದು SSLCಗೆ ಅಂದ್ರೆ ಅಲ್ಲಿ ಸೆಕೆಂಡರಿ ಎಜುಕೇಶನ್ 10th ಸ್ಟ್ಯಾಂಡರ್ಡ್. ಅದೇ ಸೆಕೆಂಡ್ PUC ಅಂದ್ರೆ ಸೀನಿಯರ್ ಸೆಕೆಂಡರಿ 12th ಸ್ಟ್ಯಾಂಡರ್ಡ್, ಅದರ ಎಕ್ಸಾಮ್ ಸೆಂಟರ್ ಬಂದು NMPT ಒಳಗೆ ಕೇಂದ್ರೀಯ ವಿದ್ಯಾಲಯ ಅಂತ ಇದೆ, ಅಲ್ಲಿ ಇವರಿಗೆ ಎಕ್ಸಾಮ್ ಇರೋದು. ಅಲ್ಲದೆ ಪ್ರಗತಿಯ ಕ್ವಶನ್ ಪೇಪರು ಪ್ರಗತಿಯ ಆಫೀಸಿನಲ್ಲಿ ಎಕ್ಸಾಮ್ ಅಲ್ಲ. ಅದೇ ರೀತಿ ಕೆಲವರಿಗೆ ಸ್ಟೇಟ್ ಬೋರ್ಡ್ ಅಲ್ಲಿ ಕೂಡ ಡೌಟ್ ಇದೆ ಸರ್, ಇದು ಪ್ರೈವೇಟ್ ಕ್ಯಾಂಡಿಡೇಟು ಅಂತ ಬರುತ್ತೆ, ಈ ಸರ್ಟಿಫಿಕೇಟ್ ವ್ಯಾಲ್ಯೂ ಇದೆಯಾ, ಹಲವಾರು ಕ್ವಶನ್. ಈ ಸಂದರ್ಭದಲ್ಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ಇತರ ಶಾಲಾ ಕಾಲೇಜಿನ ಎಲ್ಲಾ ವಿದ್ಯಾರ್ಥಿಗಳು SSLC ಇರ್ಬೋದು PUC ಇರ್ಬೋದು, ಅದೇ ಕ್ವಶನ್ ಪೇಪರ್ ಈ ಪ್ರೈವೇಟ್ ಕ್ಯಾಂಡಿಡೇಟ್ನವರು ಆನ್ಸರ್ ಮಾಡೋದು. ಅವರ ಫೀಸ್ ಕಟ್ಟುವುದು ಎಲ್ಲವೂ ಸರ್ಕಾರಿ ಕಾಲೇಜಿನಲ್ಲಿ, ಸರ್ಕಾರಿ ಹೈಸ್ಕೂಲಿನಲ್ಲಿ. ನಾವು ಅವರನ್ನ ಕೋಚಿಂಗ್ ಮಾತ್ರ ಮಾಡೋದು. ಅವರ ಪರೀಕ್ಷೆ ಎಲ್ಲವೂ ಸರ್ಕಾರ ಯಾವ ಕಾಲೇಜು ನಿಗದಿಪಡಿಸುತ್ತದೋ ಅಲ್ಲಿಯೇ ಅವರ ಪರೀಕ್ಷೆಗಳು. ಅವರ ಹಾಲ್ ಟಿಕೆಟ್ ಇರ್ಬೋದು, ಅವರ ಮಾಸ್ ಕಾರ್ಡ್ ಇರ್ಬೋದು, ಎಲ್ಲವೂ ಬರುವುದು ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ಅಲ್ಲದೆ ಪ್ರಗತಿಯಲ್ಲಿ ಅಲ್ಲ. ಓಕೆ, ಅಂದ್ರೆ ಇದು ತರಬೇತಿಗೊಳಿಸುವಂತ ಕೆಲಸ ಮಾತ್ರ ನಾವು ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ ಸರ್, ನಾವು ಪ್ರಾರಂಭ ಮಾಡುವ ಮೊದಲು ಈ ಟ್ಯುಟೋರಿಯಲ್ ಅಂತ ಹೇಳಿದ್ರೆ ಜಾಲಿ ಕೇಂದ್ರ ಸರ್. ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮಕ್ಕಳು ಬರ್ತಾರೆ, ನೀವು ಅವರನ್ನೆಲ್ಲ ಪೇಟೆಯಲ್ಲಿ ನೋಡ್ಬೋದು. ಆ ತರ ಟ್ಯುಟೋರಿಯಲ್ ಬಗ್ಗೆ ಯಾವ ರೀತಿ ಇಮೇಜ್ ಇತ್ತು ಅದು ನಿಮಗೆಲ್ಲರಿಗೂ ಗೊತ್ತಿದೆ, ಎಲ್ಲಾ ಪೋಷಕರಿಗೂ ಗೊತ್ತಿದೆ. ಈ ಟ್ಯುಟೋರಿಯಲ್ ಅಲ್ಲಿ ರಿಸಲ್ಟ್ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಪ್ರಗತಿ ಸರ್. ರಾಜ್ಯದಲ್ಲಿ ನಮ್ಮಂತ ರಿಸಲ್ಟ್ ಕೊಡುವಂತ ಒಂದೇ ಒಂದು ಸಂಸ್ಥೆ ಇಲ್ಲ ಸರ್. ಇದು ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಓಕೆ, ಮುಂದುವರಿಸೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ಶಾಂತನು ಹಾ ಸರ್, ಶಾಂತನು ನಾನು. ಓಕೆ, ಮಾತಾಡಿ ಶಾಂತನು ಅವರೇ. ಸರ್ ನಮಸ್ತೆ ಗೋಕುಲ್ನಾಥ್ ಸರ್, ಹೇಮಲತಾ ಮ್ಯಾಮ್ ನಮಸ್ತೆ ನಿಮ್ಗೂ ಕೂಡ. ನಮಸ್ತೆ ಶಾಂತನು, ನಮ್ಮ ಹಳೆ ವಿದ್ಯಾರ್ಥಿ. ಹೌದು ಹೌದು, ಮಾತನಾಡಿರುವಂತದನ್ನು ಕೂಡ ಆ ವರ್ಷದ ಶಾಂತನು 17-18 ಬ್ಯಾಚ್ ಅಂತ ತಿಳ್ಕೊಳ್ತಾ ಇದ್ದೇನೆ. ಶಾಂತನು 16-17. ನೀವು ಆ ವರ್ಷದ ಶಾಂತನು ವಾಸ್ ದ ಟಾಪರ್. ಹೌದು ಸರ್, ಹೌದು, ಅದೊಂದು ಒಳ್ಳೆ ನೆನಪಿದೆ. ಶಾಂತನು ದ ಬೆಸ್ಟ್ ಸ್ಟೂಡೆಂಟ್ ಆಫ್ ಪ್ರಗತಿ. Now Shantanu is doing his masters in journalism, and he finished his masters in journalism from SDM. Now he is preparing for IAS preliminary. Am I right? ಎಸ್ ಸರ್, ಖಂಡಿತ. ಆದ್ರೆ ಫಿನಿಶ್ ಆಗ್ಲಿಲ್ಲ, ನಾನು ಲಾಸ್ಟ್ ಸೆಮಿಸ್ಟರ್ ಮಾಡ್ತಾ ಇದ್ದೇನೆ ಈಗ. ವೆರಿ ಗುಡ್, ಪೋಸ್ಟ್ ಗ್ರಾಜುಯೇಷನ್. ವೆರಿ ಗುಡ್. ಅದ್ರ ಜೊತೆಗೆ ನಾನು UPSC ಗೂ ಕೂಡ ಪ್ರಿಪೇರ್ ಆಗ್ತಾ ಇದ್ದೇನೆ. ವೆರಿ ಗುಡ್. ಶಾಂತನು ತರಾನೇ ಇನ್ನೊಂದು ಹುಡುಗಿ, ಅವಳ ಹೆಸರು ಸ್ಫೂರ್ತಿ ಅಂತ, ಬ್ಯಾಂಗ್ಳೂರ್ನ ಹುಡುಗಿ. ಅವಳು ಪ್ರಿಲಿಮಿನರಿ ಆಲ್ರೆಡಿ ಬರೆದ ಆಯ್ತು IAS. ಅವಳು ಕೂಡ ನಮ್ಮ ವಿವೇಕಾನಂದ ಸಂಸ್ಥೆಯಲ್ಲಿ ಜರ್ನಲಿಸಂ ಮಾಡಿದ್ದು. ಬಹಳ ಖುಷಿ ಆಗ್ತದೆ ಈ ಮಕ್ಕಳೆಲ್ಲ ನನಗೆ ಫೋನ್ ಮಾಡಿಕೊಂಡು ಮಾತಾಡುವಾಗ. ಖಂಡಿತ ಸರ್. ಅಂದ್ರೆ ನನಗೆ ಬಹುಶಃ ಪ್ರಗತಿ ಅಂತ ಹೇಳುವಂತದ್ದು ಅದು ಕೇವಲ ಒಂದು ಸಂಸ್ಥೆ ಅಲ್ಲ, ಅದೊಂದು ಎಮೋಷನ್ ಅಂತಾನೆ ಹೇಳ್ಬೋದು ನನ್ನ ಪಾಲಿಗೆ. ಯಾಕೆಂತ ಹೇಳಿದ್ರೆ ಅಂದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಎಡವಿದಂತಹ ಸಂದರ್ಭದಲ್ಲಿ ಅವರನ್ನ ಕೈ ಹಿಡಿದು ಒಂದು ಮುನ್ನಡೆಸುವಂತ ಒಂದು ಧೈರ್ಯ ಕೊಡುವಂತ ಒಂದು ಸಂಸ್ಥೆ ಬೇಕಾಗ್ತದೆ. ಸೊ ಈಗ ಬ್ರಿಲಿಯಂಟ್ ವಿದ್ಯಾರ್ಥಿಗಳನ್ನ, ಅವರಿಗೆ ರ್ಯಾಂಕ್ ಹೋಲ್ಡರ್ ಗಳನ್ನ ಬೆಳೆಸುವಂತಹ ಸಂಸ್ಥೆಗಳು ಬೇಕಾದಷ್ಟಿದೆ, ಅವ್ರಿಗೆ ಅವಕಾಶಗಳು ಬೇಕಾದಷ್ಟಿದೆ. ಆದ್ರೆ ಯಾವುದೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಫೇಲ್ ಆದಾಗ ಅಥವಾ ಎಡವಿದಾಗ ಅಂಥ ವಿದ್ಯಾರ್ಥಿಗಳನ್ನ ಕೈ ಹಿಡಿದು ಮುನ್ನಡೆಸುವಂತದ್ದು, ಅವರಿಗೆ ಧೈರ್ಯವನ್ನ ತುಂಬುವಂತದ್ದು, ಆತ್ಮವಿಶ್ವಾಸ ಕೊಡುವಂತದ್ದು, ನಿಮ್ಮಿಂದಲೂ ಕೂಡ ಸಾಧ್ಯ, ಇಟ್ಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್ ಅಂತ ಹೇಳುವಂತ ಒಂದು ಸಂಸ್ಥೆ ಬೇಕಾಗ್ತದಲ್ಲ. ಆ ನಿಟ್ಟಿನಲ್ಲಿ ಪ್ರಗತಿ ಅಂತ ಹೇಳುವಂತದ್ದು ನನಗೆ ಬಹಳ ವಿಶೇಷ. ಯಾಕಂತ ಹೇಳಿದ್ರೆ ಇವತ್ತು ನಾನು ಏನಿದ್ದೇನೋ, ಏನ್ ಕಲಿತಾ ಇದ್ದೇನೋ, ಬಹುಶಃ ನನ್ನ ಶೈಕ್ಷಣಿಕ ಬದುಕು ಮುಗ್ದೇ ಹೋಯ್ತು ಅಂತ ಇದ್ದಂತಹ ಸಂದರ್ಭ ಅದು ನನಗೆ ಇವತ್ತಿಗೂ ಕೂಡ ನೆನಪಿದೆ. ಆ ಸಂದರ್ಭವನ್ನ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂತ ಸಂದರ್ಭ ಅದು. ಆ ಸಂದರ್ಭದಲ್ಲಿ ನನಗೆ ವರವಾಗಿ ಬಂದಂತಹದ್ದು ಪ್ರಗತಿ ಸಂಸ್ಥೆ. ಅಂಡ್ ಪ್ರಗತಿ ಸಂಸ್ಥೆಯನ್ನ ಸೇರಿದಾಗ ನನಗೆ ಗೋಕುಲ್ನಾಥ್ ಸರ್ ಅವರು ಯಾವಾಗ್ಲೂ ಹೇಳ್ತಿದ್ದಂತಹ ಮಾತು ನನಗೆ ಯಾವಾಗ್ಲೂ ನೆನಪಿರ್ತದೆ, ಅದನ್ನ ನಾನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ. ಫೇಲ್ಡ್ ಸ್ಟೂಡೆಂಟ್ಸ್ ಆರ್ ನಾಟ್ ಯೂಸ್ಲೆಸ್, ದೇ ಆರ್ ಯೂಸ್ಡ್ ಲೆಸ್ ಅಂತ ಹೇಳಿದ್ರು ಅವರು. ಸೊ ಅದು ಒಂದು ಮಾತು ಬಹುಶಃ ನನ್ನ ಇಡೀ ಒಂದು ನಾನು ಏನ್ ಅನ್ಕೊಂಡಿದ್ದೆ ಸಾಧ್ಯನೇ ಇಲ್ಲ ಇನ್ನು ಮುಂದೆ ಅಂತ,
ನನ್ನಿಂದ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಂಪೂರ್ಣವಾಗಿ ಬದಲಾಯ್ತದು. ಸೊ ಅದೊಂದು ಮಾತು ಇವತ್ತಿಗೂ ಕೂಡ ನನಗೆ ಯಾವತ್ತೂ ಸ್ಫೂರ್ತಿಯನ್ನ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಪ್ರಗತಿ ಅಂತ ಹೇಳುವಂತದ್ದು ಬಹುಶಃ ನನ್ನ ಪಾಲಿಗೆ ಎಮೋಷನ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಒಂದಷ್ಟು ವಿಚಾರಗಳನ್ನ ಹೇಳೋದಾದ್ರೆ, ಪ್ರಗತಿ ಸಂಸ್ಥೆ ಕೇವಲ ಅದರ ಶಿಕ್ಷಣಕ್ಕೆ, ಅದರ ಗುಣಮಟ್ಟದ ಒಂದು ಕ್ವಾಲಿಟಿ ಎಜುಕೇಶನ್ ಮಾತ್ರ ಹೆಸರಾದದ್ದಲ್ಲ. ಆ ಸಂಸ್ಥೆ ಯಾಕಷ್ಟು ದೃಢವಾಗಿ ನಡೀತಿದೆ ಅಂತ ಹೇಳಿದ್ರೆ ಅದರ ಮ್ಯಾನೇಜ್ಮೆಂಟ್ ಅದು ಬಲಿಷ್ಠವಾದ ಕೈಗಳಲ್ಲಿದೆ ಮತ್ತು ಸಮರ್ಥವಾದ ಕೈಗಳಲ್ಲಿದೆ. ಸೊ ಹಾಗಾಗಿ ಗೋಕುಲ್ನಾಥ್ ಸರ್ ಹಾಗೂ ಹೇಮಲತಾ ಮ್ಯಾಮ್ ಅದನ್ನ ಕಟ್ಟಿ ಬೆಳೆಸಿದಂತಹ ರೀತಿ ಅಂತದ್ದು, ಅವರ ಸ್ಟ್ರಗಲ್ ಕೂಡ ನಮಗ್ ಗೊತ್ತು. ಅಂದ್ರೆ ಅವರು ಅದನ್ನ ಹೇಳ್ತಾ ಇರ್ತಾರೆ, ಯಾವ ರೀತಿ ಸ್ಟ್ರಗಲ್ ಇದೆ ಈ ಸಂಸ್ಥೆಯನ್ನ ಬೆಳೆಸೋದಕ್ಕೆ, ಯಾವ ರೀತಿ ಹೋರಾಟಗಳನ್ನ ಮಾಡ್ಕೊಂಡು ಅವ್ರ ಸಂಸ್ಥೆಯನ್ನ ಬೆಳೆಸಿದ್ದಾರೆ ಅಂತ. ಸೊ ಅದನ್ನೆಲ್ಲ ಕೇಳಿದಾಗ ಬಹಳ ಸ್ಫೂರ್ತಿ ಅನ್ಸುತ್ತೆ, ಬಹಳ ಸಂತೋಷ ಆಗುತ್ತೆ ನಾನು ಆ ಸಂಸ್ಥೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಶಾಂತನು, ಥ್ಯಾಂಕ್ ಯು ಶಾಂತನು. ಖಂಡಿತ ಸರ್. ಅಂದ್ರೆ ಹೌದು, ನನಗೆ ನೆನಪಿದೆ ಕೋವಿಡ್ ಟೈಮಿನ ಕಷ್ಟಗಳನ್ನು ನಾನು ಒಮ್ಮೆ ನಿನ್ನ ಕರೆ ಬಂದಾಗ ನಾನು ಹೇಳಿದ್ದೆ. ಓಕೆ, ಬಹುಶಃ ಅವರ ಕರೆ ಕಡಿತಗೊಂಡಿದೆ. ಎಸ್, ಧನ್ಯವಾದಗಳು ತಮ್ಮ ಒಂದು ಕರೆಗಾಗಿ, ಜೊತೆಗೆ ಅಮೂಲ್ಯವಾದ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ, ಜೊತೆಗೆ ತಮ್ಮ ಮುಂದಿನ ಭವಿಷ್ಯಕ್ಕೆ ನಮ್ಮ ಕಡೆಯಿಂದ ಒಂದು ಆಲ್ ದಿ ಬೆಸ್ಟ್ ಅನ್ನುವಂಥದ್ದನ್ನ ಹೇಳ್ತಾ ಇದ್ದೇವೆ. ಸರ್, ಈಗ ಈ ಕಾಲನ್ನು ಅಟೆಂಡ್ ಮಾಡುವ ಮುಂಚೆ ಒಂದು ವಿಚಾರವನ್ನು ಹೇಳ್ತಾ ಇದ್ರಿ, ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಎಷ್ಟಿದೆ ಅನ್ನುವಂಥದ್ದು. ನೀವು ತರಬೇತಿ ಮಾಡ್ತೀರಿ, ಅವರು ಬರೆಯುವಂಥದ್ದು ಬೋರ್ಡ್ ನಿಗದಿಪಡಿಸಿದ ಪರೀಕ್ಷೆಯನ್ನೇ, ಅದೇ ಪ್ರಶ್ನೆ ಪತ್ರಿಕೆ. ಹಾಗಿದ್ದಾಗ ಸರ್ಟಿಫಿಕೇಟ್ಗೆ ಕೂಡ ಇತರ ಶಾಲೆಗಳಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಸಿಗುವಷ್ಟೇ ಆ ಒಂದು ಅದಕ್ಕೆ ಬೆಲೆ ಇದೆ ಅನ್ನುವಂಥದ್ದು. ಸೊ ಅದನ್ನು ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾದಂತ ವಿಚಾರ. ಅಂದ್ರೆ ಸರ್ಟಿಫಿಕೇಟ್ ಬರೋದು PUC ಬೋರ್ಡ್ ಇಂದಲೇ. ಹೌದು, PUC ಬೋರ್ಡ್ ಇಂದಲೇ ಹೈಸ್ಕೂಲ್ನವರಿಗೆ ಹೈಸ್ಕೂಲ್ ಆಫೀಸಿಗೆ ಬರುತ್ತೆ. ಅದೇ ರೀತಿ ಜೂನಿಯರ್ ಕಾಲೇಜಿ ಪ್ರಿನ್ಸಿಪಾಲ್ರಿಗೆ PU-ನವರ ಸರ್ಟಿಫಿಕೇಟ್ಸ್ಗಳು ಬರುತ್ತೆ. ಇನ್ನು ಬರೀ ಕಾಂಡಕ್ಟ್ ಸರ್ಟಿಫಿಕೇಟ್ ಅಂತ ಒಂದು ಇದೆ, ಅದು ಮಾತ್ರ ಪ್ರಗತಿ ಸ್ಟಡಿ ಸೆಂಟರ್ ಇಶ್ಯೂ ಮಾಡುತ್ತೆ. ಹೌದು. ಓಕೆ, ಇನ್ನು ಈ ಖಾಸಗಿಯಾಗಿ ಪರೀಕ್ಷೆ ಬರೆಯುವಂಥದ್ದು ಸೊ ಯಾರಿಗೆ ಹೆಚ್ಚು ಸೂಕ್ತ ಅನ್ನುವಂಥ ಸರ್? ಅಂದ್ರೆ ಬಹುಶಃ ಇಷ್ಟು ವರ್ಷಗಳ ಒಂದು ಅನುಭವದ ಆಧಾರದ ಮೇಲೆ ನೀವು ಹೇಳೋದಿದ್ರೆ ಯಾರೆಲ್ಲ ಇದಕ್ಕೆ ಬರಬಹುದು ಅಥವಾ ಯಾರಿಗೆ ಹೆಚ್ಚು ಸೂಕ್ತವಾಗಿದೆ, ಮತ್ತೆ ಯಾರು ಹೆಚ್ಚಾಗಿ ಬರ್ತಾರೆ ಅನ್ನುವಂಥದ್ದು? ಬಹುಶಃ ಏಜ್ ಲಿಮಿಟ್ ಅನ್ನುವಂಥದ್ದು ಇದೆಯಾ? ಎಷ್ಟು ವರ್ಷದ ಒಳಗಿನವರು ಬರ್ಬೋದು? ಇದನ್ನು ಎಕ್ಸ್ಪ್ಲೇನ್ ಮಾಡೋದಿದ್ರೆ ಪ್ರಶ್ನೆ ನನಗ ಯಾರು ಉತ್ತರಿಸಬಹುದು? ಬಹುಶಃ ಮೇಡಮ್ ಉತ್ತರಿಸ್ತಾರೆ. ಹೌದು, ಇವಾಗ ಖಾಸಗಿ ಅಭ್ಯರ್ಥಿಯಾಗಿ ಪರೀಕ್ಷೆ ಬರಿಬೇಕು ಅಂತೇಳಿ ಯಾರು ಸಹ ಬರಿಬೋದು. ಅಂದ್ರೆ ಅವರಿಗೆ ಪರೀಕ್ಷೆ ಬರೆಯುವ ಸಮಯಕ್ಕೆ 17 ವರ್ಷ ತುಂಬಿರಬೇಕು. ಯಾವ ವರ್ಷ ಅವರು ಎಕ್ಸಾಮ್ ಬರೀತಾರೆ, ಈಗ ನೆಕ್ಸ್ಟ್ 23ಕ್ಕೆ ಎಕ್ಸಾಮ್ ಬರೆಯುವುದಾದ್ರೆ ಆ 23 ಮಾರ್ಚ್ 31ರ ಒಳಗೆ 17 ವರ್ಷ ತುಂಬಿದವರು ಯಾರು ಸಹ ಬರಿಬಹುದು. ಯಾಕಂದ್ರೆ ಈಗ ಕೆಲವರಿಗೆ ಒಂದು ಕಾಲದಲ್ಲಿ ಅಂದ್ರೆ ಒಂದು 20 years ಬ್ಯಾಕ್ ಆವಾಗ ಇಷ್ಟು ಕಾಂಪಿಟೇಷನ್ ಇಲ್ಲ, ಏನೋ ಒಂದು ರೆಕಮೆಂಡೇಶನ್ ಅಲ್ಲಿ ಏನೋ ಒಂದು 9th ಪಾಸ್ ಆದ ಕೂಡಲೇ 10th ಪಾಸ್ ಆದ ಕೂಡಲೇ ಜಾಬ್ ಸಿಕ್ಕಿದೆ. ಇವಾಗ ಪ್ರಮೋಷನ್ ಬೇಕು, ಪ್ರಮೋಷನ್ಗೆ ಬೇಕು ಅಂತ ಹೇಳುವಾಗ ಫರ್ದರ್ ನಮಗೆ ಸ್ಟಡೀಸ್ ಬೇಕು. ಅವಾಗ ಸೆಕೆಂಡ್ PUC ಅಥವಾ 10th, ಈಗ 9th ಅಲ್ಲಿ ಕೆಲವರಿಗೆ ಜಾಬ್ ಸಿಕ್ಕಿರ್ಬೋದು, ಅವ್ರಿಗೆ ನೆಕ್ಸ್ಟ್ 10th ಸಹ ಕಂಪ್ಲೀಟ್ ಆಗ್ಲಿಲ್ಲ, ಪ್ರಮೋಷನ್ ಅಲ್ಲಿ ನಿಂತು ಹೋಗಿದೆ, ಅವರಿಗಿಂತ ಹಿಂದೆ ಬಂದವರೆಲ್ಲ ಪ್ರಮೋಷನ್ ಮಾಡಿಕೊಂಡು ಮುಂದೆ ಹೋಗ್ತಿದ್ದಾರೆ. ಸೊ ಅಂತವರೆಲ್ಲ ಇವಾಗ ಅವ್ರಿಗೆ ಜಾಬ್ ಇದ್ದೆ ಸೊ ಡೈಲಿ ಕ್ಲಾಸ್ಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತವರು ಆದಿತ್ಯವಾರ ಅಥವಾ ಅವ್ರಿಗೆ ರಜೆ ಯಾವಾಗ ರಜೆ ಉಂಟು ಆ ರಜಾ ಟೈಮ್ಗಳಲ್ಲಿ ನಮ್ಮಲ್ಲಿ ಬಂದು ನಮ್ಮಲ್ಲಿ ನಾವು ಬೇಕಾದ ಮೆಟೀರಿಯಲ್ ಅನ್ನು ಕೊಡ್ತೇವೆ, ಮತ್ತೆ ಕ್ಲಾಸ್ ಬೇಕಾದ್ರೆ ಕ್ಲಾಸ್ ಅನ್ನು ಸಹ ಮಾಡ್ತೇವೆ. ಸೊ ಆ ಕ್ಲಾಸ್ ಅನ್ನು ಅಟೆಂಡ್ ಮಾಡಿ ಅವರು ಎಕ್ಸಾಮ್ ಅನ್ನು ಬರಿಬೋದು. ಅಂದ್ರೆ ಅವರಿಗೆ ಮಾರ್ಗದರ್ಶನ. ಒಂದು ಸಾರಿ ನಮ್ಮಲ್ಲಿ ಬಂದು ನಾವೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿಕೊಂಡು ಅವರ ಡೀಟೇಲ್ಸ್ ನಮ್ಮಲ್ಲಿ ಇದ್ದಾಗ, ಫೋನ್ ನಂಬರ್ ಇದ್ದಾಗ, ಆ ಫೋನ್ ನಂಬರ್ ಮುಖಾಂತರ ಅವರಿಗೆ ಎಕ್ಸಾಮ್ ಡೇಟ್ ಕಟ್ಟಲಿಕ್ಕೆ ಬಂದಾಗ ಅದರ ವಿಚಾರ ಹೇಳ್ತೇವೆ. ಮತ್ತೆ ಪರೀಕ್ಷೆಯಲ್ಲಿ ಏನಾದ್ರು ಬದಲಾವಣೆ ಬಂದಾಗ ಅದನ್ನು ತಿಳಿಸ್ತೇವೆ. ನೋಡಿ, ಕಳೆದ ಸಾರಿ ಕೊರೋನಾ ಲಾಕ್ಡೌನ್ ಟೈಮ್ನಲ್ಲಿ ಫಸ್ಟ್ ಏನು ಅಂತ ಹೇಳಿದ್ರೆ ಮಕ್ಕಳೆಲ್ಲ ಪ್ರಿಪೇರ್ ಆಗಿದ್ರು ಮೊದಲು ಎಕ್ಸಾಮ್ ಕ್ವಶನ್ ಆನ್ಸರ್ಸ್ ಬರೆಯುವಾಗ. ಸಡನ್ ಏನಾಯ್ತು, ಲಾಸ್ಟ್ಗೆ ಅದು ಹೋಗಿ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳಿ ಬಂತು. ಸೊ ಆವಾಗ ನಮ್ಮಲ್ಲಿ ಒಬ್ರು ಮೇಡಮ್ ಅವರು ಜಾಬ್ ಅಲ್ಲಿ ಇದ್ದಾರೆ, ಅವ್ರಿಗೆ ಪ್ರಮೋಷನ್ಗೆ 10th ಕಂಪ್ಲೀಟ್ ಆಗ್ಲೇಬೇಕು ಅಂತೇಳಿ. ಸೊ ಅಂತವರಿಗೆ ನೋಡಿ ನಾವು ಪುನಃ ಅವರನ್ನು ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕರೆದು ಅವರಿಗೆ ಈ ತರ ನೋಡಿ ಆನ್ಸರ್ಸ್ ಬರೆಯುವಾಗಿಲ್ಲ, ಮಲ್ಟಿಪಲ್ ಚಾಯ್ಸ್ ಟಿಕ್ ಮಾಡೋದು ಹೇಗೆ ಏನು ಅಂತ ಹೇಳಿ ಒಂದು ದಿವಸ ಫುಲ್ ಅವ್ರಿಗೆ ತರಬೇತಿ ಕೊಟ್ಟು ಅವರು ಇವಾಗ 10th ಅನ್ನು ಕಂಪ್ಲೀಟ್ ಮಾಡಿಕೊಂಡು ಮುಂದಿನ ಅವರ ಉದ್ಯೋಗದಲ್ಲಿ ಬಡ್ತಿ ಆಗುವ ಅವಕಾಶ ಅವರಿಗೆ ಸಿಕ್ಕಿದೆ. ಸೊ ಇದೊಂದು ವಿಚಾರ, ಈ ತರ ಅನುಕೂಲಗಳಾಗ್ತದೆ. ಮತ್ತೆ ಇನ್ನೊಂದು ವಿಚಾರ ನಾನು ಇಲ್ಲಿ ಏನು ಅಂತ ಹೇಳ್ತೇನೆ ಅಂತ ಹೇಳಿದ್ರೆ, ಇವಾಗ ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬಾ ಇದೆ, ಕೆಲವರಿಗೆ ಅದರ ಮಾಹಿತಿ ಇರಲ್ಲ.
ಸೊ ಅಂಥವರಿಗೆ ಆ ಮಾಹಿತಿಯನ್ನು ತಿಳಿಸ್ತೇವೆ. ಇವಾಗ ಒಂದು ಎಕ್ಸಾಮ್ ಬರೀದು, ಈಗ ನವೋದಯ ಇರ್ಬೋದು ಅಥವಾ ಸೈನಿಕ್ ಸ್ಕೂಲ್ ಇರ್ಬೋದು, ಇನ್ನೊಂದು RMS ಅಂತ ಇದೆ, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ಇದರ ಬಗ್ಗೆ ಹೆಚ್ಚಿನ ಜನರಲ್ಲಿ ಗೊತ್ತಿಲ್ಲ. ಈಗ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ಕಲ್ತ ಕೂಡಲೇ ನನ್ನ ಮಗ ಆರ್ಮಿಗೆ ಹೋಗ್ಬೇಕು, ನನ್ನ ಮಗ ಸೋಲ್ಜರ್ ಆಗ್ಬೇಕು ಅಂತ ಹೇಳಿ ನೆನೆಸ್ತಾರೆ. ಅದು ತಪ್ಪು ಕಲ್ಪನೆ. ಈಗ ಸೈನಿಕ್ ಸ್ಕೂಲ್ ಸಹ ಹಾಗೆ ಇರ್ಬೋದು. ಅಲ್ಲಿ ಸೈನಿಕ್ ಸ್ಕೂಲ್ ಸೇರಿದ ಕೂಡಲೇ ಮಗ ಸೈನ್ಯದಲ್ಲಿ ಸೇರ್ಬೇಕು ಅಂತ ಹೇಳಿ ಅಲ್ಲ, ಮಿಲಿಟರಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲ. ಒಂದು ಡಿಸಿಪ್ಲಿನ್ ಆದ ಒಂದು ಎಜುಕೇಶನ್, ಡಿಸಿಪ್ಲಿನ್ ಆದ ಒಂದು ಸಿಸ್ಟಮ್ ಮಕ್ಕಳಲ್ಲಿ ಅಳವಡ್ತದೆ. ಇವಾಗ ಎಷ್ಟೋ ಪೇರೆಂಟ್ಸ್, ವರ್ಕಿಂಗ್ ಪೇರೆಂಟ್ಸ್ ಇದ್ದಾರೆ, ಅವರ ಮನೆಯಲ್ಲಿ ನೋಡಿ ತಂದೆ ತಾಯಿ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಅವರು ಬರುವಾಗ ಸಂಜೆ ಈ ಮಕ್ಕಳನ್ನು ನೋಡುವವರು ಇರುವುದಿಲ್ಲ. ಈಗಿನ ಸಿಸ್ಟಮ್ ಅಲ್ಲಿ ಏನಾಯ್ತು, ಕೊರೋನಾ ಬಂದ ನಂತರ ಎಲ್ಲ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಈ ನವೋದಯ ಸ್ಕೂಲಲ್ಲಿ ಏನು ಅಂತ ಹೇಳಿದ್ರೆ ಟೋಟಲ್ ಎಜುಕೇಶನ್ ಫ್ರೀ. ಬಟ್ ಸೈನಿಕ್ ಸ್ಕೂಲ್ ಅಲ್ಲಿ ಏನು ಅಂತ ಹೇಳಿದ್ರೆ ಅದು ಲಿಮಿಟೆಡ್ ಇದೆ, ಅದರಲ್ಲಿ ಸ್ವಲ್ಪ ಅಮೌಂಟ್ ಕಟ್ಟಲಿಕ್ಕಿದೆ. ಅದಕ್ಕಿಂತ ಇನ್ನೊಂದು ಸ್ಟೆಪ್ ಮೇಲೆ ಇರೋದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್. ಇಲ್ಲಿ ನಿಮಗೆ ಒಂದು ಎಂಟ್ರೆನ್ಸ್ ಸಿಗ್ಬೇಕಾದ್ರೆ ನೀವು ಅಷ್ಟು ಹಾರ್ಡ್ ಸ್ಟ್ರಗಲ್ ಮಾಡಬೇಕು ಎಕ್ಸಾಮಿಗೆ. ಎಕ್ಸಾಮ್ ಬರೆದ ನಂತರ ಅಲ್ಲಿ ಟೋಟಲ್ 5 ಸ್ಕೂಲ್ಸ್ ಮಾತ್ರ ಇರುದು ನಮ್ಮ ಇಂಡಿಯಾದಲ್ಲಿಯೇ. ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಟೋಟಲ್ ಇಂಡಿಯಾದಲ್ಲಿ 5 ಸ್ಕೂಲ್ ಇರುದು. ಅದು 2 ನಮ್ಮ ಕರ್ನಾಟಕದಲ್ಲಿದೆ, ಅದು ಒಂದು ಬ್ಯಾಂಗ್ಳೂರಲ್ಲಿದೆ, ಒಂದು ಬೆಳಗಾಮಲ್ಲಿದೆ, ಮತ್ತೆ 3ರಲ್ಲಿ 2 ರಾಜಸ್ಥಾನಲ್ಲಿದೆ, ಒಂದು UP ಯಲ್ಲಿದೆ. ಈಗ ಆಂಧ್ರ ಪ್ರದೇಶ ಮತ್ತೆ ಕರ್ನಾಟಕದವರು ಹೆಚ್ಚು ಪ್ರಿಫರೆನ್ಸ್ ಕೊಡೋದು ನಮ್ಮ ಕರ್ನಾಟಕದಲ್ಲಿರುವಂತ ಬೆಳಗಾಮ ಮತ್ತು ಬ್ಯಾಂಗ್ಳೂರಲ್ಲಿರುವಂತ ಸಂಸ್ಥೆಯಲ್ಲಿ. ಇವಾಗ NDA ಅಲ್ಲಿ ಯಾವಾಗ ಲಾಸ್ಟ್ ಇಯರ್ ಹುಡುಗಿಯರಿಗೆ ಅವಕಾಶ ಸಿಕ್ಕಿದೋ ಆವಾಗಲಿಂದ ಈ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಇರ್ಬೋದು, ಸೈನಿಕ್ ಸ್ಕೂಲ್ ಅಲ್ಲಿ ಸಹ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಿದೆ. ಅದರ ಮೊದಲು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲ ಇತ್ತು, ಓನ್ಲಿ ಬಾಯ್ಸ್ ಮಾತ್ರ. ಇವಾಗ ಈ ವರ್ಷ 5th ಸ್ಟ್ಯಾಂಡರ್ಡ್ ನಿಂದ 8th ಸ್ಟ್ಯಾಂಡರ್ಡ್ ನಿಂದ ಹೆಣ್ಣು ಮಕ್ಕಳಿಗೆ ಸಹ ಪ್ರವೇಶ ಇದೆ. ಅದರಲ್ಲಿ ಒಂದು 10% ಹೆಣ್ಣು ಮಕ್ಕಳಿಗೆ ಸೀಟು ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಸೊ ಇದನ್ನು ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದಾಗ ಅದರ ಟೋಟಲ್ ನಿಮ್ಗೆ ಇನ್ಫಾರ್ಮೇಶನ್ ಅದರಲ್ಲಿ ಸಿಗ್ತದೆ. ಸೊ ಮಕ್ಕಳು ಒಂದು ಎಕ್ಸಾಮ್ ಬರೆಯುವುದು ಹೇಗೆ ಅಂತ ಹೇಳಿದ್ರೆ, ಈಗ ಇದು ಕಾಂಪಿಟೇಟಿವ್ ಯುಗ ಆದ ಕಾರಣ ಎಕ್ಸಾಮ್ ಬರೆದ ಕೂಡಲೇ ಅಯ್ಯೋ ನಮ್ಮ ಮಕ್ಕಳು ಅಲ್ಲಿ ಸೇರ್ಬೇಕು, ನಮ್ಮ ಶಾಲೆಯವರು ಸಹ ಒಂದು ಸ್ಟೂಡೆಂಟ್ ಬರೆದ ಕೂಡಲೇ ಅವನು ಹೋಗಿಬಿಡ್ತಾನೆ, ಆ ವಿಚಾರ ಅಲ್ಲ. ಅಂದ್ರೆ ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೇಗೆ ಬರೆಯುವುದು, ಅದನ್ನು ಹೇಗೆ ಫೇಸ್ ಮಾಡುದು ಅಂತೇಳಿ. ಮತ್ತೆ ಈ ತರ ಒಂದು ಕೋಚಿಂಗ್ ಸೆಂಟರ್ಗೆ ಬಂದಾಗ ಮಕ್ಕಳು ಬೇರೆ ಬೇರೆ ಮಕ್ಕಳೊಟ್ಟಿಗೆ ಬೆರೆತು ಹುಷಾರಾಗ್ತಾರೆ. ಅದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಕೋಚಿಂಗ್ ತೆಕ್ಕಿಂದ ಕೂಡಲೇ ಸೀಟು ಬಂದ ಕೂಡಲೇ ಹೋಗ್ಬೇಕಂತಿಲ್ಲ, ಅದು ಅವರಿಗೆ ಬಿಟ್ಟ ವಿಚಾರ. ಇವಾಗ ನವೋದಯದಲ್ಲಿ ನೋಡಿ, ಫಸ್ಟ್ ರೌಂಡ್ ಅಲ್ಲಿ ಯಾರಿಗೆಲ್ಲ ಸೆಲೆಕ್ಷನ್ ಆಗ್ತದೆ ಅವ್ರಿಗೆ ಇನ್ಫಾರ್ಮೇಶನ್ ಬರ್ತದೆ, ಅವರು ಹೋಗಿ ಜಾಯಿನ್ ಆಗ್ಬೋದು. ಯಾರೆಲ್ಲ ಜಾಯಿನ್ ಆಗ್ಲಿಲ್ಲ ಅವಾಗ ಏನ್ ಮಾಡ್ತಾರೆ, ನೆಕ್ಸ್ಟ್ ಸೆಕೆಂಡ್ ಲಿಸ್ಟ್ ಅಲ್ಲಿ ಫೈನಲೈಸ್ ಮಾಡಿ ಸೆಕೆಂಡ್ ಲಿಸ್ಟ್ ಅಲ್ಲಿ ಕರೀತಾರೆ. ಯಾರು ನೆಕ್ಸ್ಟ್ ರೋ ಅಲ್ಲಿ ಇದ್ದಾರೋ, ಯಾರಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಉಂಟೋ ಅವರಿಗೆ ಕಾಲ್ ಫಾರ್ ಮಾಡ್ತಾರೆ, ಅವರು ಹೋಗಿ ಸೇರ್ತಾರೆ. ಇದು ವಿಚಾರ. ಓಕೆ, ಮಾತಾಡೋಣ. ಇನ್ನೊಬ್ರು ಕರೆಯಲ್ಲಿ ಕಾಯ್ತಾ ಇದ್ದಾರೆ. ಹಲೋ ಹಲೋ, ಸ್ಫೂರ್ತಿ ಅವರು ಮಾತಾಡಿ. ಹಲೋ ಹಲೋ, ಹಾ ನಮಸ್ತೆ ಸ್ಫೂರ್ತಿ ಅವರೇ, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಹಾ ನಮಸ್ತೆ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸ್ಫೂರ್ತಿ. ಹಾ ಹೇಗಿದ್ದೀರಾ ಸರ್? ನಾನ್ ನಿಮ್ ಲೈಫ್ ನ ನೋಡ್ತಿದ್ದೆ. ಹೌದಾ ಸ್ಫೂರ್ತಿ, ನಾನು ನೀನ್ ಕಾಲ್ ಮಾಡ್ತೀಯ ಅಂತ ಗೊತ್ತೇ ಇಲ್ಲ, ನಾನು ನಿನ್ನ ಬಗ್ಗೆ ಪ್ರಸ್ತಾಪನೆ ಮಾಡಿಬಿಟ್ಟೆ ಇಲ್ಲಿ. ಹಾ ಪರವಾಗಿಲ್ಲ ನೋಡ್ದೆ ಸರ್ ನಿಮ್ ಲೈಫ್ ನ. ವೆರಿ ಗುಡ್ ಸ್ಫೂರ್ತಿ, ವೆರಿ ಗುಡ್. ಹೌ ಆರ್ ಯು? ಹೌ ಇಸ್ ಯುವರ್ IAS ಗೋಯಿಂಗ್ ಆನ್? ಯಾ ಸರ್, ಇಟ್ಸ್ ಗೋಯಿಂಗ್ ಆನ್ ಬೆಟರ್ ಸರ್. ಗುಡ್, ವೆರಿ ಗುಡ್. ವಾಟ್ ಈಸ್ ಯುವರ್ ಕ್ವಶನ್? ಏನ್ ಕ್ವಶನ್ ಇಲ್ಲ ಸರ್, ಹಾಗೆ ಸುಮ್ನೆ ನಿಮ್ ಜೊತೆ ಮಾತಾಡೋಣ ಅಂತ ಜಸ್ಟ್ ಕಾಲ್ ಮಾಡಿದೆ. ಎಸ್, ನಿಮ್ಮ ಒಂದು ಅನುಭವವನ್ನ ಹಂಚಿಕೊಳ್ಳಿ, ಪ್ರಗತಿಯ ಜೊತೆಗೆ ನಿಮ್ಮ ಒಂದು ನೆನಪುಗಳನ್ನ ಹೇಳೋದಿದ್ರೆ. ಹಾ ಹೌದು, ಪ್ರಗತಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮೆಮೊರೀಸ್ ಇದೆ. ಮತ್ತೆ ನಾವ್ ಅನ್ಕೊಂಡೇ ಇರ್ಲಿಲ್ಲ ಒಂದು ಈ ಪೊಸಿಷನ್ ಅಲ್ಲಿ ಬರ್ಬೇಕಂತ ಕಾರಣನೇ ಪ್ರಗತಿ ಸ್ಟಡಿ ಸೆಂಟರ್. ಅದೊಂದು ನಮ್ಗೆ ಫೌಂಡೇಶನ್ ತರ ಇತ್ತು. ನಾವ್ ಇಷ್ಟು ಏನೇ ಒಂದು ಡಿಸಿಷನ್ ತಗೊಳಕ್ಕೆಲ್ಲ ಕಾರಣನೇ ಮೇನ್ ಅಲ್ಲಿ ಹೇಮಲತಾ ಮ್ಯಾಮ್ ಸರ್ ಮತ್ತೆ ಗೋಕುಲ್ ಸರ್. ಮತ್ತೆ ನಮ್ಗೆ ಇದ್ರಿಂದ ತುಂಬಾ ಯೂಸ್ ಆಯ್ತು. ಮತ್ತೆ ಲೈಕ್ ಅಂದ್ರೆ ಒಂದು ಎಲ್ಲಾ ಸ್ಟೂಡೆಂಟ್ಸ್ಗೆ ಇವಾಗ ಎಲ್ಲಾರು ಅನ್ಕೋತಾರೆ ಫೇಲ್ ಸ್ಟೂಡೆಂಟ್ಸ್ ಅಂದ್ರೆ ಏನೋ ಒಂಥರ ನೋಡ್ತಾರೆ, ಸೊಸೈಟಿನೇ ಏನೋ ಒಂಥರ ನೋಡುತ್ತೆ. ಬಟ್ ಅವರು ಸರ್ ಮ್ಯಾಮ್ ನಮ್ಮಲ್ಲಿ ಎಷ್ಟು ಪಾಸಿಟಿವಿಟಿನ ಇದ್ ಮಾಡ್ತಾರೆ ಅಂದ್ರೆ ಲೈಕ್ ನಾವ್ ಅನ್ಕೊಳ್ಳೇಬಾರ್ದು ನಮ್ ಲೈಫಲ್ಲಿ ನಾವ್ ಫೇಲ್ ಆಗಿದೀವಿ ಅಂತ. ನಾನ್ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಮ್ಗೆ ಮತ್ತೆ ಸರ್ಗೆ. ಮತ್ತೆ ಎಲ್ಲಾ ಪ್ರತಿಯೊಂದು ಸ್ಟೆಪ್ಗೂ ನನ್ನ ತುಂಬಾ ಗೈಡ್ ಮಾಡಿದ್ರು. ವಿಶ್ ಯು ಗುಡ್ ಲಕ್ ಸ್ಫೂರ್ತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಸ್ಫೂರ್ತಿ ಅವರೇ ಕರೆಗಾಗಿ. ಜೊತೆಗೆ ತಮಗೂ ಕೂಡ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನ ಹೇಳ್ತಾ ಇದ್ದೇವೆ. ತಮ್ಮ ಭವಿಷ್ಯ ಕೂಡ ಉಜ್ವಲವಾಗಿರಲಿ ಅನ್ನುವಂಥದ್ದು ನಮ್ಮ ಹಾರೈಕೆ ಕೂಡ. ಎಸ್, ಇನ್ನು ಕೆಲವೊಂದು ಮಾಹಿತಿಯನ್ನು ಹೇಳಿದ್ರಿ. ಬಹುಶಃ ಆಗ ಒಂದು ವಿಚಾರ ಪ್ರಸ್ತಾಪ ಆಯಿತು ಕೋವಿಡ್ ಟೈಮಲ್ಲಿ. ಬಹುಶಃ ಶಾಲೆಗಳ ವಿಚಾರಕ್ಕೆ ಬಂದರೆ ಅವರಿಗೆ ಆನ್ಲೈನ್ ಕ್ಲಾಸ್ ಅನ್ನ ಮಾಡ್ತಾ ಇದ್ರು, ಮೊಬೈಲ್ಗಳು ಬೇರೆ ಬೇರೆ ಸಾಧನಗಳ ಮೂಲಕ ವಿದ್ಯಾರ್ಥಿಗಳನ್ನ ತಲುಪುವಂತ ಪ್ರಯತ್ನಗಳಾಯಿತು. ನೀವು ಹೇಗೆ ಆ ಕೋವಿಡ್ನ ಸಂಕಷ್ಟವನ್ನು ಎದುರಿಸಿದ್ರಿ, ಯಾವ ತರ ಫೇಸ್ ಮಾಡಿದ್ರಿ ಅನ್ನುವಂಥದ್ದು ಪ್ರಮೀಳಾ ಮೇಡಮ್ ನೀವು ಹೇಳೋದಿದ್ರೆ. ಕೋವಿಡ್ ಸಂದರ್ಭದಲ್ಲಿ ಮೊದಲನೇ ಕೋವಿಡ್ ಬರುವಾಗ ನಾನು ಶಾಲೆಗಳಲ್ಲೇ ನನ್ನ ರೆಗ್ಯುಲರ್ ಶಾಲೆಯಲ್ಲೇ ನಾನು ಕೆಲಸ ಮಾಡ್ತಾ ಇದ್ದೆ. ಅದರ ನಂತರದ ಕೋವಿಡ್ ಅವಧಿಯಲ್ಲಿ ನಾನು ಇಲ್ಲಿ ವರ್ಕ್ ಮಾಡಿದ್ದು. ಆದ್ರೆ ಇಲ್ಲಿ ಆದಂತಹ ಪ್ರತಿಯೊಂದು ಪ್ರೋಗ್ರಾಮಿನ ಬಗ್ಗೆ ಮೇಡಮ್ ನನಗೆ ಅದನ್ನ ಕಳಿಸಿದ್ರು. ನನಗೆ ಇಲ್ಲಿ ಆನ್ಲೈನ್ ಅಲ್ಲಿ ಶಾಲೆಗಳಲ್ಲೇ ಇಲ್ಲೇ ಬಂದು ತರಗತಿಗಳನ್ನ ಮಾಡ್ತಾ ಇದ್ರು. ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಆನ್ಲೈನ್ ತರಗತಿಗಳನ್ನ ಕೇಳಿದ್ದಾರೆ. ಆಗ ಆನ್ಲೈನ್ ತರಗತಿಗಳೇ ಇದ್ದದ್ದು ಎಲ್ಲಾ ಮಕ್ಕಳಿಗೆ. ಅದರಲ್ಲಿ ಎಸ್ಪೆಷಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಅಂತ ಹೇಳುವಾಗ ಅವರು ಮನೆ ಇವನ್ ಮ್ಯಾಥ್ಸ್ ಇರ್ಬೋದು, ಪ್ರತಿ ಸಬ್ಜೆಕ್ಟ್ಗಳನ್ನ ಇಲ್ಲಿಂದನೇ ಲೈವ್ ಆಗಿ ಮಕ್ಕಳಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಅದು ಕೂಡ ಪ್ರಥಮವಾಗಿ ಫಸ್ಟ್ ಟೈಮ್ ನಮ್ಮ ಇಲ್ಲಿ ಪ್ರಗತಿಯಲ್ಲೇ ಆರಂಭ ಆದದ್ದು ಅಂತ ಅನ್ಕೊಳ್ತೇನೆ. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಅದು ರೀಚ್ ಆಗುವಾಗೆ ತರಗತಿಗಳನ್ನ ತಲುಪಿಸಿದ್ದಾರೆ. ಅದರ ನಂತರ ನಾವು ನೆಕ್ಸ್ಟ್ ಕೋವಿಡ್ ಬಂದಾಗ ಮಧ್ಯದಲ್ಲಿ ಮತ್ತೆ ಎಕ್ಸಾಮ್ಸ್ಗಳು ಇಲ್ಲ ಅಂತ ಆಯ್ತು. ನಂತರ ಬಂತು ಮಲ್ಟಿಪಲ್ ಚಾಯ್ಸ್ ಅಂತ ಬಂತು. ಮಲ್ಟಿಪಲ್ ಚಾಯ್ಸ್ ಅಂತ ಬಂದಾಗ ನಾವು ಒಂದು 70 ವಿದ್ಯಾರ್ಥಿಗಳು ಇದ್ರು ನಮಗೆ 10th ಸ್ಟ್ಯಾಂಡರ್ಡ್ ನಲ್ಲಿ. ಆ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ OMR ಶೇಡೆಡ್ ಮೆಥಡ್ ಇತ್ತು. ಆ ಶೇಡೆಡ್ ಮೆಥಡಿಗೆ ಎರಡೆರಡು ಎಕ್ಸಾಮ್ಗಳನ್ನ ನಾವು ಕಂಡಕ್ಟ್ ಮಾಡಿ ಅದನ್ನ ಶೇಡ್ ಮಾಡುವ ಮೂಲಕ ಅವರಿಗೆ ಹೇಗೆ ಅದನ್ನ ಪ್ರಾಕ್ಟೀಸ್ ಮಾಡೋದು, ಶೇಡ್ ಮಾಡೋದು, ಹೋಗಿ ಡೈರೆಕ್ಟ್ ಹೋಗಿ ಎಕ್ಸಾಮ್ ಬರೆದ್ರೆ ಮಕ್ಕಳಿಗೆ ಕಷ್ಟ ಆಗ್ಬೋದು ಅನ್ನುವ ಕಾರಣಕ್ಕೆ ನಮ್ಮಲ್ಲಿ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಮಕ್ಕಳಿಗೆ ಬರೆಯುವುದು ಹೇಗೆ ಅಂತೇಳಿ ಅವರಿಗೆ ಸಪರೇಟ್ ಆಗಿ OMR ಅನ್ನ ಕೊಟ್ಟು ಹೇಗೆ ಅದನ್ನ ಶೇಡ್ ಮಾಡೋದು ಅನ್ನೋದನ್ನು ಕೂಡ ನಾವು ತಿಳಿಸಿಕೊಟ್ವಿ. ಹಾಗಾಗಿ ಆ ವರ್ಷ ಎಲ್ಲರೂ ಪಾಸ್ ಆದ್ರು. ಆದ್ರೆ ಹೆಚ್ಚಿನ ಮಕ್ಕಳಿಗೆ ಆ ಒಂದು ಎಕ್ಸಾಮ್ ಅನ್ನ ಬರೆಯುವುದು ಹೇಗೆ ಅಂತೇಳಿ ಅದರಿಂದ ಭಯವನ್ನ ಹೋಗಲಾಡಿಸುವುದಕ್ಕಾಗಿ ನಾವು ಮೊದಲೇ ಅವರನ್ನ ತಯಾರಿಯನ್ನ ಮಾಡಿದ್ದೆವು ಆ ಮಕ್ಕಳನ್ನ. ಈ ರೀತಿಯಾಗಿ ನಾವು ಕೋವಿಡ್ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ನಾವು ಸಾಧ್ಯ ಆಯ್ತು ಅನ್ನುವಂಥದ್ದು. ಅಡಿಷನಲ್ ಆಗಿ ಕೋವಿಡ್ ಪ್ರಥಮ ಅಲೆ ಬಂದಾಗ ಒಂದು ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ BO ಆಗಿ ಶಶಿಧರ್ ಸರ್ ಅವರಿದ್ರು. ನಾನು ಅವರಿಗೆ ಒಂದು ಕರೆ ಮಾಡಿ ಹೇಳ್ತೇನೆ, ಸರ್ ನೋಡಿ ಈಗ ಕೋವಿಡ್ ಬಂದಿದೆ, ಮಕ್ಕಳೆಲ್ಲ ನೆಕ್ಸ್ಟ್ ಈಗ ವೆರಿ ಶಾರ್ಟ್ಲಿ ಎಕ್ಸಾಮ್ ಬರೀಲಿಕ್ಕಿದೆ. ಸೊ ಯಾಕೆಂತ ಹೇಳಿದ್ರೆ PUC ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ಮಾತ್ರ ಪೆಂಡಿಂಗ್ ಇತ್ತು. ಅದರ ನಂತರ ಕೋವಿಡ್ ಎಲ್ಲ ಮುಗ್ದ ನಂತರ ಎಕ್ಸಾಮ್ ಆಗಿದ್ದು, SLC ಆಗಿಯೇ ಇರಲಿಲ್ಲ. ಸೊ ಒಂದು ಫ್ರೀ ಕ್ಲಾಸಸ್ ಥ್ರೂಔಟ್ ಸ್ಟೇಟ್ನ ಮಕ್ಕಳಿಗೆ ಮಾಡ್ತಾ ಇದ್ದೇನೆ, ನಿಮ್ಮ ಒಂದು ಸಹಾಯ ಬೇಕು ಅಂತ ಹೇಳಿದಾಗ ಉಡುಪಿ ಜಿಲ್ಲೆಯಿಂದ ಕನಿಷ್ಠ ಪಕ್ಷ 80-90 ಮಕ್ಕಳು ಆ ಒಂದು ತರಗತಿಗೆ ಶಶಿಧರ್ ಸರ್ ಅವರು. ಅದೇ ರೀತಿ ಅವರು ಸ್ವಂತ ಶಿವಮೊಗ್ಗದವರು, ಅಲ್ಲಿಯ ಶಾಲೆಗಳ ಮಕ್ಕಳನ್ನು, ಅದೇ ರೀತಿ ಬ್ಯಾಂಗ್ಳೂರಿಂದ, ಚಿಕ್ಕಬಳ್ಳಾಪುರಿಂದ ಮಕ್ಕಳು, ಎಲ್ಲಾ ಕಡೆಯಿಂದ ಮಕ್ಕಳು, ಅದು ಫ್ರೀ ಕ್ಲಾಸ್ ಅನ್ನು ನಾವು ಮಾಡಿದ್ದೀವಿ. ಅದರ ಕ್ಲಾಸಿನ ಉದ್ಘಾಟನೆಗೆ ನಮ್ಮ ಶಾಸಕರು ಬಂದಿದ್ರು, ಮಕ್ಕಳ ಜೊತೆ ಮಾತಾಡಿದ್ರು. ಅದೇ ರೀತಿ ಕನ್ಕ್ಲೂಡಿಂಗ್ ಪ್ರೋಗ್ರಾಮಿಗೆ ನಮ್ಮ ಇವರು ಬಂದಿದ್ರು, ಯಾರು ಅಖಿಲ ಪಜುಮಣ್ಣವರು ಬಂದಿದ್ರು. ಸೊ ಒಂದು ಒಳ್ಳೆಯ ಪ್ರೋಗ್ರಾಮ್ ಅನ್ನ ಮಕ್ಕಳಿಗೆ ಆ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದೇವೆ. ಅಲ್ಲದೆ ಈ ಸಂದರ್ಭದಲ್ಲಿ ಆ ವರ್ಷ 9ರಿಂದ ತೇರ್ಗಡೆಗೊಂಡು 10ನೇ ಕ್ಲಾಸಿಗೆ ಬಂದ ಮಕ್ಕಳಿದ್ರು. ಇವರ ಪರೀಕ್ಷೆಗಳು ಮುಗಿದ ತಕ್ಷಣ ನಾವು ಏನ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲಿ ಇದ್ರು. ಆವಾಗ ನಾನು ಪ್ರಸನ್ನ ಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಆದಿಚುಂಚನಗಿರಿ ಮಠದ ಪ್ರಸನ್ನ ಸ್ವಾಮೀಜಿಗಳು ಅವರ ಶಿವಮೊಗ್ಗ ಶಾಖೆಯ ಆದಿಚುಂಚನಗಿರಿ ಶಾಲೆಯ ಮಕ್ಕಳು ಎಲ್ಲಾ ಮಕ್ಕಳನ್ನು ಕಂಪಲ್ಸರಿ ಮಾಡಿ ನಮಗೆ ಕೊಟ್ಟರು. ಅದೇ ರೀತಿ ಅವರ ಇತರ ಶಾಖೆಗಳಿಂದಲೂ ಕೂಡ ನಮಗೆ ಮಕ್ಕಳು ಬಂದರು. ಹಾಗೆ ಆ ಮಕ್ಕಳಲ್ಲಿ ಒಂದು ವಿಸ್ಮಯ್ ಸೇತೂರ್ ಅಂತ ಹೇಳುವ ಒಂದು ಹುಡುಗ ಈಗಲೂ ನೆನಪಿದೆ, ಅದ್ಭುತವಾದ ಸಾಧನೆ. ಸೊ ಅಲ್ಲಿಂದ ಗುರುತಿಸಿಕೊಂಡದ್ದು ಶಿವಮೊಗ್ಗದಲ್ಲಿ ಪ್ರಗತಿ. ಇಂದು ಅಲ್ಲಿ ಅನುತ್ತೀರ್ಣಗೊಂಡ ಮಕ್ಕಳಿರ್ಬೋದು ಅಥವಾ ಕಲೀಲಿಕ್ಕೆ ಇನ್ನೂ ಕಲಿಬೇಕು ಅಂತ ಮಕ್ಕಳು ಪ್ರಗತಿಯನ್ನು ಹುಡುಕಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಈ ಸಂದರ್ಭದಲ್ಲಿ ಹೆಮ್ಮೆ ಅನಿಸ್ತಾ ಇದೆ ಸರ್. ಓಕೆ, ಸೊ ಇಷ್ಟೆಲ್ಲ
ನೀವು ಹೇಳಿದ ಮೇಲೆ ನನಗೆ ಕೇಳಬೇಕು ಸರ್, ಪ್ರಗತಿಯ ರಿಸಲ್ಟಿನ ಸೀಕ್ರೆಟ್ ಏನು ಅನ್ನುವಂಥದ್ದು, ಫಲಿತಾಂಶದ ಹಿಂದಿನ ರಹಸ್ಯಗಳು ಬಹುಶಃ ಅನೇಕರಿಗೆ ಅದೊಂದು ಚಿದಂಬರ ರಹಸ್ಯಾಗಿ ಉಳಿದುಕೊಂಡಿರ್ಬೋದು. ಸೊ ನಿಮ್ಮಿಂದ ಒಂದು ಉತ್ತರವನ್ನು ಬಯಸ್ತಾ ಇದ್ದಾರೆ. ಪ್ರಗತಿಯ ರಿಸಲ್ಟ್ ಏನು ಅಂತ ಹೇಳಿ ಆಕ್ಚುಲಿ ಕೇಳಬೇಕಾದದ್ದು ಯಾರ ಹತ್ರ ಅಂತ ನಮ್ಮ ವಿದ್ಯಾರ್ಥಿಗಳ ಹತ್ರ. ಯಾಕೆಂದ್ರೆ ರಿಸಲ್ಟ್ ಕೊಡೋದು ಅವರು ಅಲ್ವಾ. ಇಲ್ಲಿ ಪ್ರಾರಂಭದಲ್ಲಿ ಪ್ರಗತಿ ರಿಸಲ್ಟ್ ಕೊಡ್ತಾ ಬರುವಾಗ 100% ರಿಸಲ್ಟ್ ಬರ್ತಾ ಇರುವಾಗ ಅನೇಕರು ನನ್ನಲ್ಲಿ ಹೀಗೆ ತಮಾಷೆಗೆ ಕೇಳಿದ್ದಿದೆ. ಏನಂತೇಳಿ, ಏನು ಗೋಕುಲ್ನಾಥ್ರೆ ನಿಮ್ಮಲ್ಲಿ ಈ ನಮೂನೆ ಫೇಲ್ ಆದ ಮಕ್ಕಳಿಂದ ರಿಸಲ್ಟ್ ಬರ್ತಾ ಇದೆ, ಏನೋ ನಿಮಗೆ ಪರಿಚಯ ಇರಬೇಕು ಅಲ್ಲಿ ಅಂತ. ಅದರ ನಂತರ ಪ್ರತಿ ವರ್ಷ ಇದೇ ರಾಗ ಅಂತ ಹೇಳುವಾಗ ಜನಗಳಿಗೆ ಗೊತ್ತಾಯ್ತು. ಯಾಕಂದ್ರೆ ಸುದ್ದಿ ಪೇಪರ್ ಅಲ್ಲಿ ರಿಸಲ್ಟು ಇವತ್ತು ಸಂಜೆ ರಿಸಲ್ಟು ಬೆಂಗಳೂರಿಂದ ಪ್ರಕಟ ಆದ ಮರುದಿವಸ ಬೆಳಿಗ್ಗೆ ಸುದ್ದಿಯ ಜಾಕೆಟ್ ಪೇಜ್ ಅಲ್ಲಿ ಪ್ರಗತಿಯ ಮಕ್ಕಳ ರಿಸಲ್ಟ್ ಇರ್ತಾ ಇತ್ತು. ಅದು ನೀವು ಕೋವಿಡ್ ಬರುವ ಮುಂಚೆವರೆಗೂ ಗಮನಿಸಿರ್ತೀರಾ, ಎಲ್ಲ ಪ್ರೇಕ್ಷಕರು ಕೂಡ ಗಮನಿಸಿರ್ತೀರ. ಆವಾಗ ಇದರ ರಿಸಲ್ಟ್ ನ ಮೇನ್ ರೀಸನ್ ನಾನು ಹೇಳ್ತಾ ಇದ್ದೇನೆ, ನಮ್ಮ 5 ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್. 5 ಪ್ರಿಪರೇಟರಿ ಎಕ್ಸಾಮಿನೇಷನ್ಸ್ ಅಲ್ಲದೆ ಒಂದು ಪ್ರಾರಂಭದಿಂದ ಪ್ರತಿನಿತ್ಯದ ಆ ಒಂದು ಕಲಿಕೆಯನ್ನ ಸಂಜೆ ಮಕ್ಕಳನ್ನ ನಿಲ್ಲಿಸಿ ಅದನ್ನ ಅಪ್ಡೇಟ್ ಮಾಡಿಯೇ ಮಕ್ಕಳನ್ನ ಕಳಿಸೋದು. ನಾಳೆಗೆ ಪೆಂಡಿಂಗ್ ಇಲ್ಲ. ಯಾವುದೇ ನೋಟ್ಸ್ ಆಗ್ಲಿ, ಇವತ್ತು ಕೊಟ್ಟ ನೋಟ್ಸು ಅದು ಶಾಲೆಯಲ್ಲೇ ಬರ್ದಾಗ್ತದೆ ನಮ್ಮ ಟ್ಯೂಷನ್ ಅವರಲ್ಲಿ. ಈ ವ್ಯವಸ್ಥೆ ಯಾವ ಕೋಚಿಂಗ್ ಸೆಂಟರ್ಲ್ಲೂ ಇಲ್ಲ. ಎಲ್ಲವನ್ನು ನಾವು ಅಪ್ಡೇಟ್ ಮಾಡಿ ಮಕ್ಕಳನ್ನ ಪ್ರತಿನಿತ್ಯ ಕಳಿಸ್ತೇವೆ. ನಾವು ಯಾವುದೇ ಮಕ್ಕಳು ಹೊರೆ ಮಾಡುವ ಹಾಗೆ ಮಾಡುವುದಿಲ್ಲ. ಎವ್ರಿ ಡೇ ನಾವು ಮಕ್ಕಳನ್ನ ಅಪ್ಡೇಟ್ ಮಾಡ್ತೇವೆ. ಅಲ್ಲದೆ ನಮ್ಮ ಜವಾಬ್ದಾರಿ ಕೂಡ ಇದೆ. ಯಾಕೆಂದ್ರೆ ಮಕ್ಕಳು ಒಂದು 10 ನಿಮಿಷ ಲೇಟ್ ಆಗಿ ಬರಲಿ, ನಾವು ಅದನ್ನ ಗಮನಿಸಬೇಕು. ಅದಕ್ಕೆ ಅಂತೇಳಿ ನಮ್ಮಲ್ಲಿ ಮೆಂಟರ್ಸ್ ಅಂತ ಇರ್ತಾರೆ. ಇಷ್ಟು ಮಕ್ಕಳಿಗೆ ಒಂದು ಮೆಂಟರ್. ಫಾರ್ ಎಕ್ಸಾಂಪಲ್ ಒಂದು 25 ಸ್ಟೂಡೆಂಟ್ಸ್ಗೆ ಒಂದು ಮೆಂಟರ್ ಅಂತ ಲೆಕ್ಚರ್ಸ್ ಇರ್ತಾರೆ. ಅವರ ಡ್ಯೂಟಿ ಏನು, ಆ ಮಕ್ಕಳ ಕಲಿಕೆ ಇರಬಹುದು, ಅವರು ಶಾಲೆಗೆ ಬರುವ ಸಮಯ ಇರಬಹುದು, ಅವರ ಆರೋಗ್ಯ ಇರಬಹುದು, ಅವರ ಮನೆಗೆ ಹೋದ ನಂತರ ಅವರು ಏನು ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರಾ ಇಲ್ವಾ, ಹೆತ್ತವರೊಟ್ಟಿಗೆ ಸಂಪರ್ಕ, ಇದೆಲ್ಲವನ್ನು ನಮ್ಮ ಈ ಮೆಂಟರ್ಸ್ ನಿರಂತರವಾಗಿ 15 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ. ಅಲ್ಲದೆ ಪರೀಕ್ಷೆ ಬರುವಾಗ ನಮ್ಮ ಮಕ್ಕಳು ಫಸ್ಟ್ ಪ್ರಿಪರೇಟರಿ, ನಂತರ 1 ವೀಕ್ ಗ್ಯಾಪ್ ಇರುತ್ತೆ, ನಂತರ ತಿರ್ಗಾ ಸೆಕೆಂಡ್ ಪ್ರಿಪರೇಟರಿ, ತಿರ್ಗಾ 1 ವೀಕ್ ಗ್ಯಾಪ್, ಅದೇ ತರ 5 ಪ್ರಿಪರೇಟರಿ ಎಕ್ಸಾಮ್ ಬರೀತಾರೆ. ಈ ಪ್ರಿಪರೇಟರಿ ಎಕ್ಸಾಮ್ ಬರೆಯುವಾಗ ಸಾಮಾನ್ಯವಾಗಿ ನಮಗೆ ಬರುವ ಫೋನ್ ಕಾಲ್ಸ್ ಪೇರೆಂಟ್ಸ್ ಇಂದ, ಸರ್ ಕೈ ನೋಯ್ತಾ ಇದೆ ಅಂತ ಹೇಳಿ, ಕೈ ನೋಯ್ತಾ ಇದೆ, ಬರೆದು ಕೈ ನೋಯ್ತಾ ಇದೆ ಅಂತ ಹೇಳಿ. ಹಾಗಿರುವಾಗ ಇಲ್ಲಿ ನಾವು ಹೇಳ್ತಾ ಇದ್ದೇವೆ, ಕೈ ಸ್ಟಾರ್ಟಿಂಗ್ ಅಲ್ಲಿ 1-2 ಎಕ್ಸಾಮ್ ಅಲ್ಲಿ ಕೈ ನೋಯ್ಬಹುದು, ಆದ್ರೆ ನಂತರ ಅಭ್ಯಾಸ ಆಗ್ತದೆ, ಸ್ಪೀಡ್ ಸಿಗುತ್ತೆ. ಇದರ ರಿಸಲ್ಟ್ ಸಿಗೋದು ಫೈನಲ್ ಎಕ್ಸಾಮ್, 6ನೇ ಪರೀಕ್ಷೆ ನೀವು ಬೋರ್ಡ್ ಎಕ್ಸಾಮ್ ಬರೀತೀರಲ್ವಾ, ಆವಾಗ ಅಲ್ಲಿ ಇದರ ಎಲ್ಲಾ ಫಲಗಳು ಸಿಗೋದು ಅಲ್ಲಿ. ಇಲ್ಲಿ ಒಂದು ವಿಚಾರ ನಾನು ಹೇಳಲಿಕ್ಕೆ ಏನು ಬಯಸ್ತೇನೆ ಅಂತ ಹೇಳಿದ್ರೆ, ಈ ಫಸ್ಟ್ ಪ್ರಿಪರೇಟರಿಯಲ್ಲಿ ನಾವು ಅವರನ್ನ ಎಕ್ಸಾಮ್ ಆದ ನಂತರ ವ್ಯಾಲ್ಯೂಯೇಷನ್ ಮಾಡುವಾಗ ಮಾರ್ಕ್ ಏನು ದೊಡ್ಡದು ಇರುವುದಿಲ್ಲ. ಅದರಲ್ಲಿ ಬರೀ ಒಂದು 5%, 10% ಅಥವಾ ಕೆಲವೊಮ್ಮೆ 20% ತಿರುಗಡೆ ಹೊಂದಿರ್ತಾರೆ ಎಲ್ಲ ಸಬ್ಜೆಕ್ಟ್ ಅಲ್ಲೂ. ಅದೇ ಸೆಕೆಂಡ್ ಪ್ರಿಪರೇಟರಿ ಬರುವಾಗ ದಟ್ ರೇಷಿಯೋ ವಿಲ್ ಜಂಪ್ ಡ್ರಾಸ್ಟಿಕಲಿ. ಹಾಗೆ ಬರುವಾಗ 3 ಪ್ರಿಪರೇಟರಿ ಆದ ನಂತರದ ಪ್ರಿಪರೇಟರಿಯ ನೀವು ಮಾರ್ಕ್ಸ್ ನೋಡಿದರೆ ನಮ್ಮ ರಿಸಲ್ಟ್ ಏನು ಅಂತ ನಮಗೆ ಪರೀಕ್ಷೆ ಆದ ಕೂಡಲೇ ಗೊತ್ತಿರ್ತದೆ, ನಮ್ಮ ಪ್ರಿಪರೇಟರಿ ಆದ ಕೂಡಲೇ ಗೊತ್ತಿರುತ್ತೆ. ಆದ ಕಾರಣ ನನಗೆ ಎಷ್ಟೋ ಸ್ಟೂಡೆಂಟ್ಸ್ ಮತ್ತು ಕೆಲವು ಶಾಲೆಯ ಇನ್ವಿಜಿಲೇಟರ್ಸ್ ನನ್ನ ಹತ್ರ ಹೇಳಿದಿದೆ, ಸರ್ ಹ್ಯಾಟ್ಸ್ ಆಫ್ ಟು ಯು, ನಿಮ್ಮ ಮಕ್ಕಳು ಯಾವ ರೀತಿ ಬರೀತಾರೆ, ಅವರಿಗೆ ಕ್ವಶನ್ ಪೇಪರ್ ಸಿಕ್ಕಿದೆ ತಡ ಅವರದ್ದು ಬರೆಯುವುದಕ್ಕೆ ಸ್ಟಾರ್ಟು ಒಂದು 20 ನಿಮಿಷ ಮುಂಚಿತವಾಗಿ ಅವರದೆಲ್ಲ ಫಿನಿಶ್ ಆಗಿರ್ತದೆ. ನಂತರ ಎಲ್ಲ ಒಮ್ಮೆ ನೋಡ್ತಾರೆ, ನೋಡಿ ಎಲ್ಲಿಯಾದ್ರೂ ತಿರ್ಗಾ ಬಿಟ್ಟೋಗಿದ್ರೆ ತಿರ್ಗಾ ಮಾಡ್ತಾರೆ. ಅಲ್ಲದೆ ನಿಮ್ಮ ಮಕ್ಕಳು ಆಚೆ ಈಚೆ ತಲೆ ಹಾಕ್ಲಿಕ್ಕೆ ಅವರಿಗೆ ಪುರ್ಸೋತೆ ಇಲ್ಲ. ಇದು ಪ್ರಗತಿಯ ರಿಸಲ್ಟಿನ ಗುಡ್ ಸೀಕ್ರೆಟ್. ಓಕೆ, ಇನ್ನು ನಾನು ಹೇಮಲತಾ ಮ್ಯಾಮ್ ಅನ್ನ ಕೇಳಬೇಕು. ಬಹುಶಃ ಪ್ರಗತಿಯ ಹುಟ್ಟಿಗೆ ಕಾರಣಕರ್ತರಾದವರು ಅವರೇ. ಸೊ ಮುಂದಕ್ಕೆ ಇರುವ ಯೋಜನೆಗಳೇನು, ಏನು ಕನಸಿದೆ, ಪ್ರಗತಿಯನ್ನ ಏನು ಮಾಡ್ಬೇಕು ಅಥವಾ ಹೊಸದಾಗಿ ಏನಾದ್ರೂ ಬದಲಾವಣೆಗಳಾಗ್ತದ ಅನ್ನುವಂಥದ್ದು?
ಇವಾಗ ನಾವು ಈ 15 ವರ್ಷದಲ್ಲಿ ಎಲ್ಲ ತರಬೇತಿಗಳು ಎಲ್ಲ ಕೋಚಿಂಗ್ ಅನ್ನು ಕೊಟ್ಟಿದ್ದೇವೆ. ಆದ್ರೆ ಒಂದು CET ನೀಟ್ಗಂತೇಳಿ ಇಷ್ಟುವರೆಗೆ ನಾವು ಸ್ಟಾರ್ಟ್ ಮಾಡಿಲ್ಲ. ಒಂದು ಸಾರಿ ನಮ್ಮ ಸೈನ್ಸ್ ಮಕ್ಕಳಿಗೆ ಬೇಕಾಗಿ ಸ್ಟಾರ್ಟ್ ಮಾಡಿದ್ದು, ಬಟ್ ಅದಷ್ಟು ಸಕ್ಸಸ್ ಆಗಲಿಲ್ಲ. ಸೊ ಅದನ್ನು ಕೈ ಬಿಟ್ಟೆವು. ಈ ವರ್ಷ ಏನಾಯ್ತು ಅಂತ ಹೇಳಿದ್ರೆ, ಇವಾಗ ಕೊರೋನಾ ಬಂದ ನಂತರ ಎಲ್ಲ ಮಕ್ಕಳಿಗೆ ಪೇರೆಂಟ್ಸ್ಗೆ ಸಹ ದುಡ್ಡಿನ ಕೊರತೆ ಇದೆ, ಕಷ್ಟ ಇದೆ. ಆದ್ರೆ ಅವರಿಗೆ ಎಕ್ಸಾಮ್ ಬರೀಬೇಕು, ಏನಾದೊಂದು ಕೋಚಿಂಗ್ ತಗೊಳ್ಬೇಕು ಅಂತೇಳಿ. ಸೊ ಈಗ ಆಲೋಚನೆ ಮಾಡ್ತಾ ಇರುವಾಗ ಎಲ್ಲರಿಗೆ ಮಂಗಳೂರು ಬ್ಯಾಂಗ್ಳೂರೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದೇ ಮ್ಯಾಂಗ್ಳೂರಲ್ಲಿ ಕಲಿಸುವ ಅದೇ ಟೀಚಿಂಗ್ ಸ್ಟಾಫ್ ಅನ್ನು ನಾವು ಪುತ್ತೂರಿಗೆ ಯಾಕೆ ತರಬಾರದು? ತಂದು ಒಂದು ನಾಮಿನಲ್ ಜಾಸ್ತಿ ಫೀಸ್ ಅಲ್ಲದೆ ಒಂದು ಕಡಿಮೆ ಫೀಸಲ್ಲಿ ಒಂದು ಉನ್ನತವಾದ ವಿದ್ಯೆಯನ್ನು ಯಾಕೆ ಕೊಡಬಾರದು? ಯಾಕೆ ನಾವು ನಮ್ಮ ಪ್ರಗತಿಯ ಸ್ಪೆಷಾಲಿಟಿ ಅದು. ಯಾರು ಕಲೀಲಿಕ್ಕೆ ಹಿಂದೆ ಇದ್ದಾರೋ ಅವರನ್ನು ತಗೊಂಡು ನಾವು ರಿಸಲ್ಟ್ ಕೊಡ್ತಾ ಇದ್ದೇವೆ. ಹಾಗೆ ಆ ಹಂತದಲ್ಲಿ ಆ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡುವಾಗ ಆಬ್ಸಲ್ಯೂಟ್ ಲರ್ನಿಂಗ್ ಅಂತೇಳಿ ಅವರದೊಂದು ಆ್ಯಡ್, ಒಂದು ಮೋಟಿವೇಟಿವ್ ಸೆಕ್ಷನ್ ಅಂತೇಳಿ ಒಂದು ಪೇಪರಲ್ಲಿ ಆ್ಯಡ್ ನೋಡಿದ್ದೆ. ನಂತರ ಅವರನ್ನು ಕಾಂಟ್ಯಾಕ್ಟ್ ಆದೆ. ಅವರು ಇಮಿಡಿಯೇಟ್ ಬಂದರು. ಬಂದಾಗ ನಾನು ಹೇಳಿದೆ, ಸರ್ ನನ್ನ ಪ್ರಗತಿ ಸ್ಟಡಿ ಸೆಂಟರ್ನ ಸ್ಪೆಷಾಲಿಟಿ ಇದು. ಸೊ ನಮ್ಮಲ್ಲಿ ಈಗ CET ಕ್ಲಾಸ್ ಸ್ಟಾರ್ಟ್ ಮಾಡೋದಾದರೆ, ನೀಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದಾದರೆ ಹೇಗೆ ಮಾಡ್ಬೋದು ಅಂದರೆ ಒಳ್ಳೆ ಫ್ಯಾಕಲ್ಟಿಯನ್ನು ಹಾಕಬೇಕು, ಫೀಸ್ ಜಾಸ್ತಿ ಇರಬಾರದು, ನಮಗೆ ಒಂದು ರಿಸಲ್ಟ್ ಸಹ ಕೊಡಬೇಕು. ಹಾಗಂತೇಳಿ ನಾವು ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡಿದ್ದೆವು. ಅಕ್ಟೋಬರಲ್ಲಿ ಸ್ಟಾರ್ಟ್ ಮಾಡುವಾಗ ಒಂದು 12-13 ಮಕ್ಕಳಿದ್ರು. ಆದ್ರೂ ಸಹ ನಾನು ಕೈ ಬಿಡದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋದೆವು. ಆವಾಗ ಪ್ರತಿ ಸಂಡೇ ಬೆಳಿಗ್ಗೆ 9:30 ಸಂಜೆ 4:00 ತನಕ ಕ್ಲಾಸ್. ಒಳ್ಳೆ ಒಳ್ಳೆ ಫ್ಯಾಕಲ್ಟಿ ಬರ್ತಿದ್ರು, ಮಂಗಳೂರಿನಿಂದ ಮತ್ತು ಅಳಿಕೆಯಿಂದ, ಬೇರೆ ಬೇರೆ ಕಡೆಯಿಂದ. ಎಲ್ಲರೂ 10 ವರ್ಷ 15 ವರ್ಷ CET ನೀಟ್ ಕ್ಲಾಸ್ ಕೋಚಿಂಗ್ ಕ್ಲಾಸಲ್ಲಿ ವರ್ಕ್ ಮಾಡಿದವರು ಈಗ ವರ್ಕ್ ಮಾಡ್ತಾನೆ ಇದ್ದಾರೆ ಅಂಥವರು. ಸೊ ಬಂದಾಗ ಅವರ ಸಪೋರ್ಟಿವ್ ಸಹ ಇತ್ತು. ಅದೇ ಕ್ಲಾಸ್ ನಾವು ಕಂಟಿನ್ಯೂ ಮಾಡಿದೆವು. ಮತ್ತು ಎಕ್ಸಾಮ್ ಬಂತು, ಪ್ರಿಪರೇಟರಿ ಬಂದಾಗ ಅದನ್ನು ಅಲ್ಲಿ ಸ್ಟಾಪ್ ಮಾಡಿದೆವು. ಕ್ರ್ಯಾಶ್ ಕೋರ್ಸ್ ಅಂತೇಳಿ ಮೊನ್ನೆ ಮೇಯಲ್ಲಿ ಸ್ಟಾರ್ಟ್ ಮಾಡಿದೆವು. ಇವಾಗ ನಮ್ಮಲ್ಲಿ 40 ಮಕ್ಕಳಿದ್ದಾರೆ. ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಪ್ಲಸ್ ಇನ್ನೊಂದೇನಂತ ಹೇಳಿದ್ರೆ, ನನಗೆ ಒಂದು ಆಸೆ ಏನಿದೆ ಇದೆ, ಈ ಸಾರಿ ನಮ್ಮಲ್ಲಿ ಖಂಡಿತ ಒಂದು 2-3 ಮಕ್ಕಳು ರ್ಯಾಂಕ್, ಒಳ್ಳೆ ರ್ಯಾಂಕ್ ಬರ್ಬೋದು ಅಂತೇಳಿ. ಸೊ CET ಇರ್ಬೋದು, ನೀಟ್ ಇರ್ಬೋದು. ಅದೇ ರೀತಿ ಇವಾಗ ನವೋದಯ ಸಹ ಹಾಗೆ ಈ ಸಾರಿ ಒಳ್ಳೆ ರಿಸಲ್ಟ್, ಈಗ 10th ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ. ಸೊ ನವೋದಯದಲ್ಲಿ ಸಹ ಅದೇ ರೀತಿ ಒಳ್ಳೆ ರಿಸಲ್ಟ್ ಬರುವ ಆಸೆ ಇದೆ. ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಏನು ಅಂತ ಹೇಳಿದ್ರೆ, ಇವಾಗ ಎಲ್ಲ ಸ್ಕೂಲ್ನ ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ನ ಗಮನಕ್ಕೆ 7, 8 ಮತ್ತೆ 9, 10 ಕಲಿಯುವ ಮಕ್ಕಳ ಗಮನಕ್ಕೆ ಇಲ್ಲಿ ರಾಮಾನುಜಂ, ನೆಕ್ಸ್ಟ್ ರಾಮಾನುಜಂ ಅಂತೇಳಿ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್, ಒಂದು ಎಕ್ಸಾಮ್ ಕಂಡಕ್ಟ್ ಪ್ರತಿ ಮಂತ್ 4th ಸಂಡೇ ಈ ಎಕ್ಸಾಮ್ ಕಂಡಕ್ಟ್ ಮಾಡುದು. ಇದನ್ನು ಮ್ಯಾಂಗ್ಳೂರ್ನ ಪ್ರತಿಷ್ಠಿತ CFAL ನವರು ಕಂಡಕ್ಟ್ ಮಾಡ್ತಾ ಇದ್ದಾರೆ, ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಲರ್ನಿಂಗ್. ಒಂದು 2 ವರ್ಷದ ಹಿಂದೆ ಕೋವಿಡ್ ಟೈಮ್ಗಿಂತ ಮೊದಲು ನಾವು ನೋಡಿದ್ರೆ ಎಲ್ಲ ಗಮನಿಸಿರ್ಬೋದು. ನಾವು ಮಂಗಳೂರಿಗೆ ಹೋಗುವಾಗ ನೋಡಿ, ನಗರದಲ್ಲಿ ಲೆಫ್ಟ್ ಸೈಡ್ ಒಂದು ಬೋರ್ಡ್ ಇತ್ತು, ಒಂದು ಹುಡುಗನದು JEE ಕ್ರ್ಯಾಕ್ ಮಾಡಿದ ಆ ಸಂಸ್ಥೆ ಅದು. ಸೊ ಅವರು ಒಂದು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಅಂದ್ರೆ 10 ಎಕ್ಸಾಮ್ಗೆ ಟೋಟಲ್ ಪೇಮೆಂಟ್ 500 ರೂಪೀಸ್ ಪೇ ಮಾಡಬೇಕು. ಈ 10 ಎಕ್ಸಾಮ್ ಅಲ್ಲಿ 8 ಎಕ್ಸಾಮ್ ಬರ್ದ್ರೆ ಆ 500 ರಿಟರ್ನ್ ಕೊಡ್ತಾರೆ. ಮತ್ತೆ ಅದರಲ್ಲಿ ಓನ್ಲಿ ಮ್ಯಾಥ್ಸ್ ಮಾತ್ರ ಇದು ಎಕ್ಸಾಮ್. ಎವ್ರಿ ಮಂತ್ 4th ಸಂಡೇ ಮ್ಯಾಥ್ಸ್ ಎಕ್ಸಾಮ್. ಅದರಲ್ಲಿ 8 ಎಕ್ಸಾಮ್ ಅನ್ನು ಬರ್ದವರಿಗೆ ಆನ್ ಆವರೇಜ್ ಎಷ್ಟು ಒಳ್ಳೆ ಮಾರ್ಕ್ ತೆಗೆದವರನ್ನು ಸೆಲೆಕ್ಟ್ ಮಾಡಿ ಒಂದು 3000 ವರ್ತ್ ಬುಕ್ಸ್ ಅದೆಲ್ಲ ಗಿಫ್ಟ್ ಇದೆ. ನೆಕ್ಸ್ಟ್ ಅವರಿಗೆ ಮುಂದಿನ ಅವರ ಎಜುಕೇಷನ್ಗೆ ಸಹ ಅವರದೆಲ್ಲ ಕಾಂಟ್ಯಾಕ್ಟ್, ಅಲ್ಲಿ ಕ್ಲಾಸಸ್ಗೆ ಜಾಯಿನ್ ಆಗೋದು ಮತ್ತೆ ಮಾಹಿತಿಯನ್ನು ಪಡೆದುಕೊಳ್ಳೋದು, ಇದೆಲ್ಲ ಇದೆ ವ್ಯವಸ್ಥೆ. ಸೊ ಇದನ್ನು ಎಲ್ಲ ಮಕ್ಕಳು ಈ ಉಪಯೋಗವನ್ನು ಪಡೆದುಕೊಂಡ್ರೆ, ನೀವು ನಿಮ್ಮ ಮ್ಯಾಥ್ಸ್ ಯಾರೆಲ್ಲ ವೀಕ್ ಇದ್ದೀರಿ ಅದರಲ್ಲೆಲ್ಲ ಶಾರ್ಪ್ ಆಗ್ಬೋದು. ಪ್ಲಸ್ ನಿಮ್ಗೆ ಇದೊಂದು ಪ್ರಾಕ್ಟೀಸ್, ನಾಡ್ದು ಮುಂದಕ್ಕೆ ನೀವು JEE ಇರ್ಬೋದು, CET ಇರ್ಬೋದು, ಎಲ್ಲಿ ಹೋಗ್ಬೇಕಾದ್ರೂ ಮ್ಯಾಥ್ಸ್ ಮೇಯ್ನ್. ಮ್ಯಾಥ್ಸ್ ಒಲಿಂಪಿಯಾಡ್ ಎಕ್ಸಾಮ್ಸ್ ಬರಿಬೋದು, ಇದಕ್ಕೆಲ್ಲ ಒಂದು ಟ್ರೈನಿಂಗ್ ಆಗ್ತದೆ. ಸೊ ಆದ ಕಾರಣ ಈ ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕಂತ ಹೇಳಿ ಕೇಳಿಕೊಳ್ತೇನೆ. ಇದರ ಪರೀಕ್ಷೆಯ ಕೇಂದ್ರ ಬಂದು ನಮ್ಮ ಈ ಆಸುಪಾಸಿನ ತಾಲೂಕುಗಳಿಗೆ ಸುಳ್ಳೆ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಪುತ್ತೂರು ಪ್ರಗತಿ ಸ್ಟಡಿ ಸೆಂಟರ್ ಅಲ್ಲೇ ಕಂಡಕ್ಟ್ ಮಾಡ್ತಾರೆ. ಇಲ್ಲೇ ಅವರು ಬಂದು ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಥ್ರೂಔಟ್ ಕರ್ನಾಟಕದಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅವರು. ಆವಾಗ ಈ ಒಂದು ಝೋನಿಗೆ ಎಕ್ಸಾಮ್ ಸೆಂಟರ್ ಬಂದು ಪ್ರಗತಿ ಸ್ಟಡಿ ಸೆಂಟರ್, ನೆಕ್ಸ್ಟ್ ರಾಮಾನುಜಂ
ಅಂತ ಹೇಳುವ ಒಂದು ಶೀರ್ಷಿಕೆ ಅಡಿಯಲ್ಲಿ. ಓಕೆ, ಸೊ ಆ ಮೂಲಕವೂ ಕೂಡ ವಿದ್ಯಾರ್ಥಿಗಳಿಗೆ ಸಂಸ್ಥೆ ನೆರವಾಗ್ತಾ ಇದೆ. ಸೊ ನಾವು ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ. ಸೊ ನಾನು ಕೊನೆಯದಾಗಿ ವಿದ್ಯಾರ್ಥಿಗಳಿಗಿರ್ಬೋದು, ಪೋಷಕರಿಗಿರ್ಬೋದು, ಒಂದು ತಮ್ಮಿಂದ ಒಂದು ಸಂದೇಶವನ್ನು ಬಯಸೋದಿದ್ರೆ ಏನು ಹೇಳ್ತೀರಿ? ಮೊದಲನೇದಾಗಿ ನಾನು ಪ್ರಮೀಳಾ ಮೇಡಮ್ ಇಂದ ಆರಂಭಿಸ್ತೀನಿ. ಏನು ಹೇಳ್ತೀರಿ ಮೇಡಮ್ ಕೊನೆಯದಾಗಿ? ಪ್ರಗತಿ ಸ್ಟಡಿ ಸೆಂಟರ್ ಅನ್ನೋದು ಒಂದು ಅನುತ್ತೀರ್ಣಗೊಂಡಂತಹ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರ ಜೀವನದಲ್ಲಿ ಒಂದು ಉನ್ನತವಾದ ಒಂದು 400 ಮಾರ್ಕ್ ತೆಗೆಯುವಂತಹ ವಿದ್ಯಾರ್ಥಿ 500-600 ಹತ್ರ ಬರಬೇಕು ಅಂತ ಹೇಳಿದ್ರೆ ಅವನಿಗೆ ಖಾಲಿ ಅವನ ಒಂದು ಓದಿನ ಜೊತೆಗೆ ನಮ್ಮ ಒಂದು ಶಿಕ್ಷಕರ ಬೆಂಬಲ ಕೂಡ ಅತ್ಯಂತ ಅವಶ್ಯಕವಾಗಿ ಬೇಕು. ಶಾಲೆಗಳಲ್ಲಿ ಸಿಗುತ್ತೆ, ಆದ್ರೆ ಇಲ್ಲಿ ಬಂದಾಗ ಅವನಿಗೆ ಇನ್ನೂ ಹೆಚ್ಚಿನ ಒಂದು ಶ್ರಮವನ್ನು ನಾವು ಹಾಕಬಹುದು, ಅವನ ಒಂದು ಜೀವನಕ್ಕೆ ಉನ್ನತವಾದ ದಾರಿ ಆಗ್ಬೋದು ಅಂತ ಹೇಳ್ತೇನೆ. ಅದು ಅಲ್ಲದೆ ಬೇರೆ ವಿಭಾಗಗಳಲ್ಲಿ ಕೂಡ JEE ಇರ್ಬೋದು, ನೀಟ್ ಇರ್ಬೋದು, CET ಇರ್ಬೋದು, ಎಲ್ಲದಕ್ಕೂ ಕೂಡ ಮುಕ್ತವಾದ ಅವಕಾಶ ಇದೆ. ಮತ್ತೆ ಒಂದು ಒಳ್ಳೆಯ ಒಂದು ಫ್ರೆಂಡ್ಲಿ ವಾತಾವರಣ ಇದೆ, ಒಂದು ಒಳ್ಳೆಯ ಕ್ಯಾಂಪಸ್ ಇದೆ ವಿದ್ಯಾರ್ಥಿಗಳಿಗೆ ಹೋಗುವುದಕ್ಕೆ. ಒಂದು ಕೋಚಿಂಗ್ ಸೆಂಟರ್ ತರ ಇಲ್ಲ, ವಿಶಾಲವಾದ ವ್ಯವಸ್ಥೆಗಳಿದೆ. ವಿದ್ಯಾರ್ಥಿಗಳಿಗೆ ಎಲ್ಲಿ ಬೇಕಾದ್ರೂ ಹೋಗಿ ಪಾಠಗಳನ್ನ ಕೇಳಬಹುದು, ಅಧ್ಯಾಪಕರ ಜೊತೆಗೆ ಸಂದರ್ಶನಗಳನ್ನ ಮಾಡಬಹುದು. ಇಂತಹ ಅವಕಾಶವನ್ನ ಎಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೇಮಲತಾ ಮ್ಯಾಮ್, ತಾವು ಕೊನೆಯದಾಗಿ ಹೇಳುವಂಥದ್ದು? ಅದೇ ಈಗ ಮೇಡಮ್ ಹೇಳಿದಾಗೆ ನೋಡಿ, ಎಲ್ಲ ಮಕ್ಕಳು ಶಾರ್ಪ್ ಇದ್ದಾರೆ, ಹುಷಾರಿದ್ದಾರೆ, ಓಕೆ. ಆದರೆ ಆ ಶಾರ್ಪ್ ಇದ್ದ ಮಕ್ಕಳಿಗೆ ಇನ್ನೂ ಸ್ವಲ್ಪ ಒಂದು ಪ್ರೋತ್ಸಾಹನ ಕೊಟ್ಟು ಸಿಕ್ಕಿದಾಗ, ಒಂದು ಸಪೋರ್ಟ್ ಕೊಟ್ಟು ಸಿಕ್ಕಿದಾಗ ಯಾವ ರೀತಿ ಬರಿಬೇಕು, ಹೇಗೆ ಎಕ್ಸಾಮನ್ನು ಫೇಸ್ ಮಾಡೋದು. ಕೆಲವರು ಅಂದರೆ ಹುಷಾರಿರ್ತಾರೆ, ಎಕ್ಸಾಮ್ ಸೆಂಟರ್ಗೆ ಹೋಗುವಾಗ ನರ್ವಸ್ನೆಸ್ನಿಂದಾಗಿ ಮರ್ತೋಗುವಂಥ ಸಂದರ್ಭಗಳಿರ್ಬೋದು. ಎಲ್ಲರೂ ಓದ್ತಾರೆ, ಎಲ್ಲವೂ ಓದ್ತಾರೆ, ಆದರೆ ಎಕ್ಸಾಮಲ್ಲಿ ಹೋದಾಗ ಯಾವುದು ನೆನಪಾಗಲ್ಲ. ಸೊ ಇಂಥದೆಲ್ಲ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದ್ದ ಮಕ್ಕಳಿಗೆ ಈ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಬಂದಾಗ ಇಲ್ಲಿ ನಾವು ಒಂದು ಟೀಚರ್ಸ್ ಅವರಿಗೆ ಮಾರ್ಗದರ್ಶನ ಕೊಟ್ಟು ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಮಾಡಿ ಅವರ ಲೆವೆಲ್ಗೆ ಇಳಿದು ಪಾಠ ಮಾಡುವಾಗ ಅದು ಅವರಿಗೆ ಇನ್ನೂ ಈಗ 400-500 ತೆಗೆದವರಿಗೆ ನಾಳೆ ಸ್ಟೇಟ್ ಟಾಪರೇ ಆಗ್ಬೋದು, ಅಥವಾ ತಾಲೂಕು ಡಿಸ್ಟಿಕ್ ಲೆವೆಲಲ್ಲಿ ಸಹ ಟಾಪರ್ ಆಗಿ ಬರ್ಬೋದು. ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಪ್ರಗತಿ ಸ್ಟಡಿ ಸೆಂಟರ್ಗೆ ರಿಸಲ್ಟ್ ಬರುವುದಲ್ಲ. ನೋಡಿ, ಇಲ್ಲಿ ಕೋಚಿಂಗ್ ಪಡೆದ ಮಕ್ಕಳು ನಾಡ್ದು ರಿಸಲ್ಟ್ ಪಡೆದುಕೊಂಡಾಗ ಅವರವರ ಶಾಲೆಗೆ ಆ ರಿಸಲ್ಟ್ ಆಡಪ್ ಆಗ್ತದೆ. ಅದು ಪ್ರಗತಿಯಲ್ಲಿ ಎಲ್ಲಾ ಶಾಲೆ ಮಕ್ಕಳು ಬರ್ತಾರೆ, ಆದ್ರೆ ಇಂಡಿವಿಜುವಲ್ ಆಗುವಾಗ ಆಯಾ ಸ್ಟೂಡೆಂಟ್ ಒಂದು ಶಾಲೆಯಿಂದ ಬಂದಾಗ ಆ ಸ್ಟೂಡೆಂಟ್ ಒಳ್ಳೆ ಮಾರ್ಕ್ ತೆಗೆದಾಗ ಅದು ಆಡಪ್ ಆಗುದು ಅವರ ಶಾಲೆಗೆ. ಮತ್ತೆ ಈ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನೆಲ್ಲ ಇದೆ ಅದರದ್ದು ಒಂದು ಉಪಯೋಗವನ್ನು ಎಲ್ಲ ಮಕ್ಕಳು ಅಥವಾ ಪೋಷಕರು ಪಡೆದುಕೊಂಡಾಗ ನಿಮ್ಮ ಮಕ್ಕಳು ನಾಳೆ ಮುಂದಿನ ಒಂದು ಒಳ್ಳೆ ಸಿಟಿಸನ್ ಆಗ್ಬೋದು. ಓಕೆ, ಅವರ ಒಂದು ಹಾದಿಯನ್ನು ಇನ್ನಷ್ಟು ಸುಗಮಗೊಳಿಸಿಕೊಳ್ಬಹುದು ಅನ್ನುವಂಥದ್ದು. ಓಕೆ, ಚೇರ್ಮನ್ ಸರ್, ಇವಾಗ ಇಷ್ಟು ಹೊತ್ತು ಎಲ್ಲರೂ ನಾವು ಹೇಳಿದ ಮಾತುಗಳನ್ನು, ಪ್ರಗತಿಯ ಸಾಧನೆಗಳನ್ನು ಎಲ್ಲ ಕೇಳಿದ್ದೀರಿ. ಆದರೆ ಇದೆಲ್ಲವೂ ನೀವು ಕೇಳಿದ್ದು ಫಿಸಿಕಲಿ ಹೂ ಇಸ್ ಪರ್ಫೆಕ್ಟ್. ಆದರೆ ಪ್ರಗತಿಯಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಸು ಎಷ್ಟು ಮಕ್ಕಳು ನಮ್ಮಲ್ಲಿ ಬಂದು ನಮ್ಮಲ್ಲಿ ಫಸ್ಟ್ ಕ್ಲಾಸು, ನಮ್ಮಲ್ಲಿ ಡಿಸ್ಟಿಂಕ್ಷನು, ಇವತ್ತು ಒಂದು ಅಡ್ಮಿಷನು, ಹಿ ಕಾಂಟ್ ಸಿ ದ ಬೋರ್ಡ್, ಕಾಣಿಸ್ತಾ ಇಲ್ಲ ಅಕ್ಷರಗಳು, ಬಹಳ ಹತ್ತಿರ ಜಸ್ಟ್ 1 feet ಅಲ್ಲಿ ಬೋರ್ಡ್ ಹತ್ರ ಹೋಗಿ ನಿಲ್ಲಿಸಿದ್ರೆ ಮಾತ್ರ ಹಿ ಕ್ಯಾನ್ ರೀಡ್. ಸೊ ಅವನ ಆಪರೇಷನು ನಾಡ್ದು ಶಿವಮೊಗ್ಗದಲ್ಲಿ ಒಂದು ಐ ಹಾಸ್ಪಿಟ್ಲ್ ಇದೆ, ಏನೋ ಒಂದು ನೇತ್ರಾಲಯ ಅಂತ ಹೆಸರು ಹೇಳಿದ್ರು, ಅಲ್ಲಿ ಆಪರೇಷನ್ ಇದೆ. ಆದರೂ ಏನು ಗ್ಯಾರಂಟಿ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅಡ್ಮಿಷನ್ ಮಾಡಿ ಹೋಗಿದ್ದಾರೆ. ಆ ವಿದ್ಯಾರ್ಥಿಯನ್ನು ಕೂಡ ಒಂದು ದಡ ಸೇರಿಸುವ ಜವಾಬ್ದಾರಿ ನನ್ನಲ್ಲಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಈ ಸಮಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಕರ್ತವ್ಯ. ಭವ್ಯ ಅಂತ ಹೇಳುವ ಹುಡುಗಿ, ನಂತರ ಇನ್ನೊಂದು ಹುಡುಗ ಇದ್ದ, ನನಗೆ ಹೆಸರು ನೆನಪು ಬರ್ತಾ ಇಲ್ಲ, ಅವನನ್ನ ನನ್ನ ಮಕ್ಕಳು ಕೆಳಗಡೆಯಿಂದ ಡೈಲಿ ಬೆಳಿಗ್ಗೆ ಮೇಲಕ್ಕೆ ಎತ್ಕೊಂಡು ಬರೋದು, ಸಂಜೆ ವಾಪಸ್ಸು ಅವನ ಹೆತ್ತವರು ಕೆಳಗಡೆ ಇರ್ತಾರೆ, ಅಲ್ಲಿ ಎತ್ತಿಕೊಂಡು ಹೋಗಿ ಅವನನ್ನು ಅವನು ನಮ್ಮಲ್ಲಿ ಫಸ್ಟ್ ಕ್ಲಾಸು. ಅವನು ಇವಾಗ ಫಿಲಮಿನಾ ಕಾಲೇಜ್ ಪುತ್ತೂರಲ್ಲಿ ಡಿಗ್ರಿ ಮಾಡ್ತಾ ಇದ್ದಾನೆ. ಸೊ ಈ ತರದ ವಿದ್ಯಾರ್ಥಿಗಳಿಗೆ ಕೂಡ ಪ್ರಗತಿ ಸ್ಟಡಿ ಸೆಂಟರ್ನ ಬಾಗಿಲು ತೆರೆದಿದೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷ ಆಗ್ತಾ ಇದೆ. ಓಕೆ,
ಸೊ ಅವರ ಒಂದು ಬಾಳನ್ನು ಕೂಡ ಬೆಳಗಿಸುವಂತಹ ಕೆಲಸ ತಮ್ಮ ಮೂಲಕ ಆಗ್ತಾ ಇದೆ. ವಿಚಾರ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವಾಗ ನಮ್ಮಲ್ಲಿ ಪ್ರಗತಿಯಲ್ಲಿ ಇವಾಗ ಶಾಂತನದು ಮಾತು ಕೇಳಿದ್ರಿ, ಅದೇ ರೀತಿ ಇನ್ನೊಂದು ಸ್ಟೂಡೆಂಟ್ ಇದ್ದಾನೆ ಮಹೇಶ್ ಅಂತ ಹೇಳಿ, ಮಲ್ಟಿ ಟ್ಯಾಲೆಂಟೆಡ್. ಇವಾಗ ಎಷ್ಟೋ ಜನ ಹೇಳ್ತಾರಲ್ಲ ಈ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇದೆಯಾ, ಸೆಕೆಂಡ್ PC ಪಾಸ್ ಆದ್ರೆ ಮುಂದೆ ಜೀವನ ಉಂಟಾ ಅಂತ ಹೇಳಿ. ಜೀವನ ಉಂಟು. ಹೇಗಂತ ಇದೇ ಮಹೇಶ್ ನಮ್ಮಲ್ಲಿ ಸೆಕೆಂಡ್ PUC ಈಗ ಬಂದು ಕಲ್ತು ನೆಕ್ಸ್ಟ್ ಡಿಗ್ರಿ ಮಾಡಿ M.Com ಮಾಡಿ, M.Com ಆದ ನಂತರ ಸಹ ನಮ್ಮಲ್ಲಿ ಪುನಃ 1 year 2 year ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಪಡೆದು ಇವತ್ತು ಹಾಸನದಲ್ಲಿ HSK ಅನ್ನೋ ಪ್ರತಿಷ್ಠಿತ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದಾರೆ. ಈಸ್ HOD ಫಾರ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಓಕೆ. ಸೊ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳ ಪಟ್ಟಿ ಬಹಳಷ್ಟಿದೆ ಅನ್ನುವಂಥದ್ದು. ಅಂದ್ರೆ ಈ ಸಂದರ್ಭದಲ್ಲಿ ಸರ್, ನಮ್ಮಲ್ಲಿ ಮಕ್ಕಳು ಮಾತ್ರ ಟ್ರೈನಿಂಗ್ ಆಗ್ತಾ ಇಲ್ಲ, ನಮ್ಮಲ್ಲಿ ನಾವು ಎಲ್ಲಾ ಇದರ ಮೊದಲಿನ ಎಲ್ಲಾ ಫ್ಯಾಕಲ್ಟೀಸ್ ಕೂಡ ಎಕ್ಸೆಪ್ಟ್ ಆರ್ಥಿಕ ಜೆ ಗಣಪತಿ ಭಟ್ರನ್ನು ಬಿಟ್ಟು ಬಾಕಿ ಎಲ್ಲರೂ ನಾವು ಫ್ರೆಶರ್ಸ್ ಅನ್ನೇ ತಗೊಂಡಿದ್ದು. ಯಾಕಂದ್ರೆ ಎಲ್ಲಾ ಕಾಲೇಜಲ್ಲಿ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಆದರೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಈ ಫ್ರೆಶರ್ಸ್ಗೆ ಎಕ್ಸ್ಪೀರಿಯನ್ಸ್ ಸಿಗುವುದಾದ್ರೂ ಯಾವಾಗ? ಸೊ ಇಲ್ಲಿ ಟೀಚರ್ಸ್ ಅನ್ನ ಕೂಡ ಟ್ರೈನಿಂಗ್ ಮಾಡಿ ಅವು ಎಷ್ಟೋ ನಮ್ಮಲ್ಲಿದ್ದ ಲೆಕ್ಚರ್ಸ್ ಇವಾಗ ಆಳ್ವಾಸಲ್ಲಿದ್ದಾರೆ, ಎಕ್ಸಲೆಂಟ್ ಅಲ್ಲಿದ್ದಾರೆ, ಅನೇಕ ಪ್ರತಿಷ್ಠಿತ ಕಾಲೇಜುಗಳಲ್ಲಿದ್ದಾರೆ. ಸೊ ಇದು ಕೂಡ ಒಂದು ಪ್ರಗತಿಯಗೆ ಸಲ್ಲುವ ಒಂದು ಹೆಮ್ಮೆ ಮತ್ತು ಗರಿಮೆ ಅಂತೇಳಿ ನನ್ನ ಅಭಿಪ್ರಾಯ ಸರ್. ಓಕೆ. ಸೊ ಈ ಒಂದು ಸಾಧನೆ ಇದೇ ರೀತಿ ಮುಂದುವರಿತಾ ಇರಲಿ, ಆ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸಂಸ್ಥೆ ದಾರಿದೀಪವಾಗಿ ಅವರ ಪ್ರಗತಿಗೆ ಒಂದು ಸಹಕಾರವನ್ನು ಕೊಡಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಮೂವರು ಅತಿಥಿಗಳಿಗೆ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಮಾಹಿತಿಯನ್ನು ಕೊಡುವ ಜೊತೆಗೆ ಮುಖ್ಯವಾಗಿ ಅನೇಕ ವಿದ್ಯಾರ್ಥಿಗಳಲ್ಲಿದ್ದಂಥ ಒಂದು ಗೊಂದಲವನ್ನ ನಿವಾರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೀಕ್ಷಕರೇ, ಇದು ಈಗಾಗಲೇ ಪುತ್ತೂರು ಮಾತ್ರವಲ್ಲ ಆಸುಪಾಸಿನ ಪ್ರದೇಶದಲ್ಲಿ ಹೆಸರುವಾಸಿಯಾಗಿರುವಂತಹ ಪ್ರಗತಿ ಸ್ಟಡಿ ಸೆಂಟರ್ನ ವಿಶೇಷತೆಗಳು. ಸೊ ಫೇಲ್ ಆದ್ವಿ, ಇನ್ನು ಮುಂದೆ ಭವಿಷ್ಯ ಏನು ಅನ್ನುವಂಥದ್ದು ಚಿಂತೆಯನ್ನು ಬಿಟ್ಟು ಅವರನ್ನು ಒಂದು ಸಮಗ್ರವಾಗಿ ಬೆಳೆಸುವಂಥ ಒಂದು ಕೆಲಸವನ್ನು ಪ್ರಗತಿ ಸಂಸ್ಥೆ ಮಾಡ್ತಾ ಇದೆ. ಸೊ ಯಾರಾದರೂ ಫೇಲ್ ಆದಂಥ ಸ್ಟೂಡೆಂಟ್ಗಳಿದ್ರೆ ನಮ್ಮ ಭವಿಷ್ಯ ಮುಗೀತು ಅನ್ನುವಂಥ ಒಂದು ಯೋಚನೆಯಲ್ಲಿದ್ದರೆ ಒಮ್ಮೆ ಪ್ರಗತಿ ಸ್ಟಡಿ ಸೆಂಟರ್ಗೆ ಭೇಟಿ ಕೊಟ್ಟು ಆಮೇಲೆ ನಿರ್ಧಾರವನ್ನು ಮಾಡಿ ಅನ್ನುವಂಥದ್ದನ್ನು ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.